ಎಲ್ಲರಿಗೂ ಬರುತ್ತಾ ತುಳಸಿ ಸ್ತುತಿ? ಮಾರ್ನಿಂಗ್ 4 ಗಂಟೆಗೆ ಮತ್ತೆ ಸಂಜೆ ನಾವು 6 ಗಂಟೆಗೆ ಹೇಳ್ತೀವಲ್ಲ, ಅದು ತುಳಸಿ ಸ್ತುತಿ ಎಲ್ಲರಿಗೂ ಬರುತ್ತಾ? ಬರಲ್ಲ ಮಾತಾಜಿ. ಓಕೆ, ನೋಡ್ಕೊಂಡೆ ಮಾತಾಜಿ, ನೋಡ್ಕೊಂಡೆ ಬರುತ್ತಾ ಅಂತ. ನಿಮ್ ಹತ್ರ ಇದ್ರೆ ಅದು ಓಪನ್ ಮಾಡ್ಕೊಳ್ಳಿ ಮಾತಾಜಿ. ಜಸ್ಟ್ ಅದೊಂದು ಹೇಳ್ಬಿಟ್ಟು ಇವತ್ತು ಕ್ಲಾಸ್ ಶುರು ಮಾಡೋಣಂತೆ. ವೃಂದಾಯೈ ತುಳಸಿ ದೇವ್ಯಾಯೈ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವೇ ಸತ್ಯವತ್ಯೇ ನಮೋ ನಮಃ. ವೃಂದಾಯೈ ತುಳಸಿ ದೇವ್ಯಾಯೈ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವೇ ಸತ್ಯವತ್ಯೇ ನಮೋ ನಮಃ. ವೃಂದಾಯೈ ತುಳಸಿ ದೇವ್ಯಾಯೈ ಪ್ರಿಯಾಯೈ ಕೇಶವಸ್ಯ ಚ ವಿಷ್ಣು ಭಕ್ತಿ ಪ್ರದೇ ದೇವೇ ಸತ್ಯವತ್ಯೇ ನಮೋ ನಮಃ. ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ. ಮಾತಾಜಿ ಹೇಳ್ತೀರಾ? ನಮೋ ನಮಃ ತುಳಸಿ ಕೃಷ್ಣ ಪ್ರೇಯಸಿ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ, ನಾನು ಹೇಳ. ಹೇಳಿ. राधा कृष्ण सेवा पावो ए अभिलाषी, राधा कृष्ण सेवा पावो ए अभिलाषी नमो नमः. तुलसी कृष्ण प्रेयसी नमो नमः. जेतो मारा शरण लो तारा वांच पूर्ण हो, जेतो मारा शरण लो तारा वांच पूर्ण हो, कृपा कोरी कोरो तारे वृंदावन वासी, कृपा कोरी कोरो तारे वृंदावन वासी नमो नमः. तुलसी कृष्ण प्रेयसी नमो नमः. मोराये अभिलाष विलास कुंज दियो वास, मोराये अभिलाष विलास कुंज दियो वास, नयन हेरी भो सदा जुगल रूप राशि, नयन हेरी भो सदा जुगल रूप राशि नमो नमः. तुलसी कृष्ण प्रेयसी नमो नमः. ए निवेदन दरो सकीरनुगत करो, सेवा अधिकार दिए करो निज दासी. ए निवेदन दरो सकीरनुगत करो, सेवा अधिकार दिए करो निज दासी. दीन कृष्ण दासे कोई ए जेन मोरा होय, श्री राधा गोविंद प्रेमे सदा जेन वासी. श्री राधा गोविंद प्रेमे सदा जेन वासी नमो नमः. तुलसी कृष्ण प्रेयसी नमो नमः. यानी कानि च पापानि ब्रह्मा हत्यादिकानि च तानि तानि प्रणश्यन्ति प्रदक्षिण पदे पदे. यानि कानि च पापानि ब्रह्मा हत्यादिकानि च तानि तानि प्रणश्यन्ति प्रदक्षिण पदे पदे. हरे कृष्ण 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 हरे हरे, हरे रामा राम राम हरे हरे. हरे कृष्ण 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 हरे हरे, हरे रामा राम राम हरे हरे. जय वृंदे देवी जय तुलसी महारानी, वृंदे देवी जय तुलसी महारानी, जय भक्ति देवी जय
तुलसी महारानी, भक्ति देवी जय तुलसी महारानी, जय जय वृंदे वृंदे वृंदे, जय जय वृंदे, जय जय प्रभुपाद प्रभुपाद प्रभुपाद, जय जय प्रभुपाद। निताय गौर हरि बोल हरि बोल हरि बोल, निताय गौर हरि बोल। वृंदाय तुलसीदेवयाय प्रियाय केशवस्य च कृष्ण भक्ति प्रदे देवी सत्यवताय नमो नमः। वृंदाय तुलसीदेव्याय प्रियाय केशवस्य च कृष्ण भक्ति प्रदे देवी सत्यवताय नमो नमः। वृंदाय तुलसीदेव्याय प्रियाय केशवस्य च कृष्ण भक्ति प्रदे देवी सत्यवते नमो नमः। वृंदे देवी तुलसी महारानी की जय। ಹರೇ ಕೃಷ್ಣ ಮಾತಾಜಿ, ಹರಿ ಬೋಲ್ ಮಾತಾಜಿ, ತುಂಬಾ ಚೆನ್ನಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಇವತ್ತಿನ ಕಾರ್ಯಕ್ರಮವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆಯ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತೆ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಹರೇ ಕೃಷ್ಣ ಮಾತಾಜಿ.
ನಾವು ಘಟಕ 3 ಇದ್ದೀವಿ. ಸೊ ಎಲಿವೇಶನ್ ಥ್ರೂ ದ ಮೋಡ್ಸ್ ಅಂದ್ರೆ ತ್ರಿಗುಣಗಳನ್ನ ನಾವು ಕ್ರಮಿಸಿ ನಾವು ಆ ವಾಸುದೇವ ಸ್ಥಿತಿಗೆ ನಾವು ಬರ್ಬೇಕಾಗತ್ತೆ. ಅಂದ್ರೆ ಆ ಶುದ್ಧ ಸತ್ವ ಹಂತಕ್ಕೆ ನಾವು ಬರ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಏನು ಜ್ಞಾನವನ್ನ ಪಡಿಬೇಕು, ನಾವು ಹೇಗೆ ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಇವಾಗ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಬಾಹ್ಯಾಟ್ ಮಾಡ್ಕೊಳ್ಳೋ ಶ್ಲೋಕಗಳು. ಸೊ ಇವಾಗ ನೀವೆಲ್ಲಾನು ಸಹ ಬಾಹ್ಯಾಟ್ ಮಾಡ್ಕೊಂಡಿದ್ದೀರಾ. ಅಟ್ಲೀಸ್ಟ್ ಈ 3 ಶ್ಲೋಕಗಳನ್ನ ಬಾಹ್ಯಾಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೀನಿ. ಸೊ ಈ ಘಟಕದ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ನೋಡೋಣಂತೆ. ಈ ಘಟಕದಲ್ಲಿ ನಮ್ಗೆ 13ರಿಂದ 18ನೇ ಅಧ್ಯಾಯಗಳಲ್ಲಿ ಭೌತಿಕ ಪ್ರಕೃತಿಯ 3 ವಿಧಾನಗಳಾದ ಸತ್ವ, ರಜಸ್, ತಮಸ್ ಕಾರ್ಯಗಳ ಬಗ್ಗೆ ನಮ್ಗೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ 3 ವಿಧಾನಗಳ ರೋಗ ಲಕ್ಷಣಗಳನ್ನ ಇಲ್ಲಿ ಗುರುತಿಸ್ತಾ ಇದ್ದಾರೆ. ಮತ್ತೆ ಅವು ಹೇಗೆ ಇದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಮತ್ತೆ ಈ ಘಟಕವು ವಿದ್ಯಾರ್ಥಿಗಳನ್ನು ಸತ್ವ ಗುಣಕ್ಕೆ ಮತ್ತು ಅಂತಿಮವಾಗಿ ಅತಿಕ್ರಮಣಕ್ಕೆ ಉನ್ನತೀಕರಿಸುವ ಅಂದ್ರೆ ಶುದ್ಧ ಸತ್ವ ಗುಣಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋಕೆ ಏನ್ ಬೇಕೋ ಅಂತಹ ಕೌಶಲ್ಯಗಳನ್ನ ನಮ್ಗೆ ಇಲ್ಲಿ ಕೊಡ್ತಾ ಇದೆ ಈ ಘಟಕ, 3ನೇ ಘಟಕ. ಸೊ 14ನೇ ಅಧ್ಯಾಯದಲ್ಲಿ ನಾವೇನನ್ನ ತಿಳ್ಕೊಂಡ್ವಿ ಇಲ್ಲಿ ತನಕ ಅಂದ್ರೆ ಕೃಷ್ಣನು ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ. ಅದಕ್ಕಿಂತ ಮುಂಚೆ ನಮ್ಗೆ ಈ 14ನೇ ಅಧ್ಯಾಯದ ಜ್ಞಾನ ಎಂತಹ ದಿವ್ಯ ಜ್ಞಾನ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಈ ದಿವ್ಯ ಜ್ಞಾನವನ್ನ ಪಡ್ಕೊಂಡು ಆ ಋಷಿ ಮುನಿಗಳೆಲ್ಲನೂ ಸಹ, ಆ ಜ್ಞಾನಿಗಳೆಲ್ಲರೂ ಸಹ ಭಗವಂತನನ್ನ ಅವರು ತಲುಪಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಭಗವಂತನ ಲೋಕಕ್ಕೆ ಹೋಗಿ ನಾವು ಮಾಡೋದಾದ್ರೂ ಏನು, ನಾವು ಭಕ್ತಿ ಸೇವೆನ ನಾವು ಮಾಡ್ಬೇಕು. ನಮ್ದೆಲ್ಲ ಮುಗೀತು ಇನ್ನು ಆರಾಮ್ ಅಂತ ಹೇಳ್ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳೋದು ಇಲ್ಲ ಅಲ್ವಾ. ನಾವ್ ಅಲ್ಲೂ ಹೋಗಿ ನಾವಲ್ಲಿ ಭಕ್ತಿ ಪೂರ್ವಕ ಜೀವನವನ್ನ ನಾವು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಕೃಷ್ಣನು ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ ನಾನೇ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಲ್ವಾ. ನಮಗೆ ನೋಡ್ಲಿಕ್ಕೆ ಏನ್ ಅನ್ಸುತ್ತೆ, ಈ ಪ್ರಕೃತಿಯಿಂದನೇ ಈ ಎಲ್ಲಾ 84 ಲಕ್ಷ ಜೀವರಾಶಿಗಳು ನಾವ್ ಏನ್ ನೋಡ್ತಾ ಇದೀವಿ, ವಿಧ ವಿಧವಾದ ಜೀವ ರಾಶಿಗಳು ಅವೆಲ್ಲನೂ ಸಹ ಈ ಪ್ರಕೃತಿಯಿಂದ ಬಂದಿದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ನಮ್ಗೆ ಕೃಷ್ಣ ಇಲ್ಲಿ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಇಲ್ಲ, ನಿಮ್ಗೆ ನೋಡ್ಲಿಕ್ಕೆ ಅದು ಪ್ರಕೃತಿಯಿಂದ ಬಂದಿದೆ, ಆದ್ರೆ ನಾನೇ ಎಲ್ಲರಿಗೂ ಬೀಜ ನೀಡುವ ತಂದೆ ಅಲ್ವಾ. ಪ್ರಕೃತಿಗೆ ನಾನು ಗರ್ಭದಾನ ಮಾಡ್ತೀನಿ. ಗರ್ಭದಾನ ಮಾಡಿದಾಗ ಆಗ ಎಲ್ಲ ಜೀವರಾಶಿಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಅದಾದ್ಮೇಲೆ ನಮ್ಗೆ ಈ 3 ಗುಣತ್ರಯಗಳ ಬಗ್ಗೆ ನಮ್ಗೆ ತಿಳಿಸಿಕೊಟ್ರು. ಈ ಭೌತಿಕ ಪ್ರಪಂಚಕ್ಕೆ ಒಂದು ಜೀವಿ ಕಾಲಿಟ್ಟಿದ ತಕ್ಷಣನೇ ಹೇಗೆ ಆ 3 ಗುಣಗಳಿಗೆ ಒಳಗಾಗ್ತಾನೆ ಅದನ್ನ ನಾವು ಹಿಂದಿನ ಅಧ್ಯಾಯದಲ್ಲೂ ನಾವು ತಿಳ್ಕೊಂಡ್ವಿ. ಸೊ ಈಗ ನಾವು ಅದನ್ನ ಡೀಟೇಲ್ ಆಗಿ ನಾವು ತಿಳ್ಕೊತಾ ಇದೀವಿ. ಸೊ 3 ಗುಣಗಳು ಯಾವುದು, ಸತ್ವಗುಣ, ರಜೋಗುಣ, ತಮೋ ಗುಣದ ಬಗ್ಗೆ ನಾವು ತಿಳ್ಕೊಂಡ್ವಿ. ಆ 3 ಗುಣದ ಗುಣಲಕ್ಷಣಗಳು ಏನು ಅಂತ ನಾವು ತಿಳ್ಕೊಂಡ್ವಿ. ಆ 3 ಗುಣಲಕ್ಷಣದಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಅವನು ಏನೆಲ್ಲ ಅವನು ಲಕ್ಷಣಗಳನ್ನ ಅವನು ಪ್ರದರ್ಶಿಸ್ತಾನೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ನಾವು ಈ 3 ಗುಣಲಕ್ಷಣದಲ್ಲಿ ನಾವು ಬದುಕಿ ನಾವು ದೇಹವನ್ನ ತ್ಯಾಗ ಮಾಡಿದಾಗ ನಮ್ಗೆ ಎಂತಹ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಸಾವಿನ ನಂತರ ನಮ್ಗೆ ಯಾವ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದ್ವಿ. ಸೊ ಅದನ್ನ ನಾವು ಪೂರ್ತಿ ಮುಗಿಸ್ಲಿಲ್ಲ. ನಾನು ಇವತ್ತಿನ ದಿವಸ ನಾವು ಅದನ್ನ ಪೂರ್ತಿ ಮುಗಿಸೋಣಂತೆ. ಅದಾದ್ಮೇಲೆ ಕೊನೆಯದಾಗಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ, ಈ ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಯಾವ ತರ ಇರುತ್ತೆ, ಅವನ ನಡವಳಿಕೆ ಯಾವ ತರ ಇರುತ್ತೆ, ಅವನ ಲಕ್ಷಣಗಳು ಯಾವ ತರ ಇರುತ್ತೆ, ಹೇಗೆ ಒಬ್ಬ ಈ ಗುಣತ್ರಯಗಳನ್ನ ಮೀರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು 3 ಪ್ರಶ್ನೆಗಳನ್ನ ಅರ್ಜುನ ಕೇಳ್ತಾನೆ. ಅದನ್ನ ಇವತ್ತಿನ ದಿನ ನಾವು ತಿಳ್ಕೊತಾ ಇದೀವಿ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಈ 3 ಗುಣಗಳ ಗುಣಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ. ಸತ್ವಗುಣದ ಗುಣಲಕ್ಷಣಗಳೇನು, ರಜೋಗುಣದ ಗುಣಲಕ್ಷಣಗಳೇನು, ತಮೋ ಗುಣದ ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳಿದ್ರು? ಹರೇ ಕೃಷ್ಣ ಮಾತಾಜಿ, ನಾನು ಹೇಳಲಾ? ಹೇಳಿ ಮಾತಾಜಿ. ಸತೋ ಗುಣದವರು ಶಾಂತಿ ಪ್ರಿಯರಾಗಿರ್ತಾರೆ. ಅವರು ಪುಣ್ಯ ಕಾರ್ಯಗಳನ್ನು ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಶಾಸ್ತ್ರಗಳನ್ನು ಓದ್ತಾರೆ. ಆದರೆ ಅವರಿಗೆ ಪುಣ್ಯ ಗಳಿಸ್ಬೇಕು ಎನ್ನುವ ಭಾವನೆ ಇರ್ತದೆ. ರಜೋಗುಣದವರು ಯಾವಾಗ್ಲೂ ಗೌರವ, ಪ್ರತಿಷ್ಠೆ ಇದುಗಳು ಬಯಸ್ತಾರೆ. ಅದಕ್ಕೋಸ್ಕರ ಮೆಚ್ಚುಗೆ, ಕುಟುಂಬದವ್ರ ಮೆಚ್ಚುಗೆ ಇದೆಲ್ಲ ಗಳಿಸ್ಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಯಾವಾಗ್ಲೂ ತಾನು ಮಾಡಿದ ಕಷ್ಟಕ್ಕೆ ಪ್ರತಿಫಲವನ್ನು ಅಪೇಕ್ಷಿಸ್ತಾರೆ. ತಮೋ ಗುಣದವರು ಯಾರು ಆಲಸ್ಯಗಳು, ಸೋಮಾರಿಗಳಾಗಿರ್ತಾರೆ. ಎಲ್ಲ ಕೆಲಸವನ್ನು ಮುಂದೆ ಇಡುವುದು, ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಈ ತರ ತಮೋ ಗುಣದವರು ಇರ್ತಾರೆ. ಅವ್ರು ಯಾವಾಗ್ಲೂ ಆಹಾರವನ್ನು ತುಂಬಾ ಹುಳಿ ಖಾರ ಹೀಗೆಲ್ಲ ತಿಂತಾರೆ. ಈ ತರದವ್ರು ಇರ್ತಾರೆ. ಹರೇ ಕೃಷ್ಣ. ಚಿಕ್ಕದಾಗಿ ಹೇಳಿದೆ. ಹಾ ಮಾತಾಡಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಾವು ಈ 3 ಗುಣಗಳಿಂದ ನಾವು ಬಂಧಿತರಾಗಿದ್ದೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ.
ಸೊ ಯಾರಾದ್ರೂ ಹೇಳ್ತೀರಾ ನಾವು ಈ 3 ಗುಣಗಳಿಂದ ಹೇಗೆ ಬಂಧಿತರಾಗಿದ್ದೀವಿ, ಯಾವ ಲಕ್ಷಣಗಳಿಂದ ನಾವು ಬಂಧಿತರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಒಬ್ಬ ವ್ಯಕ್ತಿ ಸತ್ವಗುಣದಲ್ಲಿದ್ರೆ ಅವನು ಯಾವ ವಿಷಯಗಳಿಂದ ಅವನು ಬಂಧಿತನಾಗ್ತಾನೆ, ರಜೋಗುಣದಲ್ಲಿದ್ರೆ ಯಾವ ವಿಷಯಗಳಿಂದ ಬಂಧಿತನಾಗ್ತಾನೆ, ತಮೋ ಗುಣದಲ್ಲಿದ್ರೆ ಅವನು ಯಾವ ವಿಷಯಗಳಿಂದ ಅವನು ಬಂಧಿತನಾಗ್ತಾನೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಇದು ತುಂಬಾ ಮುಖ್ಯವಾದದ್ದು, ನಾವು ತಿಳ್ಕೊಳ್ಳೇಬೇಕು ಇದು. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಪ್ರಭುಜಿ. ಇದು ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಎಲ್ಲರಲ್ಲೂ ವಿನಂತಿ, ವಿಡಿಯೋ ಆನ್ ಮಾಡ್ಕೊಳ್ಳಿ, ಸೋ ದಟ್ ನನ್ಗೆ ಯಾರು ಇದಿರೋ ಭಕ್ತಿಶಾಸ್ತ್ರಿ ಅಂತ ನನ್ಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಪದ್ಮಿನಿ. ಸತ್ವಗುಣದಲ್ಲಿ ಇರೋರ್ಗೆ ಸ್ವಲ್ಪ ಅಂದ್ರೆ ಯಾವಾಗ್ಲೂ ನಾನು ಸರಿಯಾದ ದಾರಿನಲ್ಲಿ ನಡೀತಾ ಇದ್ದೀನಿ ಅನ್ನೋ ಒಂದು ಮನೋಭಾವ ಬಂದು ಅವನಿಗೆ ಒಂದು ರೀತಿಯಿಂದ ಅಹಂ ನಲ್ಲಿ ಇರ್ತಾನೆ ಅಂತ ಹೇಳ್ಬೋದು. ಅಹಂ ಗುಣಕ್ಕೆ ಅವನು ಬಂಧಿತನಾಗಿರ್ತಾನೆ ಅಂತ ಹೇಳ್ಬೋದು. ರಜೋಗುಣದಲ್ಲಿರೋರು ಯಾವಾಗಲೂ ಅಂದ್ರೆ ಅವರು ಅಧಿಕಾರ ಉಳ್ಳವರು, ಅಂದ್ರೆ ತಾನೇ ಮಾಸ್ಟರ್ ಮೈಂಡೆಡ್, ಯಾವಾಗ್ಲೂ ಒಂಥರ ಬೇರೆಯವ್ರನ್ನ ಆಳುವಂತಹ ಒಂದು ಬುದ್ಧಿ ಇರುತ್ತೆ. ಸೊ ಆ ಒಂದು ಗುಣಕ್ಕೆ ಅವರು ಬಂಧಿತರಾಗಿರ್ತಾರೆ. ತಮೋ ಗುಣದವರು ಯಾವಾಗ್ಲೂ ವ್ಯಸನಿಗಳಾಗಿರ್ತಾರೆ. ಅವರು ಇಂಟೇಕ್ ಅಂದ್ರೆ ಫುಡ್ ಇಂಟೇಕ್ ಏನಿರುತ್ತೆ ಅದೆಲ್ಲಾನು ಒಂದು ಹಿಂದಿನ ದಿನದ ಅನ್ನ ಇರ್ಬೋದು, ಅಥವಾ ಮದ್ಯಪಾನ ಮಾಡೋದು, ಜೂಜಾಡೋದು, ಇಂಥ ಸ್ವಭಾವಗಳಿಗೆ ಅವರು ಬಂಧಿತರಾಗಿರ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸೊ ಇವಾಗ ನಾವಿಲ್ಲಿ ಏನ್ ತಿಳ್ಕೋಬೇಕು ಅಂತಂದ್ರೆ, ಸತ್ವಗುಣದಲ್ಲಿ ಇದ್ರೆ ಅವನು ಜ್ಞಾನ ಮತ್ತೆ ಸುಖದಿಂದ ಬಂಧಿತರಾಗ್ತಾರೆ. ಯಾಕಂದ್ರೆ ಸತ್ವಗುಣದವರು ಯಾವಾಗ್ಲೂ ಅವರು ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ಅವ್ರಿಗೆ ಸರಿಯಾದ ಜ್ಞಾನ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಆ ಜ್ಞಾನದಿಂದ ಬಂಧಿತರಾಗ್ಬಿಟ್ಟಿರ್ತಾರೆ. ಸೊ ಅವ್ರು ಇವಾಗ ಏನು ಪಾಪ ಕಾರ್ಯಗಳನ್ನ ಮಾಡೋದೇ ಇಲ್ಲ, ಅವರು ಎಲ್ಲ ಒಳ್ಳೆ ಕಾರ್ಯನೇ ಮಾಡ್ತಿರ್ತಾರೆ. ಅದಕ್ಕೆ ಅವರು ಸುಖವಾಗಿರ್ತಾರೆ. ಅದಕ್ಕೆ ಅವ್ರಿಗೆ ಭಗವಂತನ ಬಳಿಗೆ ಹೋಗ್ಬೇಕು, ನಾನು ಭಗವಂತನಿಗೆ ಶರಣಾಗ್ಬೇಕು ಅಂತ ಒಂದು ಮನಸ್ಥಿತಿನೇ ಬರೋದಿಲ್ಲ. ಅದಕ್ಕೋಸ್ಕರ ಅವರು ಜ್ಞಾನ ಮತ್ತೆ ಸುಖದಿಂದ ಬಂಧಿತರಾಗ್ತಾರೆ. ಓಕೆ, ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಕೃಷ್ಣ ಹೇಳ್ತಾ ಇರೋದು. ಜ್ಞಾನ ಮತ್ತೆ ಸುಖದಿಂದ ಬಂಧಿತರಾಗ್ತಾರೆ. ನಾವು ಇದೇ ಪದಗಳನ್ನ ಉಪಯೋಗಿಸ್ಬೇಕು. ಇದು ಸತ್ವಗುಣದಲ್ಲಿರೋರು ಜ್ಞಾನ ಮತ್ತೆ ಸುಖದಿಂದ ಬಂಧಿತರಾಗ್ತಾರೆ. ಮತ್ತೆ ಅದೇ ರಜೋಗುಣದಲ್ಲಿರೋರು ಅವರು ಏನು ಫಲಾಪೇಕ್ಷಿತ ಕಾಮ್ಯ ಕರ್ಮಗಳಿಂದ ಬಂಧಿತರಾಗ್ತಾರೆ. ಅಂದ್ರೆ ಅವ್ರು ಯಾವುದೇ ಒಂದು ಕಾರ್ಯವನ್ನ ಮಾಡಿದ್ರೆ ಅದರಿಂದ ನನಗೆ ಏನ್ ಸಿಗುತ್ತೆ, ನನಗೇನಾದ್ರೂ ಅದರಿಂದ ಫಲ ಸಿಗುತ್ತಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಅಂತಹ ಒಂದು ಕಾಮ್ಯ ಕರ್ಮಗಳಿಂದ ಅವ್ರು ಬಂಧಿತರಾಗ್ತಾರೆ. ನಮ್ಗೆ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿರೋ ಹಾಗೇನೆ, ನಾವು ಯಾವುದೇ ಒಂದು ಕರ್ಮವನ್ನ ನಮ್ಮ ಸಂತೋಷಕ್ಕೆ ಮಾಡಿದ್ರೆ ನಾವು ಇಹ ಬಂಧನಕ್ಕೆ ಒಳಗಾಗ್ತೀವಿ, ಕರ್ಮ ಬಂಧನಕ್ಕೆ ಒಳಗಾಗ್ತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದೇ ತರನ ಇಲ್ಲಿ ರಜೋಗುಣದಲ್ಲಿರೋರು ಕರ್ಮ ಬಂಧನಕ್ಕೆ ಒಳಗಾಗ್ತಾರೆ. ಯಾಕಂದ್ರೆ ಅವರು ಕಾಮ್ಯ ಅಂದ್ರೆ ಅಥವಾ ಫಲಪ್ರದ ಕಾಮ್ಯ ಕರ್ಮಗಳನ್ನ ಮಾಡೋದ್ರಿಂದ. ಅದೇ ತಮೋಗುಣದಲ್ಲಿರೋರು ಅವರು ಹುಚ್ಚಿನಿಂದ ಅವರು ಬಂಧಿತರಾಗ್ತಾರೆ. ಹುಚ್ಚು ಭ್ರಾಂತಿಯಿಂದ ಅವರು ಬಂಧಿತರಾಗ್ತಾರೆ. ಸೊ ಇದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯ ಕರ್ಮಗಳನ್ನ ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನ ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ ಅಂತ ಹೇಳಿ ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ಇದನ್ನ ನಾವು ಅಂದ್ರೆ ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಸತ್ವಗುಣ ಜ್ಞಾನ ಮತ್ತೆ ಸುಖದಿಂದ ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ರಜೋಗುಣ ಕಾಮ್ಯ ಕರ್ಮಗಳನ್ನ ಮಾಡೋದ್ರಿಂದ ನಮ್ಗೆ ಅದು ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ತಮಸ್ಸು ನಮ್ಮನ್ನ ಅಜ್ಞಾನಕ್ಕೆ ಕರ್ಕೊಂಡು ಹೋಗಿ ನಮ್ಗೆ ಹುಚ್ಚಿನಿಂದ ಅದು ಬಂಧನಕ್ಕೆ ಒಳಗಾಗಿಸೋ ತರ ಅದು ಮಾಡುತ್ತೆ. ಸೊ ಈಗ ನಮ್ಗೆ ಮುಖ್ಯವಾಗಿ ನಮ್ಗೆ ಇದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಯಾವ್ದು ಅಂದ್ರೆ ಈ 10ನೇ ಶ್ಲೋಕ ಈ ಅಧ್ಯಾಯದಲ್ಲಿ. ಯಾಕಂದ್ರೆ ನಾವೇನ್ ಯೋಚನೆ ಮಾಡ್ತೀವಿ ಅಂತಂದ್ರೆ, ಇವಾಗ ನಮ್ಮ ಹಿಂದಿನ ಜನ್ಮಕ್ಕೆ ಅನುಗುಣವಾಗಿ ನಾವು ಯಾವ್ದಾದ್ರು ಒಂದು ಗುಣದಲ್ಲಿ ನಾವು ಇರ್ತೀವಿ. ಹಾಗಾದ್ರೆ ನಾವು ನಮ್ ಲೈಫ್ ಲಾಂಗ್ ಆ ಗುಣದಲ್ಲೇ ಇರ್ಬೇಕಾ ಅಂತ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ, ಹೌದು, ನಮ್ಗೆ ಅದೇ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಆದ್ರೆ ನಮ್ಗೆ ಭಗವಂತ ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಅಂದ್ರೆ ನಮ್ಗೆ ಒಂದು ಡಿಸೈರ್ ಅಂದ್ರೆ ಇಚ್ಛೆಯನ್ನ ಪಡೋ ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ನಾನಿವಾಗ ಸತ್ವಗುಣದಲ್ಲೇ ಇರ್ಬೇಕು ಅನ್ನೋ ಒಂದು ಇಚ್ಛೆಯನ್ನ ನಾನು ಪಟ್ರೆ, ನಾನು ಅದಕ್ಕೋಸ್ಕರ ಪ್ರಯತ್ನವನ್ನ ಮಾಡಿದ್ರೆ ನಾನು ಸತ್ವಗುಣಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ತಮೋ ಗುಣದಿಂದ ರಜೋಗುಣದಿಂದ ನಾವು ಸತ್ವಗುಣಕ್ಕೆ ನಾನು ಅಷ್ಟು ಮೇಲಿನ ಗುಣಕ್ಕೆ ನಾನು ಉನ್ನತ ಗುಣಕ್ಕೆ ನಾನು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ವಗುಣವನ್ನು ಮೀರಿ ಶುದ್ಧ ಸತ್ವಗುಣಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಪ್ರಯತ್ನವನ್ನ ಮಾಡ್ಬೇಕು. ಇದು ತುಂಬಾ ಮುಖ್ಯವಾದದ್ದು. ಯಾಕಂದ್ರೆ ಯಾವಾಗ್ಲೂ ಈ 3 ಗುಣಗಳು ಮನಸ್ಸಿನ ಮೇಲೆ ಅದು ಹಗ್ಗ ಜಗ್ಗಾಟವನ್ನ ಮಾಡ್ತಾ ಇರುತ್ತೆ. ಯಾವ ಗುಣಕ್ಕೆ ಕೈ ಮೇಲಾಗುತ್ತೋ ಆ ಗುಣಕ್ಕೆ ನಾವು ಆ ಗುಣದಲ್ಲಿ ನಾವು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಸಹ ಪ್ರಯತ್ನವನ್ನ ಪಡ್ಬೇಕು. ಸತ್ವಗುಣದಲ್ಲೇ ಇರ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ಬೇಕು. ಸೊ ಇವಾಗ ನೋಡಿ, 4 ಗಂಟೆಗೆ ಮಂಗಳಾರತಿಗೆ ನಮ್ಗೆ ಎದ್ದೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಮನಸ್ಸಿಗೆ ನಾವು ಆ ಶಿಕ್ಷಣವನ್ನ ನಾವು ಕೊಡ್ಬೇಕು. ಇಲ್ಲ, ನೀನು ಎದ್ದೋಳ್ಬೇಕು, ನಾವು
ಏನು ನನ್ನ ಎದ್ದು ನನಗೆ ಗುರುಗಳು ಹೇಳಿದ್ದಾರೆ, ನನಗೆ ಈ ನನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತಾ ಇದೀನಿ ಅಂತಂದ್ರೆ ನನಗೆ 4 ಗಂಟೆಗೆ ಎದ್ದೊಳಿಕ್ಕಾಗತ್ತಾ, ನಾನು ಮಂಗಳಾರತಿ ಅಟೆಂಡ್ ಮಾಡಕ್ ಆಗತ್ತಾ, ಆ ಕೃಷ್ಣನಿಗೆ ನಾನು ಪ್ರೀತಿ ಪಾತ್ರಳಾಗ್ಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗ್ಬೇಕು ಅಂತಂದ್ರೆ ನಾನು 4 ಗಂಟೆಗೆ ಎದ್ದೊಳ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಗುರುಗಳು ಹೇಳಿದ್ದಾರೆ. ನಾನು ಅದಕ್ಕೆ 4 ಗಂಟೆಗೆ ಎದ್ದೊಳ್ಬೇಕಂತ ಹೇಳ್ಬಿಟ್ಟು ನಾವು ದೃಢ ಸಂಕಲ್ಪ ಮಾಡ್ಬೇಕು. ನಾವು ಮನಸ್ಸಿಗೆ ಶಿಕ್ಷಣವನ್ನ ಕೊಡ್ಬೇಕು. ಅವಾಗಷ್ಟೇ ನಾವು ಏನು ಈ 3 ಗುಣಗಳನ್ನ ನಾವು ಮೀರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಈ ಸತ್ವಗುಣಕ್ಕೆ ಬರೋದು ಅದು ನಮ್ಮ ಕೈಯಲ್ಲಿದೆ. ನಾವು ಇಚ್ಛೆನ ಪಡ್ಬೇಕು, ನಾವು ಸಂಕಲ್ಪವನ್ನ ಮಾಡ್ಕೊಂಡ್ರೆ ಅವಾಗ ಏನಾಗತ್ತೆ, ಆ ವಸುದೇವ ಸ್ಥಿತಿಗೆ ನಾವು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇವಾಗ ನಾವು ಸತ್ವಗುಣಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೇಗ್ ಗೊತ್ತಾಗತ್ತೆ ಅಂದ್ರೆ ನಮ್ಗೆ ಜ್ಞಾನ ಇರ್ಬೇಕು ಅಲ್ವಾ. ನಾವು ಈ ಏನು ಗುರುಗಳ ಮಾರ್ಗದರ್ಶನದಲ್ಲಿ ನಾವು ಇರ್ಬೇಕು. ಈ ಭಕ್ತರ ಸಂಘದಲ್ಲಿ ಇದ್ದಾಗ ನಮ್ಗೆ ಏನನ್ನ ಮಾಡ್ಬೇಕು, ಏನನ್ನ ಮಾಡಬಾರ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವಾಗ ಏನಾಗತ್ತೆ, ನಾವು ನಮ್ಮ ಮನಸ್ಸಿಗೆ ನಾವು ಬುದ್ಧಿವಾದವನ್ನ ಹೇಳಿಕೆ ನಮ್ಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ಮ ಮನಸ್ಸು ಯಾವಾಗ್ಲೂ ಅದು ತಮೋ ಗುಣದ ಕಡೆಗೆ ಜಾರುತ್ತೆ. ಅದು ಸ್ವಲ್ಪ ಟೈಮ್ ಸಿಗುತ್ತಾ ನಿದ್ದೆ ಮಾಡೋಣಂತೆ, ಸ್ವಲ್ಪ ಟೈಮ್ ಸಿಗುತ್ತಾ ಹರಟೆ ಹೊಡಿಯೋಣಂತೆ, ಸ್ವಲ್ಪ ಟೈಮ್ ಸಿಗುತ್ತಾ ಕೆಲ್ಸಕ್ಕೆ ಅಂದ್ರೆ ಅದಕ್ಕೆ ಏನಕ್ಕೂ ಉಪಯೋಗಕ್ಕೆ ಇಲ್ಲ ಆ ಕೆಲ್ಸವನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಈ ಸಂಕಲ್ಪ ನಾವು ಮಾಡ್ಕೋಬೇಕು. ನಮಗೆ ಭಗವಂತ ಕೊಟ್ಟಿರೋ ಆ ಚಿಕ್ಕ ಸ್ವತಂತ್ರ ಏನಿದೆ, ನಾವು ಇಚ್ಛೆಯನ್ನ ಪಡೋ ಸ್ವತಂತ್ರ ಏನಿದೆ, ಅದನ್ನ ಉಪಯೋಗಿಸ್ಕೊಂಡು ನಾವ್ ಯಾವಾಗ್ಲೂ ಆ ಸತ್ವಗುಣದಲ್ಲಿ ಇರೋ ತರ ನಾವು ನಮ್ಮನ್ನ ನೋಡ್ಕೋಬೇಕು. ಇಲ್ಲಾಂದ್ರೆ ನಮ್ಮ ಮನಸ್ಥಿತಿ ಯಾವಾಗ್ಲೂ ಈ ರಜೋಗುಣ ಅಥವಾ ತಮೋ ಗುಣದ ಕಡೆಗೆ ಅದು ವಾಲುತ್ತೆ. ಸೊ ಇವಾಗ ನಾವು ಮತ್ತೆ ಏನನ್ನ ತಿಳ್ಕೊಂಡ್ವಿ, ನಾವು ಈ ರಜೋಗುಣ ತಮೋಗುಣ ಸತ್ವಗುಣದಲ್ಲಿ ಇರುವಂತಹ ವ್ಯಕ್ತಿ ಅವರು ಇದ್ದಾಗ ಅವ್ರು ಯಾವ ಲಕ್ಷಣಗಳನ್ನ ಅವರು ಪ್ರದರ್ಶನ ಮಾಡ್ತಾರೆ. ಇವಾಗ ಸತ್ವಗುಣದಲ್ಲಿ ಇದ್ದಾಗ ಏನಾಗುತ್ತೆ, ಅವರ ನವದ್ವಾರ ಎಲ್ಲವೂ ಸಹ ಪ್ರಕಾಶಮಾನವಾಗಿರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ರಜೋಗುಣ ಹೆಚ್ಚಾದಾಗ ಏನಾಗುತ್ತೆ, ಅತಿ ಮೋಹ, ಮತ್ತೆ ಅವರು ಫಲಾಪೇಕ್ಷೆ ಇರುವಂತಹ ಕರ್ಮವನ್ನೇ ಅವರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಆ 3 ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ತಮೋಗುಣ ಹೆಚ್ಚಾದಾಗ ಏನ್ ಮಾಡ್ತಾರೆ, ಅವರು ಜಡತ್ವ ಮತ್ತೆ ಹುಚ್ಚು, ಮತ್ತೆ ಅವರು ಅಜ್ಞಾನದಲ್ಲಿ ಇರ್ತಾರೆ, ಭ್ರಾಂತಿಯಿಂದ ಇರ್ತಾರೆ, ಅವ್ರಿಗೆ ಕೆಲಸ ಮಾಡೋ ಶಕ್ತಿ ಇದ್ರೂ ಸಹ ಅವ್ರು ಪ್ರಯತ್ನ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ನಮ್ಗೆ ಇವಾಗ ಮೋಹ ಅನ್ನೋ ಒಂದು ವರ್ಡ್ ಬಂದ ತಕ್ಷಣನೇ ನಾವು ಧೃತರಾಷ್ಟ್ರನ ಜ್ಞಾಪಿಸ್ಕೋತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ನೀವು ಭಾಗವತಂ ಅಂದ್ರೆ ಕ್ಲಾಸಸ್ ಅನ್ನ ನೀವು ಅಟೆಂಡ್ ಮಾಡ್ತಾ ಇರ್ಬೋದು, ನಿಮ್ಗೆ ಅದ್ರಲ್ಲಿ ತಿಳ್ಕೊಂಡಿರ್ಬೋದು. ಅಂದ್ರೆ ಧೃತರಾಷ್ಟ್ರನಿಗೆ ಎಷ್ಟು ಮೋಹ ಇತ್ತು ಅಂತಂದ್ರೆ ತನ್ನ ಮೇಲೆ, ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನೆಲ್ಲಾ ಮಕ್ಕಳನ್ನ ಕಳ್ಕೊಂಡ್ಮೇಲೆ ಅವನು ಆ ಯುಧಿಷ್ಠಿರ ಮಹಾರಾಜನ ಕೆಳಗಡೆ ಅವರ ಅರಮನೆಯಲ್ಲೇ ಇದ್ಕೊಂಡು ಅವ್ರ ಜೀವನವನ್ನ ಮಾಡ್ಲಿಕ್ಕೂ ಅವನು ತಯಾರಾಗಿದ್ದಾನೆ ಅಲ್ವಾ. ಸೊ ಅದಕ್ಕೆ ವಿದುರ ಬಂದು ಅವ್ನಿಗೆ ಅರ್ಥ ಮಾಡಿಸ್ತಾ ಇದ್ದಾನೆ, ನೀನ್ ಎಂತಹ ಒಂದು ಮನಸ್ಥಿತಿಯಲ್ಲಿ ಇದೆಯಾ, ಹೀಗೆ ಅಂದ್ರೆ ಮಾನ ಮರ್ಯಾದೆ ಏನು ಇಲ್ಲದೆ ನೀನು ಈ ತರ ಜೀವನವನ್ನ ಮಾಡ್ಬೇಕಾ, ನಿನಗಿನ್ನ ಆ ಪ್ರಾಣವನ್ನ ಕಳ್ಕೊಂಡಿದಾರಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಆ ನಿನ್ನ ಮಕ್ಕಳ ಎಷ್ಟೋ ಮೇಲು. ಭೀಮ ಹಾಕ್ತಾ ಇರುವಂತಹ ಒಂದು ಚೂರು ರೊಟ್ಟಿ ಚೂರಿಗೆ ನೀನು ಏನು ಅದನ್ನ ತಿನ್ಕೊಂಡು ನೀನು ಬದುಕ್ತಾ ಇದೆಯಲ್ವಾ, ನಿನಗೆ ಸಾಯುವ ಕಾಲ ಸಮೀಪಿಸ್ತಾ ಇದೆ, ಆದ್ರೂ ನಿನಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಆ ವಿದುರ ಬಂದು ಅವ್ರಿಗೆ ಜ್ಞಾನೋದಯ ಮಾಡ್ತಾರೆ. ಅಂದ್ರೆ ಅವ್ರ ಮೋಹವನ್ನ ತೊಲಗಿಸ್ತಾರೆ. ಅಂದ್ರೆ ಆ ಮೋಹ ಇದ್ದಾಗ ನಮ್ಗೆ ನಾನ್ ಯಾರು, ನಾನು ಏನ್ ಮಾಡ್ತಾ ಇದ್ದೀನಿ, ಈ ಜೀವನದ ಉದ್ದೇಶ ಏನು ಅಂತಲೂ ಸಹ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅಂದ್ರೆ ಆ ತಮೋ ಗುಣಕ್ಕೆ ಉದಾಹರಣೆ ಅಂತಂದ್ರೆ ಧೃತರಾಷ್ಟ್ರ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸಾವಿನ ನಂತರ ಏನು ಗತಿ ಆಗತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸತ್ವಗುಣದಲ್ಲಿ ಮನುಷ್ಯ ಸತ್ರೆ ಅವನು ಉನ್ನತ ಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಅವ್ನು ಎಷ್ಟು ಸತ್ವಗುಣದಲ್ಲಿ ಇರ್ತಾನೋ ಅಷ್ಟು ಉನ್ನತವಾದ ಲೋಕಕ್ಕೆ ಹೋಗ್ತಾನೆ. ಅವ್ನು ಹೆಚ್ಚು ಸತ್ವಗುಣದಲ್ಲಿ ಇದ್ರೆ ಅವನು ಬ್ರಹ್ಮನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ನಾವು ಬ್ರಹ್ಮನೂ ಸಹ ಆಗ್ಬೋದು ಅಲ್ವಾ. ನಮ್ಗೆ ಆ 50 ಗುಣಲಕ್ಷಣಗಳಿದ್ರೆ ನಾವು ಬ್ರಹ್ಮನೂ ಸಹ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ನಾವ್ ಯಾವತ್ತೂ ಸಹ ಶಿವ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಷ್ಣು ಆಗ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಬ್ರಹ್ಮನೂ ಸಹ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಪ್ರಯತ್ನವನ್ನ ಪಟ್ರೆ. ಸೊ ಇವಾಗ ಸತ್ರೆ ನಾವು ಸತ್ವಗುಣದಲ್ಲೇ ಇದ್ದು ನಾವು ದೇಹವನ್ನ ತ್ಯಾಗ ಮಾಡಿದ್ರೆ ನಾವು ಆ ಉನ್ನತ ಲೋಕಗಳಿಗೆ ಹೋಗ್ತೀವಿ. ನಮ್ಮ ಸತ್ವಗುಣದ ಅಂಶಗಳಿಗೆ ಅನುಸಾರವಾಗಿ ನಾವು ಹೋಗ್ತೀವಿ. ಅದೇ ರಜೋಗುಣದಲ್ಲಿದ್ರೆ ನಾವೇನ್ ಮಾಡ್ತೀವಿ, ಈ ಫಲಪ್ರದ ಕಾಮ್ಯ ಕರ್ಮಗಳನ್ನ ಮಾಡುವಂತಹ ಈ ಮನುಷ್ಯರ ಮಧ್ಯೆ ನಾವು ಹುಡ್ತೀವಿ. ಅದೇ ತಮೋ ಗುಣದಲ್ಲಿದ್ರೆ ನಾವು ಪ್ರಾಣಿಗಳಾಗಿ ಹುಡ್ತೀವಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ನಾವಿವಾಗ ಈ ತ್ರಿಗುಣಗಳನ್ನ ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರ್ಬೇಕು ಅಂತಂದ್ರೆ ನಾವು ಒಳ್ಳೆಯವರ ಸಹವಾಸವನ್ನ ಮಾಡ್ಬೇಕು, ಮತ್ತೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಇನ್ನ ಒಂದು ಏನ್ ಹೇಳ್ತಾ ಇದಾರೆ, ನಾವು ಈಗ ತುಂಬಾ ಒಂದು ಏನು ಅಪಾಯದಲ್ಲಿ ನಾವು ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ಇದು ಅಪಾಯಕಾರಿಯಾದ ಯುಗವಾಗಿದೆ ಅಂತ ಹೇಳ್ತಾ ಇದಾರೆ. ಯಾಕೆಂತಂದ್ರೆ ನಾವ್ ಯಾವ ರಾಜಕಾರಣಿಗಳಿದ್ದಾರೆ ಅಥವಾ ಯಾರು ನಾವು ನಾಯಕರು ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡಿದೀವೋ, ನಾವು ಓಟನ್ನ ಹಾಕಿ ಅವ್ರನ್ನ ನಾಯಕ ಸ್ಥಾನದಲ್ಲಿ ಕುಳಿಸ್ತಾ ಇದೀವೋ, ಅವ್ರೆಲ್ಲರೂ ಸಹ ನಮ್ಮನ್ನ ಯಾವ ಕಡೆಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ನಮ್ಮನ್ನ ತಮೋ ಗುಣದ ಕಡೆಗೆ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ವಾ. ನಮ್ಗೆ ಈ ಶಾಸ್ತ್ರಗಳಲ್ಲಿ ಏನನ್ನ ಮಾಡಬಾರ್ದು ಅಂತ ಹೇಳಿದ್ದಾರೆ,
ನಾವು ಮದ್ಯಪಾನ ಮಾಡ್ಕೂಡ್ದು, ಪ್ರಾಣಿ ಹತ್ಯೆ ಮಾಡ್ಕೂಡ್ದು, ಪ್ರಾಣಿ ಭಕ್ಷ್ಯ ಅಂದ್ರೆ ಮಾಂಸ ತಿನ್ಕೂಡ್ದು, ಪರಸ್ತ್ರೀ ಸಂಘ ಮಾಡ್ಕೂಡ್ದು, ಜೂಜಾಡಬಾರ್ದು ಅಂತ ನಮ್ಗೆ ಏನ್ ಹೇಳಿದಾರೋ ಅದಕ್ಕೆ ಅವರು ಏನು ಲೈಸೆನ್ಸ್ ಅನ್ನ ಕೊಡ್ತಾರೆ, ಫ್ರೀ ಆಗಿ ಲೈಸೆನ್ಸ್ ಅನ್ನ ಕೊಡ್ತಾರೆ. ನೋಡಿ, ಇದನ್ನೆಲ್ಲ ಮಾಡೋರಿಗೆ ಯಾರು ಅವರು ಕರ್ಕೊಂಡು ಹೋಗಿ ಶಿಕ್ಷೆನ ಕೊಡೋದಿಲ್ಲ ಅಲ್ವಾ. ನೋಡಿ, ನಮ್ಮ ಶಾಸ್ತ್ರದಲ್ಲಿ ಏನನ್ನ ಹೇಳಿದಾರೋ ಅದಕ್ಕೆ ಅವ್ರಿಗೆ ಶಿಕ್ಷೆನೆ ವಿಧಿಸ್ತಾ ಇಲ್ಲ. ಆದ್ರೆ ಭಗವಂತನ ಲೆಕ್ಕಾಚಾರದಲ್ಲಿ ಅದೆಲ್ಲದಕ್ಕೂ ಶಿಕ್ಷೆ ಇದೆ. ನಾವ್ ಇದನ್ನೆಲ್ಲ ಮಾಡಿದ್ರೆ ನಾವು ತಮೋ ಗುಣದಲ್ಲಿ ಜೀವನ ಮಾಡ್ದಂಗೆ, ತಮೋ ಗುಣಕ್ಕಿಂತ ಇನ್ನ ಅದಕ್ಕಿನ್ನ ಕೆಳ ಮಟ್ಟದಲ್ಲಿ ನಾವು ಜೀವನ ಮಾಡ್ದಂಗೆ. ಸೊ ನಮ್ಗೆ ದೇಹವನ್ನ ಬಿಟ್ರೆ ಮತ್ತೆ ನಾವ್ ಇದ್ದಾಗ್ಲೂ ಸಹ ನಾವು ದುಃಖದಲ್ಲೇ ನಾವು ಜೀವನವನ್ನ ಮಾಡ್ತೀವಿ. ಮತ್ತೆ ನಾವು ದೇಹವನ್ನ ಬಿಟ್ಟಾದ್ಮೇಲೂ ಸಹ ನಾವು ಪ್ರಾಣಿ ವರ್ಗದಲ್ಲಿ ನಾವು ಹುಡ್ತೀವಿ ಅಲ್ವಾ. ಅದಕ್ಕೇನೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ರೆ ನಾವು ಅಪಾಯಕಾರಿಯಾದಂತಹ ಯುಗದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಗೆ ಮತ್ತೆ ಏನ್ ಹೇಳ್ತಾ ಇದಾರೆ ಇಲ್ಲಿ ಕೃಷ್ಣ, ಈ ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ ಅಲ್ವಾ. ಹೌದು, ನಮ್ಗೆ ತಾತ್ಕಾಲಿಕವಾಗಿ ನೋಡಿದ್ರೆ ನಾವು ನಮ್ಮ ಇಂದ್ರಿಯಗಳಿಗೆ ಸುಖವನ್ನ ಕೊಡ್ತಾ ಇದೀವಿ ಅಂತ ಅನ್ಸುತ್ತೆ ಅಲ್ವಾ. ಇವಾಗ ನೋಡಿ, ಜಸ್ಟ್ ನನಗೆ ನೋಡಿದ್ದು ಇಷ್ಟ ಆಗಿರೋದನ್ನ ನಾನು ಹೆಚ್ಚು ತಿಂದ್ರೆ ಏನಾಗುತ್ತೆ, ಆವಾಗ ನನ್ಗೆ ಸುಖ ಅನ್ಸುತ್ತೆ. ಆದ್ರೆ ಸ್ವಲ್ಪ ಹೊತ್ತಿಗೆ ನನಗೆ ಹೊಟ್ಟೆ ನೋವು ಬರುತ್ತೆ, ಆರೋಗ್ಯ ಹಾಳಾಗತ್ತೆ ಅಲ್ವಾ. ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಅದರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ, ಅವ್ರಿಗೂ ಒಳ್ಳೇದಾಗೋದಿಲ್ಲ, ಅವ್ರನ್ನ ನಂಬಿರೋರ್ಗೂ ಒಳ್ಳೇದಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಪ್ರಭುಪಾದ್ರು ಇವಾಗ ಏನ್ ಹೇಳ್ತಾ ಇದಾರೆ, ಈ ಮಾನವ ಕುಲವನ್ನ ಅಪಾಯದಿಂದ ರಕ್ಷಿಸಿ ಅಂತ ಹೇಳ್ತಾ ಇದಾರೆ. ಈ ತಮೋಗುಣದಿಂದ ತುಂಬಿದೆ ಈ ಮಾನವ ನಾಗರಿಕತೆ, ರಜೋಗುಣ ಮತ್ತೆ ಗುಣಗಳಿಂದ ತುಂಬಿದೆ ಅಂತ ಹೇಳ್ತಾ ಇದ್ರು. ಅಪಾಯಕಾರಿಯಾದ ಯುಗ. ಈ ಮಾನವ ಕುಲವನ್ನ ದೊಡ್ಡ ವಿಪತ್ತಿನಿಂದ ಉಳಿಸಲು ಸುಲಭವಾದ ಮಾರ್ಗ ಯಾವುದು ಅಂತಂದ್ರೆ ಕೃಷ್ಣ ಪ್ರಜ್ಞೆಗೆ ಬರಬೇಕು ಎಲ್ಲರೂ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಮತ್ತೆ ನಾವಿಲ್ಲಿ ಗೋಹತ್ಯೆ ಮತ್ತೆ ಬ್ರಾಹ್ಮಣರಿಗೆ ನಾವು ರಕ್ಷಣೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ಸೊ ನಾವು ತಮೋಗುಣದ ಕಡೆಗೆ ಹೋಗ್ತಾ ಇದೀವಿ, ಮತ್ತೆ ನಾವು ಈ ಪ್ರಾಣಿ ವರ್ಗದಲ್ಲಿ ನಾವು ಹುಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ನಾವ್ ಇಷ್ಟನ್ನ ನಾವು ತಿಳ್ಕೊಂಡ್ವಿ. ಸೊ ಈಗ ನಾವು ಮತ್ತೆ ಮುಂದಿನದನ್ನ ನಾವು ತಿಳ್ಕೊಂತ ಹೋಗೋಣಂತೆ. ಯಾರಾದ್ರೂ ಓದ್ತೀರಾ ಇದನ್ನ? ಮಾತಾಜಿ, ಹರೇ ಕೃಷ್ಣ. ಸತ್ವತಾ ವಿಡಿಯೋ ಆನ್ ಮಾಡ್ಕೊಳ್ಳಿ. ಸತ್ಯತ್ವ ಜ್ಞಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದೋ ತಮಸೋ ಭವತೋ ಜ್ಞಾನಮೇವ ಚ. ಭಗವದ್ಗೀತೆ 14.17. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ, ರಜೋಗುಣದಿಂದ ಲೋಭವು ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇವಾಗ ನಮ್ಗೆ ಸತ್ವಗುಣದಲ್ಲಿ ಇದ್ರೆ ನಮ್ಗೆ ನಿಜವಾದ ಜ್ಞಾನ ಬೆಳೆಯುತ್ತೆ, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಯುತ್ತೆ. ರಜೋಗುಣದಿಂದ ಏನಾಗುತ್ತೆ, ಇದು ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಸಿಗುತ್ತೆ ಅಂತ ನಮ್ಗೆ ಹೇಳ್ತಾ ಇದಾರೆ. ನಾವು ಸತ್ವಗುಣದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ನಮ್ಗೆ ಜ್ಞಾನ ಸಿಗುತ್ತೆ. ಸೊ ರಜೋಗುಣದಲ್ಲಿ ನಾವು ಏನಾದ್ರೂ ಒಂದು ಕೆಲಸವನ್ನ ಮಾಡಿದಾಗ ನಮ್ಗೆ ಲೋಭ ಬೆಳೆಯುತ್ತೆ. ಇವಾಗ ನಾನು ಏನಾದ್ರೂ ಒಂದನ್ನ ಪಡ್ಕೊಂಡಾಗ ನಾನು ಏನ್ ಅನ್ಸುತ್ತೆ, ಇನ್ನ ಹೆಚ್ಚು ಪಡ್ಕೋಬೇಕು ಅಂತ ನನ್ಗೆ ಅನ್ಸುತ್ತೆ. ತಮೋ ಗುಣದಿಂದ ಏನಾಗತ್ತೆ, ಅಜ್ಞಾನ, ಅಲ್ಲಿ ಜ್ಞಾನ ಅನ್ನೋದೇ ಇಲ್ಲ, ಏನನ್ನ ಮಾಡ್ಬಾರ್ದು ಅದನ್ನೇ ನಾವು ಅಲ್ಲಿ ಮಾಡ್ತೀವಿ. ಬಹು ಮೂರ್ಖತನ, ಹುಚ್ಚು ಮತ್ತೆ ಭ್ರಾಂತಿಗಳು ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಈ ಚಿತ್ರವನ್ನ ನೀವು ನೋಡಿದೀರಾ? ಈ ಚಿತ್ರ ನಮ್ಗೆ ಏನನ್ನ ತಿಳಿಸಿಕೊಡುತ್ತೆ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಅಂದ್ರೆ 3 ಗುಣಗಳಿಂದ ಮನುಷ್ಯನಿಗೆ ಬಂಧಿತ ಮಾಡುತ್ತಾ ಇದೆ. ಸತ್ವ, ರಜೋಗುಣ ಮತ್ತು ತಮೋಗುಣ. ಮಾತಾಜಿ ಕೆಳಗಡೆ ಚಿತ್ರ. ಹಾ, ಕೆಳಗಡೆ ಚಿತ್ರಣ ಅದು ಗೊತ್ತಿಲ್ಲ ಮಾತಾಜಿ. ನಾವು ಮಾಯೆಗೊಳಗಾಗ್ತೇವೆ ಅಂತ. ಹರೇ ಕೃಷ್ಣ ಮಾತಾಜಿ. ತಮೋಗುಣನ ತೋರಿಸ್ತಾ ಇದೆ, ಇಲ್ಲಿ ಹಿಂಸೆನ ತೋರಿಸ್ತಾ ಇದೆ. ಹಿಂಸೆ ಮಾಡ್ತಾ ಇರೋದು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಇನ್ನೇನಾದ್ರೂ ನಮ್ಗೆ ಗೊತ್ತಾಗ್ತಾ ಇದೆಯಾ? ಹಿಂಸೆ ಹೌದು, ತಮೋಗುಣ ಹೌದು, ಕರೆಕ್ಟ್. ಮತ್ತೆ ಮೃಗೀಯ ಗುಣ ಅಂತ ಹೇಳ್ಬೋದು. ಹಾ ಮಾತಾಜಿ, ಅದು ತಮೋ ಗುಣನೇ ಅಂತ ಆಗತ್ತೆ. ಮತ್ತಿನ್ನೇನಾದ್ರೂ ನಮ್ಗೆ ಗೊತ್ತಾಗ್ತಾ ಇದೆಯಾ ಇದರಿಂದ? ಪ್ರಕೃತಿಯ ವಿರುದ್ಧ ಹೋಗ್ತಾ ಇದೆ ಅಂತ. ಸಂರಕ್ಷಣೆ. ಗೋ ಸಂರಕ್ಷಣೆ ಗೋ ಹತ್ಯೆ ಅಹಿಂಸೆ ಮಾಡಿ ಮಾಂಸ ಸೇವಿಸ್ತಾರೆ ಅಂತ ಮಾತಾಜಿ. ಹಾ ಅಲ್ವಾ, ಇಲ್ಲಿ ಮಾಂಸವನ್ನ ತಿನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ಈ ಮನುಷ್ಯ ಈ ಪ್ರಾಣಿಯನ್ನ ಕೊಲ್ತಾ ಇದ್ದಾನಲ್ವಾ, ಸೊ ಅವ್ನು ಯಾವ ಒಂದು
ಪ್ರಜ್ಞೆಯಲ್ಲಿ ಕೊಲ್ತಾ ಇದ್ದೀನಿ ಅಂತಂದ್ರೆ ನಾನು ಇವಾಗ ನನ್ನ ಇಂದ್ರಿಯ ಸುಖಕ್ಕೋಸ್ಕರ, ನಾಲಿಗೆ ಸುಖಕ್ಕೋಸ್ಕರ ನಾನು ನಿನ್ನನ್ನ ಕೊಂದು ತಿಂತಾ ಇದ್ದೀನಿ. ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನ ಕೊಂದು ತಿನ್ನುವಂತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅದನ್ನ ಮಾಂಸ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಮಾಂಸ ಅಂತಂದ್ರೆ ಮಾಮ್ ಅಂದ್ರೆ ನಾನು, ಸಾ ಅಂತಂದ್ರೆ ಹಿ ಅಂದ್ರೆ ಅವನು. ಸೊ ಇವಾಗ ನಾನು ನಿನ್ನನ್ನ ತಿಂತಾ ಇದ್ದೀನಿ, ಮತ್ತೆ ಮುಂದೆ ನೀನು ನನ್ನನ್ನ ತಿನ್ನು ಅಂತ ಹೇಳ್ಬಿಟ್ಟು ಆ ಒಂದು ಪ್ರಜ್ಞೆಯಲ್ಲಿ ಮಾಂಸವನ್ನ ತಿಂತಾರೆ. ಸೊ ಅದಕ್ಕೋಸ್ಕರನೇ ಇದು ತಮೋ ಗುಣಕ್ಕೆ ಬರುತ್ತೆ. ಇದು ಈ ನಾವು ಮಾಂಸವನ್ನ ತಿನ್ನೋದು. ಸೊ ಮಾಂಸವನ್ನ ತಿಂದ್ರೆ ಏನಾಗುತ್ತೆ, ನಮ್ಗೆ ಮುಂದಿನ ಜನ್ಮದಲ್ಲಿ ನಾವು ಯಾವ ಪ್ರಾಣಿಯಿಂದ ಪ್ರಾಣಿನ ನಾವು ತಿಂದಿರ್ತೀವೋ ಅದೇ ಪ್ರಾಣಿಯಿಂದ ನಾವು ಹತ್ಯೆಗೊಳಗಾಗಿ ನಾವು ಆ ಪ್ರಾಣಿಗೆ ನಾವು ಮಾಂಸವಾಗಿ ನಾವು ಅಂದ್ರೆ ಆ ಪ್ರಾಣಿ ನಮ್ಮನ್ನ ಭಕ್ಷಣೆ ಮಾಡೋ ತರ ಆಗತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದು ಲಾ ಆಫ್ ನೇಚರ್, ಪ್ರಕೃತಿಯ. ಅಂದ್ರೆ ಸಾ ಅಂದ್ರೆ ಏನು ಮಾತಾಜಿ? ಹರೇ ಕೃಷ್ಣ. ಮಾಮ್ ಅಂದ್ರೆ ಅಂತಂದ್ರೆ ಹಿ ಮಾತಾಜಿ, ಅವನು ಅಂತ. ಹಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಂಗ್ಲಿಷ್ ಅಲ್ಲಿ ಇದೆ ಹಿ. ಸೊ ಇದನ್ನ ಭಾಗವತಂ ಶ್ಲೋಕದಲ್ಲಿ ಹೇಳ್ತಾ ಇದಾರೆ, 10.10.14 ಹೇಳ್ತಾರೆ ಮಾತಾಜಿ. ಇದನ್ನ ಬರ್ಕೊಳ್ಳಿ, ಇದನ್ನ ಓದಿ ನೀವು, ಈ ಶ್ಲೋಕ ಅರ್ಥ ಹರೇ ಆಗುತ್ತೆ. ಕೃಷ್ಣ ಮಾತಾಜಿ. ಒಂದು ಡೌಟ್. ಹಾ ಮಾತಾಜಿ. ಇಲ್ಲಿ ಅಂದ್ರೆ ತಿನ್ನೋದಕ್ಕೆ ಅಂತಾನೆ ಸಾಯಿಸ್ತಾ ಇದ್ದಾನೆ. ಆದ್ರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಇವಾಗ ಯಾವ್ದಾದ್ರು ಒಂದು ದಾರಿನಲ್ಲಿ ನಡೀತಾ ಏನಾದ್ರು ತುಳಿದು ನಾವು ಸಾಯಿಸ್ಬೋದು ಕೆಲವೊಂದು ಸಣ್ಣ ಸಣ್ಣ ಪ್ರಾಣಿಗಳನ್ನ ನಮ್ಗೆ ಗೊತ್ತಿದ್ರೆ. ಸೊ ಅದು ಹಿಂಸೆ ಅಂತ ಅನ್ನಿಸ್ಕೊಳತ್ತಾ? ಹೌದು ಹೌದು ಮಾತಾಜಿ. ಆಗ್ಲಾ ನಮ್ಗೆ ಸೇಮ್ ನಮ್ಗೆ ಅದೇ ಜನ್ಮ ಬರುತ್ತಾ ಅವಾಗ? ಯಾಕಂದ್ರೆ ನಮ್ಗೆ ಗೊತ್ತಿಲ್ದಿರ ಮಾಡಿರ್ತೀವಿ. ಹೌದು, ಅದಕ್ಕೇನೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಹೇಳೋದು. ಇವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದು ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವಾಗ ನಾವು ಆ ಪಾಪವನ್ನ ನಾವು ಅನುಭವಿಸೋ ಹಾಗಿಲ್ಲ ಮಾತಾಜಿ. ಯಾಕಂದ್ರೆ ನಾವೆಲ್ಲವನ್ನ ಕೃಷ್ಣನ ಸೇವೆಗೆ ಮಾಡ್ತಾ ಇದೀವಿ, ನಾವ್ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾ ಇಲ್ವಲ್ಲ. ಆಗ ನಾವು ಆ ಪಾಪದ ಪ್ರಕ್ರಿಯೆಗೆ ನಾವು ಒಳಗಾಗೋದಿಲ್ಲ ಮಾತಾಜಿ. ಅದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಆಗಂತ ನಾನು ನೋಡ್ತಾನೆ ಸಾಯಿಸ್ಬೇಕು ಅಂತ ಇಲ್ಲ. ಬಟ್ ಅಕಸ್ಮಾತ್ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಇವಾಗ ಏನೇ ಕೆಲಸ ಮಾಡ್ಬೇಕಾದ್ರೆ ನಾನು ಕೃಷ್ಣನಿಗೋಸ್ಕರ ಮಾಡ್ತಾ ಇದೀನಿ ಅಂತ ಇದ್ದಾಗ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇರುವೆಯನ್ನು ಅಥವಾ ಇನ್ಯಾವುದೋ ಒಂದು ಚಿಕ್ಕ ಕ್ರಿಮಿಕೀಟಗಳನ್ನ ಸಾಯಿಸಿದ್ರೆ ಅದಕ್ಕೆ ಏನು ಪಾಪದ ಪ್ರಕ್ರಿಯೆ ಬರೋದಿಲ್ಲ ಮಾತಾಜಿ. ಬಟ್ ನಾನು ಇವಾಗ ಇಂದ್ರಿಯ ಸುಖಕ್ಕೋಸ್ಕರ ಮಾಡ್ತಾ ಇದ್ದಾಗ ಅದು ಬರುತ್ತೆ, ಅದನ್ನ ಅನುಭವಿಸ್ಬೇಕಾಗತ್ತೆ. ಧನ್ಯವಾದ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ಈಗ ನಾವು ಬೈಕಲ್ಲಿ ಕಾರಲ್ಲಿ ಹೋಗುವಾಗ ನಮ್ಗೆ ಹಾವು ಅಡ್ಡ ಬರ್ತದೆ, ಅದು ಬೈಕ್ ಅಡಿಕೆ ಬಿದ್ದು ಸಾಯ್ತದೆ, ಆವಾಗ ನಮ್ಗೆ ಅದ್ರಲ್ಲಿ ರಿಯಾಕ್ಷನ್ ಇರ್ತದ ಮಾತಾಜಿ? ಹೌದು ಮಾತಾಜಿ. ಇವಾಗ ನಾವೇನಾದ್ರೂ ನೀವ್ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇರೋದು ಏನ್ ಉದ್ದೇಶ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾತಾಜಿ. ನೀವ್ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣನಿಗೋಸ್ಕರ ನೀವ್ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಗೆ ಅದ್ರದ್ದು ಪಾಪಕ್ರಿಯೆ, ಅದ್ರದ್ದು ಪ್ರಕ್ರಿಯೆ ತಟ್ಟೋದಿಲ್ಲ. ಅದೇ ನೀವು ನಿಮ್ಮ ಇಂದ್ರಿಯ ಸುಖಕ್ಕೆ ನೀವೇನೋ ಒಂದು ಫಿಲಮ್ಗೆ ಹೋಗ್ತಾ ಇದೀರಾ ಅಥವಾ ಇನ್ನೇನೋ ನಿಮ್ಗೆ ಕೊಂಡ್ಕೊಂಡ್ಲಿಕ್ಕೆ ಹೋಗ್ತಾ ಇದೀರಾ ಅಂದಾಗ ನೀವು ಅದನ್ನ ಅನುಭವಿಸ್ಲೇಬೇಕಾಗತ್ತೆ ಮಾತಾಜಿ. ಅದಕ್ಕೇನೆ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂತ ಹೇಳ್ತಾರೆ. ಬಟ್ ಉದ್ದೇಶ ಪೂರ್ವಕವಾಗಿ ಮಾಡ್ಕೊಡುದು ಮಾತಾಜಿ. ಇವಾಗ ನಮ್ಗೆ ಹೇಳಲ್ವಾ, ಇವಾಗ ನಾವು ಉದ್ದೇಶ ಪೂರ್ವಕವಾಗಿ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನ ಚಾಂಟ್ ಮಾಡ್ತಾ ಇದೀನಿ, ನಾನು ಎಲ್ಲಾ ಪಾಪಗಳಿಂದ ನಾನು ಮುಕ್ತಳಾಗ್ತೀನಿ ಅಂತ ಹೇಳ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ನಾವ್ ಏನನ್ನಾದ್ರೂ ಮಾಡಿದ್ರೆ ಅವಾಗ ಭಗವಂತ ಅದಕ್ಕೆ ಅವರು ನಮ್ಗೆ ಏನು ಪ್ರಕ್ರಿಯೆಯಿಂದ ಅವ್ರು ಮುಕ್ತಗೊಳಿಸೋದಿಲ್ಲ ಮಾತಾಜಿ. ಆದ್ರೆ ಅದು ಸತ್ರು ನಾವು ಅದನ್ನು ಸೀದಾ ನೋಡದೆ ಹೋದ್ರೆ ನಮ್ಗೆ ರಿಯಾಕ್ಷನ್ ಬರ್ತದ ಮಾತಾಜಿ? ಏನೇ ಮಾಡಿದ್ರು ಅದು ಬರುತ್ತೆ ಮಾತಾಜಿ, ತಿಳಿದಲೆ ಮಾಡಿದ್ರು ಬರುತ್ತೆ ಅದು. ಅದಕ್ಕೆ ನಾವು ಕೇರ್ಫುಲ್ ಆಗಿರ್ಬೇಕು, ಅದಕ್ಕೆ ಪ್ರಜ್ಞೆಯಿಂದ ಇರ್ಬೇಕು ಅಂತ ಅದಕ್ಕೆ ಹೇಳೋದು. ಇವಾಗ ನೀವು ನೋಡಿದ್ರಿ ಅಲ್ವಾ, ಮೃಗಾರಿಯನ್ನ ನೋಡಿದ್ರಿ ಅಲ್ವಾ, ಅವನೊಂದು ಹೆಜ್ಜೆ ಇಡ್ಬೇಕಾದ್ರೂ ಸಹ ಅಲ್ಲಿ ಒಂದು ಚಿಕ್ಕ ಇರುವೆಗೂ ಸಹ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ನೋಡ್ಕೊಂಡು ಹೋಗ್ತಾರೆ ಅಲ್ವಾ. ಯಾಕಂದ್ರೆ ಅದು ಆತ್ಮ, ನಮ್ಗೆ ಇವಾಗ ಅದ್ರದ್ದು ಬಾಡಿ ಬಂದು ಚಿಕ್ಕದೊಂದು ಇರುವೆ ದೇಹವನ್ನ ಅದು ಪಡ್ಕೊಂಡಿದೆ, ಆದ್ರೆ ಅದು ಭಗವಂತನ ಅಂಶ, ಅವ್ರ ಜೊತೆ ಪರಮಾತ್ಮನೂ ಸಹ ಇದ್ದಾರೆ ಅಲ್ವಾ. ಇವಾಗ ನಾವು ಮನುಷ್ಯನೇನಾದ್ರೂ ನಾವೇನಾದ್ರೂ ಒದ್ರೆ ಏನ್ ಮಾಡ್ತೀವಿ, ನಾವು ಮುಕ್ಕೋತೀವಿ ಅಲ್ವಾ, ಕೈ ಅಂದ್ರೆ ಅವ್ರನ್ನ ನಮಸ್ಕಾರ ಮಾಡ್ಕೋತೀವಿ ಅಲ್ವಾ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಅವ್ರಿಗೆ ನಮಸ್ಕಾರ ಮಾಡ್ಕೋತಿದೀವಿ. ಯಾಕೆ ಅಂತಂದ್ರೆ ನಮ್ಗೆ ನಮ್ಮ ಒಳ ಮನಸ್ಸಿಗೆ ಗೊತ್ತು ಅಂದ್ರೆ ಆ ವ್ಯಕ್ತಿಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ, ಅದಕ್ಕೆ ನಾವು ನಮಸ್ಕಾರ ಮಾಡ್ಕೋತೀವಿ. ಸೊ ನಾವ್ ಯಾವ ಜೀವಿಯನ್ನು ಸಹ ನಾವ್ ಹಿಂಸೆ ಮಾಡೋ ಹಾಗಿಲ್ಲ ಮಾತಾಜಿ. ನಮ್ಗೆ ಏನ್ ಅನ್ಸುತ್ತೆ, ಮನುಷ್ಯನನ್ನ ಮಾತ್ರ ಹಿಂಸೆ ಮಾಡಿಲ್ಲ ಅಂತಂದ್ರೆ ನಾವು ತುಂಬಾ ಒಳ್ಳೆಯವರು ಅನ್ಕೋತೀವಿ ಅಲ್ವಾ. ಇಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಿರೋ ಚಿಕ್ಕದೊಂದು ಕ್ರಿಮಿ ಕೀಟ ಯಾವ್ದನ್ನು ಸಹ ನಾವು ಹಿಂಸೆ ಮಾಡೋಂಗಿಲ್ಲ. ಬಟ್ ಏನೊಂದು ಹೇಳ್ತಾರೆ ಅಂದ್ರೆ, ಇದು ನಮ್ಮ ಪ್ರಾಣಕ್ಕೆ ಅದರಿಂದ ತೊಂದರೆ ಬರ್ತಿದೆ ಅಂದಾಗ ನಾವು ನಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆ ಪ್ರಾಣಿಯನ್ನ ಸಾಯಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಮಾತಾಜಿ. ಇವಾಗ ನೀವು ಒಂದ್ ಎಕ್ಸಾಂಪಲ್ ಅಂತಂದ್ರೆ, ಭಕ್ತಿ ಸರಸ್ವತಿ ಠಾಕೂರ್ ಅವರ ಆಶ್ರಮದಲ್ಲಿ ಇದ್ದಾಗ ಒಂದ್ ಹಾವು ಬರುತ್ತೆ. ಆಗ ಎಲ್ಲರಿಗೂ ಸಹ ಇವಾಗ ಪ್ರಾಣಿಯನ್ನ ಹತ್ಯೆ ಮಾಡಿದ್ರೆ ತಪ್ಪಾಗತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಹಂಗೆ ಇರ್ತಾರೆ, ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಆಗ ಭಕ್ತಿ ಸರಸ್ವತಿ ಠಾಕೂರ್ ಅವ್ರು ಬಂದಿರೋರು ಅವ್ರು ಅದೇ ಹೇಳ್ತಾರೆ,
ನೀವು ಕೋಪ ತಗೊಂಡು ಸಾಯಿಸಿ ನೀವು ಅಂತ ಹೇಳ್ಬಿಟ್ಟು. ಆಮೇಲೆ ಅವರು ಗುರುಗಳನ್ನ ಪ್ರಶ್ನೆ ಕೇಳಿದಾಗ ಹೌದು ಇವಾಗ ಅದರಿಂದ ನಮ್ಗೆ ಅಪಾಯ ಆಗುತ್ತೆ ಅಂತ ಇದ್ದಾಗ ನಾವು ನಮ್ಮ ಪ್ರಾಣ ರಕ್ಷಣೆ ಮಾಡ್ಕೋಬೇಕಂದಾಗ ನಾವ್ ಅದನ್ನ ಸಾಯಿಸ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನನಗೆ ಗೊತ್ತಿರೋದು ಹೇಳಿದೀನಿ, ನೀವು ಅದನ್ನ ಬರ್ದಿಟ್ಕೊಳ್ಳಿ. ನೀವು ಮತ್ತೆ ಯಾರಾದ್ರೂ ಹಿರಿಯ ಗುರುಗಳು ಸಿಕ್ಕಿದಾಗ ನೀವು ಕೇಳ್ಬೋದು ಮಾತಾಜಿ. ಇವಾಗ ನಮ್ಗೆ ಇಲ್ಲಿ ಇನ್ನ ಒಂದು ತುಂಬಾ ಮುಖ್ಯವಾದ ಒಂದು ವಿಷಯದ ಬಗ್ಗೆ ನಮ್ಗೆ ಇಲ್ಲಿ ಚರ್ಚೆನ ಮಾಡ್ಲಿಕ್ಕೆ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಇವೆಲ್ಲನೂ ಸಹ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಕ್ಚುಲಿ ನಮ್ಮ ಜೀವನದಲ್ಲಿ. ನಾವು ಬರೇ ಇಲ್ಲಿ ಕೇಳಿ ಬರೇ ಎಕ್ಸಾಮ್ ಬರೀಲಿಕ್ಕೆ ಹೆಚ್ಚು ಮಾರ್ಕ್ಸ್ ಗಳಿಸ್ಲಿಕ್ಕೆ ನಾವ್ ಇಷ್ಟಕ್ಕೆ ಜ್ಞಾನವನ್ನ ಮೀಸಲಾಗಿ ಇಟ್ಕೊಂಡ್ರೆ ನಮ್ಗೆ ಇದರಿಂದ ಏನು ಉಪಯೋಗ ಇಲ್ಲ. ನಾವ್ ಆದಷ್ಟು ಟ್ರೈ ಮಾಡ್ಬೇಕು ನಮ್ಮ ಜೀವನದಲ್ಲಿ ಇದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಳವಡಿಸ್ಕೊಳ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕು. ಇವಾಗ ನೋಡಿ ನಮ್ಮ ಮನೇಲೇನೆ ಆಗ್ಲಿ ಇವಾಗ ಜಿರ್ಲೆಗಳಿರುತ್ತೆ, ಏನಪ್ಪಾ ಮಾಡೋದು ಇವಾಗ ಜಿರ್ಲೆಗಳನ್ನಾಗಾದ್ರೆ ಸಾಯಿಸೋದ್ ಬೇಡವಾ? ಇದನ್ನು ಸಹ ಆತ್ಮ, ಇದು ಯಾವ್ದೋ ಒಂದು ಕರ್ಮಕ್ಕೆ ಸಿಕ್ಕಾಕೊಂಡು ಈ ತರ ಒಂದು ಪ್ರಾಣಿ ಅಂದ್ರೆ ಈ ಜಿರ್ಲೆಯ ದೇಹವನ್ನ ಪಡ್ಕೊಂಡಿದೆ, ಇದನ್ನ ಸಾಯಿಸೋದ್ ಬೇಡವಾ ಅಂತಂದ್ರೆ ಇಲ್ಲ, ನಾವು ಇದು ಭಗವಂತನ ಮನೆ, ಇದು ಕೃಷ್ಣನ ಮನೆ, ಕೃಷ್ಣನ ಮನೆಯನ್ನ ನಾನು ಶುಚಿಯಾಗಿ ಇಡ್ಬೇಕು, ಅದಕ್ಕೋಸ್ಕರ ನಾನು ಇದನ್ನ ಅಂದ್ರೆ ಆದಷ್ಟು ನಾವ್ ಅದನ್ನ ಎತ್ಕೊಂಡು ಹೋಗಿ ಹೊರಗಡೆ ಹಾಕೋದು ಅಥವಾ ಶುಚಿಯಾಗಿ ಇಟ್ಕೊಂಡ್ರೆ ಅಂತಹ ಕ್ರಿಮಿಕೀಟಗಳೆಲ್ಲ ಬರೋದಿಲ್ವಲ್ಲ, ಅದೆಲ್ಲನೂ ನಾವು ಮೆಜರ್ಸ್ ತಗೋಬೇಕು. ಆದ್ರೂ ಇದೆ ಅಂದಾಗ ನಾವು ಅದನ್ನ ಸಾಯಿಸಬಹುದು. ಇಲ್ಲಾಂದ್ರೆ ಆದಷ್ಟು ನಾವು ಯಾವುದೇ ಪ್ರಾಣಿಗೂ ನಾವು ಹಿಂಸೆಯನ್ನ ಮಾಡ್ಕೊಡ್ದು. ಆದ್ರೆ ಕೃಷ್ಣನ ಮನೆ ಇದು, ಕೃಷ್ಣನ ಮನೆನ ನಾನು ಶುಚಿಯಾಗಿ ಇಡ್ಬೇಕು ಅನ್ನೋ ಒಂದು ಮನಸ್ಥಿತಿಲಿ ನಾನು ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಯಾವುದೇ ಒಂದು ಕ್ರಿಮಿಕೀಟಗಳನ್ನ ಸಾಯಿಸಿದ್ರೆ ಅದು ಪರವಾಗಿಲ್ಲ ಮಾತಾಜಿ. ಸೊ ಇಲ್ಲಿ ಶೀಲ ಪ್ರಭುಪಾದರು ಏನ್ ಹೇಳ್ತಾ ಇದಾರೆ, 14.17ಕ್ಕೆ ಉದ್ದೇಶ ಪೂರ್ವಕವಾಗಿ ಬರೆಯುತ್ತಾರೆ. ಬಹುಪಾಲು ಜನರು ಸಂತೋಷ ಮತ್ತು ಸಮೃದ್ಧವಾಗಿಲ್ಲದಿದ್ದರೂ ಸಹ ಜನಸಂಖ್ಯೆಯ ನಿರ್ದಿಷ್ಟ ಶೇಕಡಾವಾರು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಮತ್ತು ಒಳ್ಳೆಯತನದ ಕ್ರಮದಲ್ಲಿ ನೆಲೆಗೊಂಡರೆ ಆಗ ಅವಕಾಶವಿದೆ ಪ್ರಪಂಚದಾದ್ಯಂತ ಶಾಂತಿ ಮತ್ತು ಸಮೃದ್ಧಿ. ಇಸ್ಕಾನ್ ಪ್ರಸ್ತುತ ಮತ್ತು ಭವಿಷ್ಯಕ್ಕಾಗಿ ಈ ಹೇಳಿಕೆಯ ಮಹತ್ವವನ್ನ ಚರ್ಚಿಸಿ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇವಾಗ ಎಲ್ಲರನ್ನೂ ಸಹ ಈ ಪ್ರಪಂಚದಲ್ಲಿ ಇರೋರೆಲ್ಲರನ್ನೂ ಸಹ ಅಂದ್ರೆ ಮನುಷ್ಯರು ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ವಲ್ಪ ಶೇಕಡಾವಾರು ಅಂದ್ರೆ ಸ್ವಲ್ಪ ಪ್ರಮಾಣದ ಜನಗಳಾದ್ರೂ ಬಂದ್ರೂ ಸಹ ಈ ಪ್ರಪಂಚದಾದ್ಯಂತ ಶಾಂತಿ ಮತ್ತೆ ಸಮೃದ್ಧಿ ನೆಲೆಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ. ಸೊ ಇದು ಹೇಗೆ ಸಾಧ್ಯ, ಇದೇನ್ ಹೇಳ್ತಾ ಇದಾರೆ ಈ ಸ್ಟೇಟ್ಮೆಂಟ್, ಅದು ಹೇಗೆ ಸಾಧ್ಯ ಇದನ್ನ ಚರ್ಚಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸೊ ಯಾರಾದ್ರೂ ಹೇಳ್ತೀರಾ ಒಂದಿಬ್ರು ಇದ್ರ ಬಗ್ಗೆ? ಹೇಗೆ ಸಾಧ್ಯ, ಸ್ವಲ್ಪ ಕೃಷ್ಣ ಪ್ರಜ್ಞೆಗೆ ಬಂದ್ರೂ ಸಹ ಶಾಂತಿ ನೆಲೆಸುತ್ತೆ ಈ ಪ್ರಪಂಚದಲ್ಲಿ ಅನ್ನೋದಕ್ಕೆ ನೀವು ಅದನ್ನ ಸಪೋರ್ಟ್ ಮಾಡ್ತೀರಾ ಆ ಸ್ಟೇಟ್ಮೆಂಟ್ ಅನ್ನ, ಪ್ರಭುಪಾದರ ಸ್ಟೇಟ್ಮೆಂಟ್ ಅನ್ನ? ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ನಾನ್ ಹೇಳ್ತೀನಿ. ನಾನು ಬಾಂಗ್ಲಾದೇಶದ ಒಬ್ಬ ಬ್ರಹ್ಮಚಾರಿ ಇಂಟರ್ವ್ಯೂ ಕೇಳಿದ್ದೆ. ಅವರು ಅಷ್ಟು ಮುಸ್ಲಿಮರು ಹಿಂದೂಗಳಿಗೆ ಅತ್ಯಾಚಾರ ಎಲ್ಲ ಮಾಡಿದ್ರು. ಅವರು ಹೇಳ್ತಾ ಇದ್ರು ನಮ್ಗೆ ಏನು ಮುಸ್ಲಿಂ ಭಯ ಇಲ್ಲ, ನಾವು 16 ರೌಂಡ್ ಇಲ್ಲ 64 ರೌಂಡ್ ಮಾಡಿ ಅಂತ ಹೇಳ್ತಾ ಇದ್ವಿ. ಮತ್ತೆ ಜನರಿಗೆ ಮುಸ್ಲಿಮರಿಗೂ ಈಗ್ಲೂ ಅವರು ಆಹಾರವನ್ನು ಭೋಜನವನ್ನು ಕೊಡ್ತಾ ಇದ್ದಾರೆ. ನೋಡಿ ಅವರ ಕೃಷ್ಣ ಪ್ರಜ್ಞೆ ಎಷ್ಟು ದೃಢವಾಗಿದೆ ಅಂದ್ರೆ ಅವರು ಭಯ ಇಲ್ಲ ಅವರಿಗೆ, ಮುಸ್ಲಿಮರಿಂದ ಅವರಿಗೆ ಇದು ಆಗ್ತದೆ ಏನ್ ಕಷ್ಟ ಆಗ್ತದಂತ ಭಯ ಇಲ್ಲ. ಇನ್ನೂ ಅವರಿಗೆ ದಯ ತೋರಿಸ್ತಾ ಇದ್ದಾರೆ, ಅವರಿಗೆ ಊಟ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇದು ಒಂದು ಪ್ರತ್ಯಕ್ಷ ಪ್ರಮಾಣ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದವರ ಜೀವಿಗಳ ದಯೆ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತಾರಾದ್ರೂ ಹೇಳ್ತೀರಾ? ನಿಮಗ್ ಗೊತ್ತಿರೋದನ್ನ ಹೇಳಿ. ನಿಮ್ಮ ಜೀವನದಲ್ಲಿ ಏನಾದ್ರೂ ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಬದಲಾವಣೆ ಆಗಿರೋದನ್ನು ಸಹ ನೀವು ಹೇಳ್ಬಹುದು. ಹರೇ ಕೃಷ್ಣ ಮಾತಾಜಿ. ಹೇಳಿ ಲಕ್ಷ್ಮಿ ಮಾತಾಜಿ. ಮಾತಾಜಿ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಮ ಜೀವನದಲ್ಲೇ ಆಗಿದೆ. ಯಾಕಂದ್ರೆ ನಾವು ಮೊದ್ಲು ಯಾವ್ದೇ ಚಾಂಟಿಂಗ್ ಮಾಡ್ತಿರ್ಲಿಲ್ಲ, ಜಸ್ಟ್ ಕ್ಲಾಸ್ ಕೇಳ್ತಾ ಇದ್ವಿ. 1 ರೌಂಡ್ ಮಾಡಿ ಸಾಕು, 1 ರೌಂಡ್ ಮಾಡಿ ಸಾಕು ಅಷ್ಟೇ ಹೇಳ್ತಾ ಇದ್ರು. ಸೊ ಪ್ರಯತ್ನ ಮಾಡೋಣ 1 ರೌಂಡ್ ಏನು ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾ ಹೋದಾಗ ನಮ್ಗೆ ಎಷ್ಟು ಖುಷಿ ಸಿಕ್ತು ಅಂದ್ರೆ ತುಂಬಾ ಟೆನ್ಷನ್, ತುಂಬಾ ಕಷ್ಟದಲ್ಲಿ ಒದ್ದಾಡ್ತಾ ಇದ್ವಿ ನಾವು. ಅದೀಗ ಎಷ್ಟೇ ಕಷ್ಟ ಬಂದ್ರು ನಾವು ದಾಟ್ಕೊಂಡು ಹೋಗ್ತೀವಿ ಅನ್ನೋ ಸಮಾಧಾನ, ಶಾಂತಿ ಎಲ್ಲಾ ಇದೆ ಮಾತಾಜಿ. ಈಗ 1 ರಿಂದ 2, 2 ರಿಂದ 4, 8 ಈಗ 16 ರೌಂಡ್ ಬಂದಿದೀವಿ ನಾವು. 16 ರೌಂಡ್ ಮಾಡಿದಾಗ ನಮಗ್ ಸಮಾಧಾನ. ಮಾಡ್ಲಿಲ್ಲ ಅಂದ್ರೆ ನಾವ್ ಏನೋ ಕಳ್ಕೊಂಡಿದೀವಿ, ನಾವ್ ಮಾಡ್ಬೇಕು, ಯಾಕೆ ಮಾಡ್ತಿದ್ದ, ಅಟ್ಲೀಸ್ಟ್ ಇವತ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರಭುಪಾದ್ರು ಹೇಳಿರೋ ಹಾಗೆ ನಾಳೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಮನಸ್ಥಿತಿಲಿ ನಾವಿದೀವಿ ಮಾತಾಜಿ. ಮತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರು ಬದಲಾವಣೆ ಆಗಿದೆ ಮಾತಾಜಿ? ನೀವು ಇವಾಗ ಕೃಷ್ಣ ಪ್ರಜ್ಞೆಗೆ ಬಂದಿರೋದ್ರಿಂದ ಮನೆಯಲ್ಲಿ ಏನಾದ್ರು ಬದಲಾವಣೆ ಆಗಿ, ಹೌದು ನೀವೊಬ್ರು ಬದಲಾವಣೆ ಅಂದ್ರೆ ನೀವೊಬ್ರು ಕೃಷ್ಣ ಪ್ರಜ್ಞೆಗೆ ಬಂದಿರೋದ್ರಿಂದ ಮನೆಯಲ್ಲಿ ಒಂದ್ ಸ್ವಲ್ಪ ಶಾಂತಿ ಅದೆಲ್ಲ ನೆಲೆಸಿದೆ ಅಂತ ಬಿಟ್ಟು ಏನಾದ್ರು ಅನ್ಸುತ್ತೆ ನಿಮ್ಗೆ? ಶಾಂತಿ ಸಮೃದ್ಧಿ ಬಂದಿದೆ ಅಂತ ಅನ್ಸುತ್ತಾ? ಖಂಡಿತ. ಕೆಲವ್ರು ಮನೇಲಿ ಒಪ್ಪಲ್ಲ, ಆದ್ರೆ ಪೂರ್ತಿ ಒಪ್ಪಲ್ಲ ಅಂತಲ್ಲ. ನಾವ್ ಮಾಡಿದ್ದು ಪ್ರಸಾದ ಆಗ್ಲಿ ಒಮ್ಮೊಮ್ಮೆ ಮಾಡ್ಲಿಕ್ಕಾಗಲ್ಲ.
ಆದ್ರೆ ಅವಾಗ ಫ್ರೂಟ್ಸ್ ಇಡ್ತೀವಿ. ಅವಾಗ ಅವ್ರಿಗೆ ಗೊತ್ತಿಲ್ದ ಹಾಗೆ ಕೆಲವೆಲ್ಲ ಟಿಪ್ಸ್ ಟೆಂಪಲ್ ಇಂದಾನೇ ಕೊಟ್ಟಿದ್ದು. ಅವ್ರಿಗೆ ಗೊತ್ತಿಲ್ದ ಹಾಗೆ ಪ್ರಸಾದ ಮಾಡಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೆ ಪ್ರಸಾದ ಮಾಡಿ ಕೊಟ್ಟು ಅವ್ರು ತಿಂದು ಚೆನ್ನಾಗಿದೆ ಅಂದು ಇಷ್ಟೆಲ್ಲ ಖುಷಿ ಇದೆ. ಕಾಣ್ದ ಹಾಗೆ ಎರಡನ್ನೂ ಮಾಡ್ತಾ ಹೋಗ್ತಾ ಇದೀವಿ ನಾವು. ಓಕೆ ಮಾತಾಜಿ, ಸಂತೋಷ ಧನ್ಯವಾದ. ತಗೊಳ್ತಾ ಇದೆ. ಹರೇ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮತ್ತೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹಾ ಹೇಳಿ. ಹರೇ ಕೃಷ್ಣ. ಈಗ ನೋಡಿ ಪ್ರಭುಪಾದರು ಅಂದ್ರೆ ರಷ್ಯಾದಂತ ದೇಶದಲ್ಲಿ ಅಲ್ಲಿ ಕೃಷ್ಣ ಭಕ್ತಿ ಏನಂತ ಅವರಿಗೆ ಗೊತ್ತೇ ಇರ್ಲಿಲ್ಲ. ಮಹಾಮಂತ್ರದ ಏನಂತವೇ ಗೊತ್ತಿಲ್ಲ, ಭಗವದ್ಗೀತೆ ಏನಂತ ಸಹ ಅವರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ಭಗವದ್ಗೀತೆಯ ಜೆರಾಕ್ಸ್ ಅನ್ನು ಅವರು ಬ್ಯಾಗಿನೊಳಗೆ ಹಾಕೊಂಡು ಹೋದದ್ದು ರಷ್ಯಾಕ್ಕೆ. ಅಲ್ಲಿ ಎಲ್ಲ ಜೆರಾಕ್ಸ್ ಮಾಡಿ ಮಾಡಿ ಎಲ್ಲರಿಗೂ ಕೊಟ್ರು ಅದನ್ನು, ಭಗವದ್ಗೀತೆಯನ್ನು. ಮತ್ತೆ ಇವರು ಕೃಷ್ಣ ಪ್ರಜ್ಞೆ ಸ್ಪ್ರೆಡ್ ಮಾಡ್ತಾರೆ ಅಂತ ಹೇಳಿ ಅವರನ್ನೆಲ್ಲ ಜೈಲಿಗೆ ಹಾಕಿದ್ರು. ಆದ್ರೂ ಸಹ ಅವರು ಅಲ್ಲಿ ಬ್ರೆಡ್ ಕೊಡ್ತಾರಲ್ಲ ಜೈಲಿನಲ್ಲಿ, ಅದನ್ನು ಉಂಡೆ ಮಾಡಿ ಬೀಡ್ಸ್ ನಾಗೆ ಮಾಡಿ ಅವರು ಜಪ ಮಾಡ್ತಾ ಇದ್ರು ಜೈಲಲ್ಲಿ ಸಹ. ಅಂತ ಒಂದು ರಷ್ಯಾದಂತ ದೇಶದಲ್ಲಿ ಸಹ ಅಷ್ಟು ಕಮ್ಯುನಿಸಂ ಅಲ್ಲಿ. ಅವರು ಖಾಲಿ ಹೇಳ್ತಾರೆ, ನೀವು ಟೆಂಪಲ್ಗೆ ಯಾಕೆ ಹೋಗುದು, ನಾವು ಬ್ರೆಡ್ ಕೊಡ್ತೇವೆ ಅಂತೇಳಿ. ಅಂತ ಒಂದು ಕಂಟ್ರಿ ಅಲ್ಲಿ ನಮ್ಮ ಪ್ರಭುಪಾದರ ಈ ಮಹಾಮಂತ್ರ ಭಗವದ್ಗೀತೆ ಓದ್ರಿಂದ ಅವ್ರು ಈಗ ಇಡೀ ವರ್ಲ್ಡ್ ಅಲ್ಲಿ ರಷ್ಯನ್ನಷ್ಟು ಕೃಷ್ಣ ಪ್ರಜ್ಞೆಗೆ ಬಂದವರು ಯಾರು ಇಲ್ಲ. ಅವರನ್ನು ನೋಡಿ ನಾವು ಕಲಿಯುವಂತ ಪರಿಸ್ಥಿತಿಗೆ ಬಂದಿದೆ. ಇದು ದೊಡ್ಡ ಚೇಂಜಸ್ ಅಂತ ಹೇಳ್ಬೋದು ಕೃಷ್ಣ ಪ್ರಜ್ಞೆಯಲ್ಲಿ. ಪ್ರಭುಪಾದರು ಮಾಡಿದಂತ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಇನ್ನೊಬ್ರು ಯಾರಾದ್ರೂ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಮಾತಾಜಿ, ನಾನು ಪ್ರಭುಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್. ನಾನು ಕೃಷ್ಣ ಪ್ರಜ್ಞೆ ಬಂದಾಗಿಂದ 16 ರೌಂಡ್ಸ್ ಚಾರ್ಟ್ ಮಾಡ್ತೀನಿ ಮಾತಾಜಿ. ಹರಿ ಬೋಲ್. ಆಮೇಲೆ 16 ರೌಂಡ್ 18 ಡೇಸ್ ಕ್ಲಾಸ್ ತಗೊಂಡಲ್ಲ, ಆ 18 ಡೇಸ್ 5:30 ಮಾರ್ನಿಂಗ್ ತಗೊಂತಾ ಇದ್ದೆ. ಅರ್ಚನಾ ಮಾತಾಜಿ ಅವ್ರ ಕ್ಲಾಸ್ ತಗೊಂತ. ಇಟ್ಸ್ ಸೋ ಇನ್ಸ್ಪೈರಬಲ್ ಆವಾಗಿಂದ ನನ್ಗೆ. ಆಮೇಲೆ ನಮ್ಮ ಮನೆಯಲ್ಲಿ ಡ್ರಮ್ಯಾಸ್ಟಿಕ್ ಚೇಂಜಸ್. ಆಕ್ಚುಲಿ ನಮ್ಮ ಮಕ್ಕಳೆಲ್ಲ ಅವ್ರ ಪಾಡ್ಗ ಅವ್ರು ಇವನ್ ನಾನ್ ವೆಜ್ ತಿಂತ ಇದ್ದ, ಅವ್ರ ಪಾಡ್ಗ ಅವ್ರು ಬಿಟ್ಬಿಟ್ರು. ನಾನು ಆಲ್ರೆಡಿ ಕೃಷ್ಣ ಪ್ರಜ್ಞೆಗೆ ಬಂದ ಒಂದ್ 3 months ನಾನು ಬಿಟ್ಬಿಟ್ಟೆ. ಅವರು ಆ ಪ್ರಸಾದ ಕೊಡ್ತಾ 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 ಅವರಷ್ಟು ಅವ್ರೆ ದೇವಸ್ಥಾನಕ್ಕೆ ಹೋಗೋಣ ಆ ತರ ಮಿರಾಕಲ್ ಚೇಂಜ್ ನಮ್ಮ ಮನೆಯಲ್ಲಿ. ಹಂಗೆ ಮಾತಾಜಿ ಅಷ್ಟು ಒಂದು. ಆಮೇಲೆ ನಾನು ಈಗ ಕೃಷ್ಣನ್ಗೆ ಯಾರು ಅತ್ಯಂತ ಪ್ರಿಯರು ಅಂದ್ರೆ, ಯಾರು ಇದ್ ಮಾಡ್ತಾರೆ ಅಂದ್ರೆ ನನ್ನ ಬಗ್ಗೆ ಯಾರು ಹೇಳ್ತಾರೆ ಅವರು ನನ್ಗೆ ಅತ್ಯಂತ ಪ್ರಿಯರು ಅಂತಾರ. ಆತರ ನಾನು ಒಬ್ರು ಏನಾದ್ರು ಮಾತುಕತೆ ಕೂತ್ಕೊಂಡ್ರೆ ಅವ್ರಿಗೆ 1-2 hours, ಈಗ level 1, level 2, level 3 ಆದ್ಮೇಲೆ ಭಕ್ತಶಾಸ್ತ್ರಕ್ಕೆ ಬಂದು ಅಷ್ಟು ನಾನು ಎಷ್ಟೆಷ್ಟು ಕಲ್ತಿದ್ದೀನೋ ಎಲ್ಲ ಅವ್ರಿಗೆ ಆ ಪಾಯಿಂಟ್ಗಳಿಂದ ಹೇಳ್ತಾ ಇರ್ತೀನಿ. ಅಬ್ಬಾ ಎಷ್ಟು ಚೆನ್ನಾಗಿ ಹೇಳ್ತೀಯಪ್ಪ, ಅವಾಗ ಬರ್ತಾ ಇರ್ತೀನಿ, ಹೇಳ್ತೀನಿ ನೀವು ಚಾಂಟಿಂಗ್ ಮಾಡಿ. ಆ ತರ ಕನ್ವರ್ಟ್ ಮಾಡಿ ಎಷ್ಟೋ ಜನ ಕ್ಲಾಸ್ ಸೇರಿಸಿದ್ವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಗಳ ಮದುವೆ ಆಯ್ತು, ಲಕ್ಷ್ಮೀ ಮಾತಾಜಿ ಬಂದಿದ್ರು. ಅವಾಗ ನನ್ನನ್ನ ಸೇರಿಸಿದವರು ಒಬ್ರು KT ಸುರೇಶ್ ಅಂತ, ಅವ್ರಿಗೆಲ್ಲ ಪರಿಚಯ ಮಾಡ್ಕೊಟ್ಟೆ ಅಲ್ಲಿ. ಇಟ್ಸ್ ಎ ಮಿರಾಕಲ್ ಚೇಂಜಸ್ ಮಾತಾಜಿ ಡ್ಯೂರಿಂಗ್ ಕೃಷ್ಣ ಪ್ರಜ್ಞೆ. ಅಷ್ಟು ಇದಾಗಿದೆ ಅಲ್ವಾ. ನೋಡಿ, ಒಬ್ಬರು ಬಂದ್ರೆ ಅದನ್ನ ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇದಾರೆ, ಎಲ್ಲಾರು ಬರ್ಲಿಕ್ಕೆ ಹೌದು ಇಷ್ಟ, ಅದು ಎಲ್ಲಾರು ಬರ್ಲಿ, ಇದು ವೈಕುಂಠ ಆಗ್ಲಿ ಅಂತ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲರನ್ನು ಕೃಷ್ಣ ಪ್ರಜ್ಞೆಗೆ ಬಂದ್ಬಿಟ್ರೆ ಇದೇ ವೈಕುಂಠ ಆಗ್ಬಿಡುತ್ತೆ ಅಲ್ವಾ. ಸೊ ಆದ್ರೆ ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಬಂದ್ರು, ಸ್ವಲ್ಪ ಜನಗಳು ಬಂದ್ರು ಸಹ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳ್ಬಿಟ್ಟು ನಮ್ಗೇನೆ ಅದು ಭಾಸ ಆಗಿದೆ ಅಲ್ವಾ. ಇವಾಗ ನಮ್ಮ ಮನೇಲಿ ಒಬ್ಬರೇನೆ ಕೃಷ್ಣ ಪ್ರಜ್ಞೆಗೆ ಬಂದ್ರು ಮನೆಯಲ್ಲಿ ಎಷ್ಟೊಂದು ಏನ್ ಹೇಳ್ತಾರೆ ಮನಸ್ತಾಪದ ವಾತಾವರಣ ಎಲ್ಲನೂ ಸಹ ಕಡಿಮೆ ಆಗೋಗಿರುತ್ತೆ ಅಲ್ವಾ. ಸೊ ಅದನ್ನ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಇವಾಗ ಇಲ್ಲಿ ನಮ್ಗೆ ಪ್ರಭುಪಾದ ಏನ್ ಹೇಳ್ತಾರೆ, ಜನರಿಗೆ ನಿಜವಾದ ಜ್ಞಾನದ ಶಿಕ್ಷಣ ಇಲ್ಲದಿರುವುದರಿಂದ ಅವರು ಬೇಜವಾಬ್ದಾರಿ ಆಗುತ್ತಾರೆ ಅಲ್ವಾ. ಇವಾಗ ನೋಡಿ, ನಮ್ಮ ಮಕ್ಳಿಗೂ ಸಹ ನಾವ್ ಇವಾಗ ಕಳಿಸ್ತಾ ಇದೀವಿ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕಳಿಸ್ತಾ ಇದೀವಿ, ಅದ್ರಲ್ಲಿ ಕೊಡ್ತಾ ಇರೋಂತ ಶಿಕ್ಷಣ ಆದ್ರೆ ಏನು ಅಲ್ವಾ. ಅವರು ಸತ್ವಗುಣಕ್ಕೆ ಬರುವಂತ ಶಿಕ್ಷಣವನ್ನ ಕೊಡ್ತಾ ಇಲ್ಲ. ಅದಕ್ಕೆ ಪ್ರಭುಪಾದ್ರು ಇಲ್ಲಿ ಹೇಳ್ತಾ ಇದಾರೆ, ನಾವ್ ಎಂತಹ ಶಿಕ್ಷಣವನ್ನ ಕೊಡ್ಬೇಕು ಅಂದ್ರೆ ಸತ್ವಗುಣವನ್ನ ಬೆಳೆಸ್ಕೊಳ್ಳುವಂತಹ ಶಿಕ್ಷಣವನ್ನ ನಾವು ಕೊಡ್ಬೇಕಾಗತ್ತೆ. ಅವಾಗ ಏನಾಗತ್ತೆ, ನಾವಿವಾಗ ಏನು ಅಧಪತನದ ಕಡೆಗೆ ಹೋಗ್ತಾ ಇದೀವಿ ಅದು ನಿಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಸಾಮಾನ್ಯ ಜನರ ಒಳ್ಳೆಯತನದ ವಿಧಾನವನ್ನು ಅಭಿವೃದ್ಧಿ ಪಡಿಸುವ ಶಿಕ್ಷಣವೂ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದಾರೆ. ನಮ್ಗೆ ಇವಾಗ ಒಳ್ಳೆ ಶಿಕ್ಷಣ ಸಿಗ್ದಲೇ ಇರೋದೇ ನಮ್ಗೆ ಇವಾಗ ನಾವೆಲ್ಲರೂ ಸಹ ಈಗ ರಜೋಗುಣ ತಮೋಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ಮಿನಿಮಮ್ ಸತ್ವಗುಣವನ್ನ ಬೆಳೆಸ್ಕೊಳ್ಳುವಂತಹ ಶಿಕ್ಷಣ ಆದ್ರೂ ನಮ್ಗೆ ದೊರಕಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಅರ್ಥ ಮಾಡಿಸ್ತಾ ಇದ್ದಾರೆ.
ಜನರಲ್ಲಿ ಬಹುಸಂಖ್ಯಾತರು ಸುಖವಾಗಿ ಅಭಿವೃದ್ಧಿ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಜನತೆಯ ಒಂದು ಭಾಗ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತ್ವಗುಣದಲ್ಲಿ ಅಚಲರಾದರೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿಗಳು ಸಾಧ್ಯವಾಗಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಒಂದು ಭಾಗ ಅಲ್ವಾ, ಒಂದು ಕಾಲ್ ಭಾಗ ಬಂದ್ರೂ ಸಹ ಸತ್ವಗುಣದಲ್ಲಿ ಇದ್ರೆ ಅವರು ಅಚಲರಾದ್ರೆ, ಇವತ್ತು ಸತ್ವಗುಣದಲ್ಲಿದ್ದು ನಾಳೆ ಮತ್ತೆ ತಮಗುಣಕ್ಕೆ ಬಂದ್ರೆ ಅಂತ ಅಲ್ಲ ಹೇಳ್ತಾ ಇರೋದವರು. ಸತ್ವಗುಣದಲ್ಲಿ ಅಚಲರಾದರೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿಗಳು ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈ ಕೃಷ್ಣ ಪ್ರಜ್ಞೆ ಬಗ್ಗೆ ನಮ್ಗೆ ಹೇಳ್ತಾ ಇದ್ದಾರೆ. ಈ ಕೃಷ್ಣ ಪ್ರಜ್ಞೆ ಎಂತಹ ಆಧ್ಯಾತ್ಮಿಕ ವೇದಿಕೆ ಆಗಿದೆ. ಸೊ ಇದು ಎಷ್ಟು ತುಂಬಾ ಸುಖವಾಗಿ ಮಾಡುವಂಥದ್ದು ಅಲ್ವಾ. ನಾವಿವಾಗ 9ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ, ಸುಸುಕರಂ ಕರ್ತುಂ ಅವ್ಯಯಂ, ತುಂಬಾ ಸುಲಭವಾಗಿ ಮಾಡುವಂಥದ್ದು ಅಲ್ವಾ. ನಾವೇನ್ ಇವಾಗ ಎಲ್ಲರನ್ನೂ ತ್ಯಜಿಸಿ ಮನೆಯನ್ನ ಸಂಸಾರವನ್ನ ಬಿಟ್ಟು ಕಾಡಿಗೆ ಹೋಗಿ ಏಕಾಂಗಿಯಾಗಿ ಏನೋ ಒಂದು ತಪಸ್ಸನ್ನ ಮಾಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಎಲ್ಲರ ಮಧ್ಯೆ ನೀವು ಇರೋ ಕಡೆನೆ ಇದ್ಕೊಂಡು ಏನು ವೃತ್ತಿಯನ್ನ ಮಾಡ್ತಾ ಇದ್ರೋ ಅದೇ ವೃತ್ತಿಯಲ್ಲೇ ಇದ್ಕೊಂಡು ನೀವು ಈ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನ ಅನುಸರಿಸಿ ಸಾಧನೆಯನ್ನ ಮಾಡಿ ಅಂತ ನಮ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಯಾವುದೇ ವ್ಯಕ್ತಿಯ ಒಳ್ಳೆಯ ಗುಣ ಅಂದರೆ ಅವನು ಅಕ್ರಮ ಲೈಂಗಿಕ ಜೀವನದಲ್ಲಿ ತೊಡಗುವುದಿಲ್ಲ, ಅವನು ಧೂಮಪಾನ ಮಾಡುವುದಿಲ್ಲ, ಅವನು ಚಹಾ ಅಥವಾ ಕಾಫಿಯನ್ನು ಸಹ ಸೇವಿಸುವುದಿಲ್ಲ, ಅವನು ಯಾವುದೇ ನಿಷೇಧಿತ ಆಹಾರ ಪದಾರ್ಥಗಳನ್ನ ತಿನ್ನುವುದಿಲ್ಲ, ಅನಗತ್ಯವಾಗಿ ಜೂಜಾಟದಲ್ಲಿ ಭಾಗವಹಿಸುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲ ಒಳ್ಳೆಯ ಗುಣಗಳು ಇವೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ನೋಡಿ, ಈ ಜ್ಞಾನವನ್ನ ಎಲ್ಲರೂ ತಗೊಳ್ಳಿ ಅಂತಂದ್ರೆ ನಾವ್ ಇವಾಗ ಏನ್ ಹೇಳ್ತೀವಿ, ಇದು ನಮ್ಮ ಧರ್ಮದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇದು ಹಿಂದೂ ಧರ್ಮಕ್ಕೆ ಸೇರಿರೋದು ಅಂತ ಹೇಳ್ತಾರೆ. ಆದ್ರೆ ಇದು ಮಾನವ ಧರ್ಮ, ಇದು ಸನಾತನ ಧರ್ಮ ಅಂತ ಹೇಳ್ಬಿಟ್ಟು, ಇದು ಕೃಷ್ಣನೇ ಕೊಟ್ಟಿರೋ ಧರ್ಮ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೊತಾ ಇಲ್ಲ. ಅದಕ್ಕೆ ಪ್ರಭುಪಾದರು ಈ ಜ್ಞಾನವನ್ನ ನಮ್ಗೆಲ್ಲರಿಗೂ ಕೊಡಲಿಕ್ಕೋಸ್ಕರನೇ ಅವರು ಎಷ್ಟು ಕಷ್ಟ ಪಡ್ತಾರೆ. ಆದ್ದರಿಂದ ರಜೋಗುಣ ಅಜ್ಞಾನದ ತಮೋ ಗುಣಗಳಿಂದ ಅವನತಿ ಹೊಂದುವ ಬದಲು ಜೀವನ ಮತ್ತು ನಟನೆಯ ನಿಗದಿತ ವಿಧಾನದಿಂದ ಒಳ್ಳೆಯತನದ ಕ್ರಮಕ್ಕೆ ಏರಿದರೆ ಆಧ್ಯಾತ್ಮಿಕ ಮೋಹದಿಂದ ಕ್ರೋಧದ ಅವನತಿಯಿಂದ ರಕ್ಷಿಸಬಹುದು ಅಂತ ಹೇಳ್ತಾ ಇದ್ದಾರೆ. ನಾವಿವಾಗ ಈ ಜ್ಞಾನವನ್ನ ಪಡ್ಕೊಂಡ್ರೆ ಅಂದ್ರೆ ಸತ್ವಗುಣದ ಶಿಕ್ಷಣವನ್ನ ಅಟ್ಲೀಸ್ಟ್ ಅಥವಾ ಕೃಷ್ಣ ಪ್ರಜ್ಞೆಯನ್ನ ನಾವು ಕಲ್ತ್ಕೊಂಡ್ರೆ, ಅದನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡ್ರೆ ಏನಾಗುತ್ತೆ, ನಾವು ಈ ರಜೋಗುಣ ಮತ್ತೆ ಅಜ್ಞಾನದ ತಮೋ ಗುಣಗಳಿಂದ ನಾವು ಅವನತಿ ಹೊಂದೋ ಬದಲು ನಾವು ಏನ್ ಮಾಡ್ಬೋದು, ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮುನ್ನಡಿಬಹುದು ಅಂತ ಹೇಳಿ ಪ್ರಭುಪಾದ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಶ್ರೀಮದ್ ಭಾಗವತಂದು ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ತದಾ ರಜಸ್ತಮೋಭಾವಾಹ ಕಾಮಲೋಭಾದಯಶ್ಚಯೇ ಚೇತಯೇತೈರ್ ಅನಾವಿದ್ಧಂ ಸ್ಥಿತಂ ಸತ್ವೇ ಪ್ರಸೀದತಿ ಅಂತ ಹೇಳ್ತಾ ಇದ್ದಾರೆ. ಸೊ ಬದಲಾಯಿಸಲಾಗದ ಪ್ರೀತಿಯ ಸೇವೆಯು ಹೃದಯದಲ್ಲಿ ನೆಲೆಗೊಂಡ ತಕ್ಷಣ ಪ್ರಕೃತಿಯ ಮೋಹ ಮತ್ತು ಅಜ್ಞಾನದ ಪರಿಣಾಮಗಳಾದ ಕಾಮ, ಬಯಕೆ ಮತ್ತು ಹಂಬಲವು ಹೃದಯದಿಂದ ಕಣ್ಮರೆಯಾಗುತ್ತದೆ. ನೋಡಿ ಎಂತ ಚೆನ್ನಾಗಿದೆ ಶ್ಲೋಕ ಅಲ್ವಾ. ನೋಡಿ ಏನ್ ಹೇಳ್ತಾ ಇದ್ದಾರೆ, ನಮ್ಗೆ ಯಾವಾಗ ಈಗ ಭಗವಂತನಲ್ಲಿ ಪ್ರೀತಿ ಸೇವೆನ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅದು ನಮ್ಮ ಹೃದಯದಲ್ಲಿ ಬಂದಿದ ತಕ್ಷಣನೇ, ನಮ್ಮ ಹೃದಯದಲ್ಲಿ ಆ ಪ್ರೀತಿ ಸೇವೆಯನ್ನ ಭಗವಂತನಿಗೆ ಮಾಡೋದನ್ನ ನಾವು ಶುರು ಮಾಡಿದ ತಕ್ಷಣನೇ ಏನಾಗುತ್ತೆ, ಈ ಮೋಹ ಮತ್ತೆ ಈ ರಜೋಗುಣದ ಲಕ್ಷಣಗಳಾದ ಕಾಮ, ಬಯಕೆ, ಹಂಬಲ ಇವೆಲ್ಲವೂ ಸಹ ಹೃದಯದಿಂದ ಕಣ್ಮರೆಯಾಗತ್ತೆ. ಆಗ ಭಕ್ತನು ಒಳ್ಳೆಯತನದಲ್ಲಿ ನೆಲೆಸುತ್ತಾನೆ, ಸತ್ವಗುಣಕ್ಕೆ ಬರ್ತಾನೆ, ಮತ್ತೆ ಸಂಪೂರ್ಣವಾಗಿ ಸಂತೋಷ ಪಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಭಾಗವತಂ ಶ್ಲೋಕದಲ್ಲಿ. ಸೊ ಈಗ ನಮ್ಗೆ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾರೆ, ಇವಾಗ ನಾವು ಈ 3 ಗುಣದಲ್ಲಿ ಇದ್ದು ನಾವು ಜೀವನವನ್ನ ನಡೆಸಿ ದೇಹವನ್ನ ಬಿಟ್ಟಾಗ ನಾವು ಸತ್ತ ನಂತರ ನಮ್ಗೆ ಯಾವ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಮತ್ತೆ ಹೇಳ್ತಾ ಇದ್ದಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಟಂತಿ ರಾಜಸಾಹ ಜಗನ್ಯ ಗುಣ ವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸಾಹ. ಸತ್ವಗುಣದಲ್ಲಿ ಇರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವವರು, ರಜೋಗುಣದಲ್ಲಿ ಇರುವವರು ಭೂಲೋಕದಲ್ಲಿ ವಾಸ ಮಾಡುವರು, ಅಸಹ್ಯಕರವಾದ ತಾಮಸ ಗುಣದಲ್ಲಿ ಇರುವವರು ನರಕ ಲೋಕಗಳಿಗೆ ಇಳಿಯುವರು ಅಂತ ಬಿಟ್ಟು ಹೇಳ್ತಾ ಇದಾರೆ ಅಲ್ವಾ. ಇವಾಗ ಸತ್ವಗುಣದಲ್ಲಿರೋರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ, ಕ್ರಮೇಣ ಅಂತ ಹೇಳ್ತಾ ಇದಾರೆ. ಇವಾಗ ಅಕಸ್ಮಾತ್ ನನ್ಗೆ ಸ್ವಲ್ಪ ಮಾತ್ರ ಸತ್ವಗುಣ ಇತ್ತು ಅನ್ಕೊಳ್ಳಿ, ಆಗ ನಾನು ಏನು ಸ್ವರ್ಗಲೋಕಕ್ಕೆ ಹೋಗ್ಬೋದು. ನಾನು ಸ್ವರ್ಗಲೋಕದಲ್ಲಿ ಇದ್ದಾಗ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಗೆ ಆಚಾರ್ಯರು ಹೇಳ್ತಾರೆ, ಅಲ್ಲಿ ತುಂಬಾ ಸುಖ ಭೋಗವನ್ನ ನಾವು ಅನುಭವಿಸ್ಬೋದು ಅಲ್ವಾ. ಇವಾಗ ನನಗಿಲ್ಲಿ ಒಂದೇ ಒಂದು ಜಾಮೂನು ತಿನ್ಲಿಕ್ಕೆ ಸಾಧ್ಯ ಅಷ್ಟೇ, ನನ್ನ ಈ ದೇಹಕ್ಕೆ, ನನಗೆ ಇವಾಗ ಏನ್ ದೇಹವನ್ನ ನನಗೆ ಪಡ್ಕೊಂಡಿದೀನಿ ಆ ದೇಹದಲ್ಲಿ ಮ್ಯಾಕ್ಸಿಮಮ್ ಒಂದು 10 ಜಾಮೂನ್ ತಿನ್ಬೋದು. 10ಕ್ಕಿಂತ ಜಾಸ್ತಿ ತಿಂದ್ರೆ ನನಗೆ ವಾಂತಿ ಆಗುತ್ತೆ, ಮತ್ತೆ ದೇಹದಲ್ಲಿ ಬೇರೆ ದುಷ್ಪರಿಣಾಮಗಳು ಉಂಟಾಗತ್ತೆ. ಆದ್ರೆ ಅಲ್ಲಿ ದೇವತೆಯ ಶರೀರದಲ್ಲಿ ನಾವು ಇಲ್ಲಿ ಏನ್ ಸುಖವನ್ನ ಪಡ್ತಾ ಇದೀವಿ ಅದರ 1000 ಪಾಲಷ್ಟು ನಾವು ಸುಖವನ್ನ ಪಡಿಬಹುದು. ಆ ತರ ಒಂದು ಸ್ಥಿತಿ ಇರುತ್ತೆ ಅಲ್ಲಿ ನಮ್ಗೆ. ಅದಕ್ಕೋಸ್ಕರವಾಗಿ ನಮ್ಗೆ ಭಗವಂತನ ಬಗ್ಗೆ ಭಕ್ತಿಯನ್ನ ಮಾಡ್ಬೇಕು ಅಂತ ನಮ್ಗೆ ಆಗೋದಿಲ್ಲ. ಆದ್ರೂ ಸಹ ನಾವು ಭಕ್ತಿಯನ್ನ ಮಾಡಿದ್ರೆ ಏನಾಗುತ್ತೆ, ನಾವು ಇನ್ನ ಮೇಲಿನ ಲೋಕಕ್ಕೆ ಹೋಗ್ತೀವಿ. ಅದೇ ತರ ನಾವಿನ್ನ ಮೇಲೆ ಊರ್ಧ್ವ ಲೋಕಕ್ಕೆ ನಾವು ಕ್ರಮೇಣ ಹೋಗಿ ಬ್ರಹ್ಮನ ಲೋಕಕ್ಕೆ ಹೋಗಿ ಆ ಬ್ರಹ್ಮನ 100 ವರ್ಷಗಳ ತನಕ ಇದ್ದು ಬ್ರಹ್ಮ
ಯಾವಾಗ ಅಲ್ಲಿ 100 ವರ್ಷ ಮುಗಿಯುತ್ತಾಗ ಪ್ರಳಯ ಆಗುತ್ತಲ್ಲ, ಅಂದ್ರೆ ಆತ್ಯಂತಿಕ ಪ್ರಳಯ ಆಗುತ್ತಲ್ಲ, ಆವಾಗ ಏನಾಗುತ್ತೆ, ನಾವೆಲ್ಲನೂ ಸಹ ಮತ್ತೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತೀವಿ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದಾರೆ, ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವವರು ಅಂತ ಹೇಳ್ತಾ ಇದಾರೆ. ರಜೋಗುಣದಲ್ಲಿ ಇರೋರು ಭೂಲೋಕದಲ್ಲಿ ವಾಸ ಮಾಡುವರು ಅಂತ ಹೇಳ್ತಾ ಇದಾರೆ. ಇವಾಗ ರಜೋಗುಣದಲ್ಲಿ ಇದ್ರೆ ನಾವೇನಾಗುತ್ತೆ, ನಾವು ಹೆಚ್ಚು ರಜೋಗುಣದಲ್ಲಿ ಇದ್ದು, ನಾವು ರಜೋಗುಣದಲ್ಲಿ ಇದ್ದಾಗ ಕೆಟ್ಟ ಕೆಲಸವನ್ನೇ ಮಾಡ್ಬೇಕು ಅಂತ ಇಲ್ಲ ಅಲ್ವಾ. ನನ್ನ ಹೆಸರನ್ನ ಕೆಡಿಸ್ಲಿಕ್ಕೆ ನಾನು ಇವಾಗ ಅನಾಥಾಶ್ರಮವನ್ನ ಕಟ್ಟಿಸ್ಬೋದು, ಅಥವಾ ಆಸ್ಪತ್ರೆಗಳನ್ನ ಕಟ್ಟಿಸ್ಬೋದು, ಬಡಬಗ್ಗರಿಗೆ ದಾನ ಧರ್ಮಗಳನ್ನ ಮಾಡ್ಬೋದು. ಅವಾಗ ಏನಾಗುತ್ತೆ, ನಾನು ಮುಂದೆ ರಜೋಗುಣದಲ್ಲಿ ಹುಟ್ಟಿದಾಗ, ಈ ಭೂಮಿ ಮೇಲೆ ಹುಟ್ಟಿದಾಗ ಏನಾಗುತ್ತೆ, ಶ್ರೀಮಂತಳಾಗಿ ಹುಟ್ಟಬಹುದು, ಅಥವಾ ರಾಜನಾಗಿ ಹುಟ್ಟಬಹುದು, ಯಾವುದೋ ಒಂದು ಅಧಿಕಾರದಲ್ಲಿ ಇರುವಂತಹ ಒಂದು ಏನು ಜೀವನವನ್ನ ನಾನು ಪಡೆಯಬಹುದು ಅಲ್ವಾ. ಅದಕ್ಕೇನೆ ಇಲ್ಲಿ ಹೇಳ್ತಾರೆ, ರಜೋಗುಣದಲ್ಲಿರೋರು ಭೂಲೋಕದಲ್ಲಿ ವಾಸ ಮಾಡ್ತಾರೆ. ಅವ್ರವ್ರು ಮಾಡಿರುವಂತಹ ಒಂದು ಕರ್ಮಗಳಿಗೆ ಅನುಸಾರವಾಗಿ ಈ ಭೂಲೋಕದಲ್ಲಿ ಅವ್ರಿಗೆ ಜೀವನ ಸಿಗುತ್ತೆ. ಆದ್ರೆ ಇಲ್ಲಿ ಏನೋ ಒಂದು ಪ್ರಾಬ್ಲಮ್ ಅಂತಂದ್ರೆ, ಈ ರಜೋಗುಣದಲ್ಲಿರೋರು ಅವ್ರಿಗೆ ಈ ತಮೋ ಗುಣಕ್ಕೆ ವಾಲುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಹುಷಾರಾಗಿರ್ಬೇಕು ಅವರು. ಬೇಗ ಅವರು ತಮೋ ಗುಣಕ್ಕೆ ಬಂದು, ಆ ತಮೋ ಗುಣಕ್ಕೆ ಬಂದ ತಕ್ಷಣ ನಿಮ್ಗೆ ಗೊತ್ತಿರೋ ಹಾಗೆ ಅಜ್ಞಾನ ಹುಚ್ಚಿಗೆ ಅವರು ಜಾರ್ ಬಿಡ್ತಾರೆ. ಒನ್ಸ್ ತಮೋ ಗುಣಕ್ಕೆ ಬಂದ ತಕ್ಷಣ ಅವರು ಆ ಪ್ರಾಣಿ ಜೀವನಕ್ಕೆ ಹೋಗ್ಬಿಡ್ಬೇಕಾಗತ್ತೆ. ಅದಕ್ಕೆ ತುಂಬಾನೇ ಅಲ್ಲಿ ನಮ್ಗೆ ಅನ್ಸುತ್ತೆ ಅಲ್ವಾ, ರಾಜನಾಗಿ ಅಂದ್ರೆ ಒಳ್ಳೇದೇ ಅಲ್ವಾ, ಅಥವಾ ಶ್ರೀಮಂತ ವ್ಯಕ್ತಿನೋ ಅಥವಾ ಇನ್ನ ಯಾವ್ದೋ ದಾನ ಧರ್ಮಗಳನ್ನ ಮಾಡುವಂತ ವ್ಯಕ್ತಿಯಾಗಿ ಹುಟ್ಟಿದ್ರೆ ಒಳ್ಳೇದೇ ಅಲ್ವಾ ಅಂತಂದ್ರೆ, ಆದ್ರೆ ನಮ್ಗೆ ಈ ಭೌತಿಕ ಪ್ರಪಂಚದಿಂದ ನಮ್ಗೆ ಮುಕ್ತಿ ಅನ್ನೋದಿಲ್ಲ ಅಲ್ವಾ. ನಾವ್ ಇಲ್ಲೇನೆ ಹುಟ್ಟಿನ ಸಾವಿನ ಮಧ್ಯೆ ನಾವು ಸಿಕ್ಕಾಕೊಂತಾನೆ ಇರ್ಬೇಕಾಗತ್ತೆ. ಮತ್ತೆ ಇನ್ನ ಒಂದು ಅಪಾಯ ಏನು, ನಾವು ಮನುಷ್ಯರಾಗೂ ಹುಟ್ಟದಲ್ಲೇ ಪ್ರಾಣಿ ವರ್ಗಕ್ಕೆ ಜಾರ್ ಬಿಡುವಂತಹ ಒಂದು ಅಪಾಯ ಇದೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಇಲ್ಲಿ ಅಸಹ್ಯಕರವಾದ ತಾಮಸ ಗುಣದಲ್ಲಿ ಇರೋರು ಅಂತ ಹೇಳ್ತಾರೆ ನೋಡಿ. ಅಸಹ್ಯಕರ ಅಂತ ಹೇಳ್ತಾ ಇದಾರೆ. ತಾಮಸ ಗುಣದಲ್ಲಿ ಇರೋದೇನೆ ಅಸಹ್ಯಕರ. ಯಾಕೆಂದ್ರೆ ಮನುಷ್ಯ ಜೀವನವನ್ನ ಕೊಟ್ಟಾಗ, ಪ್ರಾಣಿಗಳ ತರ ಬದುಕ್ದಾಗ, ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ ಅಸಹ್ಯಕರವಾದ ಜೀವನವನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವರು ನರಕ ಲೋಕಗಳಿಗೆ ಇಳಿಯುವರು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆಲ್ಲರಿಗೂ ಸಹ ಈ ಗೋಲೋಕ ಚಾರ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಈಗ ಮೇಲಿನ ಲೋಕಗಳು 6 ಇದೆ. ನಮ್ಮ ಭೂಮಿಯ ಮೇಲ್ಗಡೆ 6 ಲೋಕಗಳಿದೆ. ಸೊ ನಮ್ಮ ಸತ್ವಗುಣಗಳ ಪರ್ಸೆಂಟೇಜ್ಗೆ ಅನುಗುಣವಾಗಿ ನಾವು ಈ ಮೇಲಿನ ಲೋಕಗಳಿಗೆ ನಾವು ಹೋಗ್ತೀವಿ. ಅದೇ ನಾವು ರಜೋಗುಣದಲ್ಲಿದ್ರೆ ಈ ಭೂಮಿ ಮೇಲೆನೆ ನಾವು ಹುಡ್ತೀವಿ. ಅದೇ ತಮೋ ಗುಣದಲ್ಲಿದ್ರೆ ನಾವು ಪ್ರಾಣಿಗಳಾಗಿ ನಾವು ಹುಟ್ಟೋ ತರ ಆಗತ್ತೆ. ಸೊ ನಮಗೆ ಇವಾಗ ಇಲ್ಲಿ ಒಂದನ್ನ ತಿಳ್ಕೊತಾ ಇದೀವಿ. ಇಲ್ಲಿ ಏನು ಅಂತಂತಂದ್ರೆ, ನಮ್ಮನ್ನ ಬ್ರಹ್ಮ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮನ್ನ ಒಂದು ಭ್ರಮೆಯ ಒಂದು ಹೊದಿಕೆಯನ್ನ ಕೊಡ್ತಾರೆ ನಮ್ಗೆ. 5 ಹೊದಿಕೆಗಳು, ಒಂದಲ್ಲ ಎರಡಲ್ಲ 5 ಹೊದಿಕೆಗಳನ್ನ ಕೊಡ್ತಾರೆ. ಇವಾಗ ನೋಡಿ, ನೀವೇನಾದ್ರೂ ಒಂದು ಆಕ್ಟಿಂಗ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ನೀವು ಒಂದು ರಾಜನಾಗಿ ಆಕ್ಟಿಂಗ್ ಮಾಡ್ಬೇಕಂತಂದ್ರೆ ನೀವು ನಿಮ್ಮನ್ನ ಮರಿಬೇಕು. ನಿಮ್ಮನ್ನ ಮರೆತು ನೀವು ಆ ಸಮಯದಲ್ಲಿ ನೀವು ನಿಮ್ಮನ್ನ ರಾಜ ಅಂತ ನಿಮ್ಮನ್ನ ನೀವು ಕಲ್ಪಿಸ್ಕೊಂಡು ಆ ರಾಜನ ಒಂದು ಪಾತ್ರವನ್ನ ಮಾಡಿದಾಗ ಅದು ತುಂಬಾ ಏನೋ ನ್ಯಾಚುರಲ್ ಆಗಿ ಬರುತ್ತೆ ಅಲ್ವಾ. ನಾವ್ ಹೇಳ್ತೀವಲ್ವಾ, ಅವ್ನು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ದ ಅಂತಂದ್ರೆ ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದ ಅಂತ ಹೇಳ್ಬಿಟ್ಟು ನಾವ್ ಹೇಳ್ತೀವಿ ಅಲ್ವಾ. ಅದೇ ತರನೇ ನಾವ್ ಇವಾಗ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿದೀವಿ. ಇದು ನಾವಲ್ಲ ಅಲ್ವಾ. ನಾವ್ ಇವಾಗ ಯಾವ್ದೋ ಒಂದು ನಮ್ಮ ಆಸೆಯನ್ನ ನಾವು ಇಚ್ಛೆಯನ್ನ ಪೂರೈಸ್ಕೊಳ್ಲಿಕ್ಕೆ ಬಂದಿದೀವಿ. ಅದಕ್ಕೆ ನಮ್ಗೆ ಇಲ್ಲಿ ಭಗವಂತ ಏನ್ ಮಾಡಿದ್ದಾರೆ ಅಂದ್ರೆ, ಬ್ರಹ್ಮ ಏನ್ ಮಾಡ್ತಿದ್ದಾರೆ, ನಮ್ಗೆ ಇಲ್ಲಿ ಒಂದು ಭ್ರಮೆಗೆ ಒಳಗಾಗಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 5 ಹೊದಿಕೆಗಳನ್ನ ಕೊಡ್ತಾ ಇದ್ದಾರೆ, ಈ ಭ್ರಮೆಯ ಹೊದಿಕೆಗಳನ್ನ. ಈ ಹೊದಿಕೆಗಳು ಯಾವ್ದು ಅಂತ ಬಿಟ್ಟು ನೋಡೋಣಂತೆ. ತಾಮಿಶ್ರ, ಅಂಧ ತಾಮಿಶ್ರ, ತಮಸ್, ಮೋಹ, ಮಹಾಮೋಹ. ತಾಮಿಶ್ರ ಅಂತಂದ್ರೆ ಏನು, ನಮ್ಗೆ ಎಂತಹ ಹೊದಿಕೆ ಇದೆ ಅಂತಂದ್ರೆ, ನಮ್ಗೆ ನಾವು ಭಗವಂತನೊಂದಿಗೆ ನಾವು ಒಂದಾಗ್ಬೇಕು. ಅಂದ್ರೆ ಭಗವಂತನೇ ಯಾಕೆ ಎಲ್ಲವನ್ನ ಅವನು ಅಂದ್ರೆ ಅನುಭವಿಸ್ಬೇಕು, ಭೋಕ್ತ ಯಾಕೆ ಅವನೇ ಆಗ್ಬೇಕು, ನಾನೂನು ಭಗವಂತ ಒಂದೇ ಅನ್ನೋ ಒಂದು ಮನಸ್ಥಿತಿ. ಯಾಕಂದ್ರೆ ನಮ್ಗೆ ಭಗವಂತನ ಮೇಲೆ ಅಸೂಯೆ ಇದೆ, ಕೋಪ ಇದೆ ಅಲ್ವಾ. ಅದಕ್ಕೋಸ್ಕರ ಈ ಒಂದು ಅಂದ್ರೆ ಈ ಭ್ರಮೆಯ ಹೊದಿಕೆಯನ್ನ ತಾಮಿಶ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಅಂಧ ತಾಮಿಶ್ರ ಅಂದ್ರೆ ಏನು ಅಂತಂದ್ರೆ, ನಾವೇನು ಒಂದು ಭ್ರಮೆಯಲ್ಲಿ ಇದೀವಿ ಅಂತಂದ್ರೆ, ಈ ಅಂದ್ರೆ ನಾವು ಸತ್ತು ಹೋದ್ಮೇಲೆ ಮತ್ತೆ ಇನ್ನೇನು ಇಲ್ಲ. ಈ ಜೀವನ ಅಂತ ಏನಿದೆ ಇದೊಂದೇ ಜೀವನ ಇರೋದು. ಆ ಸಾವಿನ ನಂತರ ಏನೂ ಇಲ್ಲ. ಅದಕ್ಕೆ ನಾವು ಈ ಒಂದು ಜೀವನವನ್ನ ಕೊಟ್ಟಾಗ ನಾವಿಲ್ಲಿ ಸಂತೋಷದಿಂದ ಅಟ್ ಎನಿ ಕಾಸ್ಟ್ ನಾವ್ ಎಂಜಾಯ್ ಮಾಡ್ಬೇಕು. ನಾವು ಸಾಲ ಸೋಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅಲ್ವಾ. ಅಥವಾ ನೀವು ಕಳ್ಳತನವಾದನ್ನಾದ್ರೂ ಮಾಡಿ, ಏನಾದ್ರೂ ಮಾಡಿ ನೀವು ಸುಖವಾಗಿದ್ದು ನೀವು ಜೀವನವನ್ನ ನಡೆಸಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತಹ ಒಂದು ಮನಸ್ಥಿತಿ. ಯಾಕೆಂದ್ರೆ ಸಾವಿನ ನಂತರ ನಮ್ಗೆ ಏನು ಅದರ ಪರಿಣಾಮ ಆಗೋದಿಲ್ಲ ಅಂದಾಗ ನಾವ್ ಹೇಗೆ ಜೀವನ ಮಾಡಿದ್ರು ಅಂದ್ರೆ ಪರವಾಗಿಲ್ಲ ಅಲ್ವಾ. ಸಾವಿನ ನಂತರ ನೀವ್ ಇವಾಗ ಇಲ್ಲಿ ಹೇಗೆ ಬದುಕ್ತೀರಾ, ಅದರ ಪರಿಣಾಮಗಳನ್ನ ಸಾವಿನ ನಂತರ ನೀವು ಅದನ್ನ ಅನುಭವಿಸ್ಬೇಕು ಅಂದಾಗ ನಮ್ಗೆ ಭಯ ಆಗುತ್ತೆ. ಅಯ್ಯೋ ಆಮೇಲೆ ನಾನು ಏನೆಲ್ಲ ಅನುಭವಿಸ್ಬೇಕೋ, ಇಲ್ಲಪ್ಪ ನನ್ನ ಹತ್ರ ಎಲ್ಲ ತಪ್ಪು ಮಾಡಬಾರ್ದು ಅಂತ ನಮ್ಗೆ ಭಯ ಇರುತ್ತೆ. ಆದ್ರೆ ನಮ್ಗೆ ಇಲ್ಲಿ ಎಂತಹ ಒಂದು ಭ್ರಮೆಯಲ್ಲಿ ಇದೀವಿ ಅಂತಂದ್ರೆ, ಸಾವಿನ ನಂತರ ಏನೂ ಇಲ್ಲ, ಇದೊಂದೇ ಜೀವನ. ಸೊ ಇವಾಗ ಇರೋಷ್ಟು ಕಾಲ ನೀವು ಸಂತೋಷವಾಗಿ ಜೀವನವನ್ನ ಮಾಡಿ, ನೀವು ಯಾವ ತರ ಅಂದ್ರೆ ತಪ್ಪುಗಳನ್ನ ಮಾಡಿಬೇಕಾದ್ರೂ ನೀವು ಸಂತೋಷವಾಗಿ ಜೀವನ ಮಾಡಿ ಅನ್ನೋದೊಂದು
ಹೊದಿಕೆ ಇದೆ. ಅಂದ್ರೆ ಇದು ಅಂಧತಾಮಿಶ್ರ ಅಂತ ಬಿಟ್ಟು ಹೇಳ್ತಾರೆ. ತಮಸ್ ಅಂತಂದ್ರೆ ನಮ್ಗೆ ನಾವ್ ಯಾರಂತಾನೆ ತಿಳಿದಿಲ್ಲ, ನಾವು ಆತ್ಮ ಅಂದ್ರೆ ನಾವು ತಿಳ್ಕೊಂಡಿಲ್ಲ ಅಲ್ವಾ. ನಮ್ಗೆ ನಾವ್ ಯಾರು ಅಂತ ಗೊತ್ತಾಗ್ದಲೇ ಇದ್ದಾಗ ಖಂಡಿತ ನಾವು ತಪ್ಪನ್ನೇ ಮಾಡೋದು ಅಲ್ವಾ. ನಾನಿವಾಗ ಗೃಹಿಣಿಯಾಗಿ ನಾನು ಗೃಹಿಣಿಯ ಕರ್ತವ್ಯ ಏನು ಅಂತ ನನ್ಗೆ ಗೊತ್ತಿಲ್ಲ ಅಂದಾಗ ನಾನಲ್ಲಿ ತಪ್ಪನ್ನೇ ನಾನು ಮಾಡ್ತೀನಿ ಅಲ್ವಾ. ನಾನು ಇವಾಗ ಇಲ್ಲಿ ಮದುವೆಯಾಗಿ ಬಂದು ನನ್ನ ಹೆಣ್ಮಗಳ ತರ ಇದ್ರೆ ತಪ್ಪಾಗತ್ತೆ ಅಲ್ವಾ. ಗೃಹಿಣಿಯಾಗಿ ನಾನು ಏನನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು. ಸೊ ಅದೇ ತರ ನನಗೆ ಇಲ್ಲಿ ಆತ್ಮ ಅಂತ ನಾನು ತಿಳ್ಕೊಂಡಲೇ ಇದ್ದಾಗ, ನನ್ನ ದೇಹ ಅಂತ ಇದ್ದಾಗ ನನ್ನ ದೇಹಕ್ಕೆ ಅನುಗುಣವಾದ ಕೆಲಸಗಳನ್ನ ನಾನು ಮಾಡ್ತೀನಿ. ಸೊ ಅದಕ್ಕೆ ಇದನ್ನ ತಮಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತೆ ಮೋಹ. ಸೊ ಮೋಹ ಅಂತಂದ್ರೆ ನಾನಿವಾಗ ದೇಹ ಅಂತ ನನ್ನನ್ನ ಗುರ್ತಿಸ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ನನ್ನದು, ನಾನು, ನನ್ನದು, ನನ್ನವರು, ನನ್ನ ರಾಜ್ಯ, ನನ್ನ ರಾಷ್ಟ್ರ, ನನ್ನ ಕುಲದವರು ಅಂತ ಹೇಳ್ಬಿಟ್ಟು ನನಗೆ ಮೋಹ ಅನ್ನೋದು ಬರುತ್ತೆ. ಸೊ ಅದಕ್ಕೆ ಇದನ್ನ ಮೋಹ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಮತ್ತೆ ಮಹಾಮೋಹ ಏನು ಅಂತಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತದ್ದು ಎಲ್ಲವನ್ನ ನಾನು ಅನುಭವಿಸ್ಬೇಕು, ಅದರಿಂದ ನಾನು ಆನಂದವನ್ನ ಗಳಿಸ್ಬೇಕು ಅನ್ನೋ ಒಂದು ಹುಚ್ಚು. ಸೊ ಇದನ್ನ ಮಹಾಮೋಹ ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಶ್ರೀಮದ್ ಭಾಗವತದ 3ನೇ ಸ್ಕಂದದ 20ನೇ ಚಾಪ್ಟರ್ನ 18ನೇ ಶ್ಲೋಕದಲ್ಲಿ ಬರುತ್ತೆ. ಇದನ್ನ ನೀವು ಓದಿ, ಇದರಿಂದ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದ್ರೆ ನೋಡಿ, ನಾವ್ ಎಂತಹ ಹೊದಿಕೆಗಳನ್ನ ಇಟ್ಕೊಂಡು ಬಂದಿದೀವಿ. ನಾವ್ ಇಂತಹ ಒಂದು ಭ್ರಮೆಯಲ್ಲಿ ಇರೋದ್ರಿಂದನೇ ಒಂದಲ್ಲ ಎರಡಲ್ಲ 5 ಹೊದಿಕೆಗಳನ್ನ, ಭ್ರಮೆಯ ಹೊದಿಕೆಗಳನ್ನ ಇಟ್ಕೊಂಡಿರೋದ್ರಿಂದನೇ ನಮ್ಗೆ ಇದರಿಂದ ಹೊರಗಡೆ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತಿದೆ. ಅದಕ್ಕೆ ನಾವು ಈ ಕೃಷ್ಣ ಪ್ರಜ್ಞೆಗೆ ಬರ್ಬೇಕು, ಅದಕ್ಕೇನೆ ಆ ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾ ಇರೋದು. ಮತ್ತೆ ನಾವಿಲ್ಲಿ ಇನ್ನ ಒಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಇದೀವಿ ನೋಡಿ. ಇಲ್ಲಿ ಕೋತಿಯನ್ನ ಹಿಡಿಯೋರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೇನೆ ಒಂದು ಹೂಜಿಯಲ್ಲಿ ಅವರು ಏನಾದ್ರು ಕೋತಿಗೆ ಇಷ್ಟ ಆಗಿರೋದು ಬಾಳೆಹಣ್ಣು ಆ ತರದ್ ಏನಾದ್ರು ಇಡ್ತಾರೆ. ಅವಾಗ ಕೋತಿ ಏನ್ ಮಾಡುತ್ತೆ, ಆ ಬಾಳೆಹಣ್ಣನ್ನ ತಗೊಂಡ್ಲಿಕ್ಕೆ ಅದು ತನ್ನ ಕೈಯನ್ನ ಇಡುತ್ತೆ. ಸೊ ಅದು ಕೈಯನ್ನ ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ತನ್ನ ಕೈಯಲ್ಲಿ ಬಾಳೆಹಣ್ಣಿದೆ. ಸೊ ಇವಾಗ ಅವಾಗ ಏನಾಗುತ್ತೆ, ಅದು ಪ್ರಯತ್ನ ಪಡ್ತಾ ಇರುತ್ತೆ, ಬಾಳೆಹಣ್ಣಿನ ಸಮೇತ ಅದು ಕೈಯನ್ನ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನವನ್ನ ಪಡ್ತಿರುತ್ತೆ, ಆದ್ರೆ ಅದು ಸಾಧ್ಯ ಇಲ್ಲ. ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಆ ಕೋತಿ ಹಿಡಿಯೋರು ಬಂದು ಆ ಕೋತಿನ ಇಟ್ಕೊಂಡು ಹೋಗಿ ಜೀವನ ಪರ್ಯಂತ ಅದಕ್ಕೆ ಗುಲಾಮನಾಗೋ ತರ ಅದನ್ನ ಮಾಡ್ಕೋತಾರೆ ಅಲ್ವಾ. ಅಂದ್ರೆ ಇಲ್ಲಿ ಏನಾಯ್ತು, ಇವಾಗ ಕೋತಿ ತನ್ನ ಸ್ವಾತಂತ್ರ್ಯವನ್ನ ಕಳ್ಕೊಂತು. ಯಾಕೆ ಸ್ವಾತಂತ್ರ್ಯವನ್ನ ಕಳ್ಕೊಂಡು ಬಂಧನಕ್ಕೆ ಒಳಗಾಯ್ತು? ಅದು ಇಚ್ಛೆಯನ್ನ ಪಡ್ತು, ಆ ಬಾಳೆಹಣ್ಣನ್ನ ಅದು ತಿನ್ಬೇಕು ಅಂತ ಹೇಳ್ಬಿಟ್ಟು ಇಚ್ಛೆಯನ್ನ ಪಡ್ತು, ಅದಕ್ಕೋಸ್ಕರ ಅದು ಬಂಧನಕ್ಕೆ ಸಿಕ್ಕಾಕೊಂತು. ಇವಾಗ ಈ ಬಂಧನದಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಕೋತಿ ಏನ್ ಮಾಡ್ಬೇಕಾಗಿತ್ತು? ಹಣ್ಣನ್ನ ಬಿಟ್ಟು ಕೈ ಎತ್ಕೋಬೇಕು. ಹಣ್ಣನ್ನ ಬಿಟ್ಟು ಕೈಯನ್ನ ಎತ್ಕೋಬೇಕಾಗಿತ್ತು ಅಲ್ವಾ. ಆ ಹಣ್ಣನ್ನ ಅನುಭವಿಸ್ಬೇಕು ಅಂತ ಒಂದು ಇಚ್ಛೆ ಇದ್ದಿದ್ರಿಂದ ಅದು ಬಂಧನಕ್ಕೆ ಒಳಗಾಯ್ತು. ಈಗ ಅದು ಬಂಧನದಿಂದ ಹೊರಗಡೆ ಬರ್ಬೇಕಂತಂದ್ರೆ ಅದು ಬಾಳೆಹಣ್ಣನ್ನ ಬಿಡ್ಬೇಕು, ಅವಾಗಷ್ಟೇ ಅದು ಬಂಧನದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ, ಸ್ವತಂತ್ರ ಅದು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದೇ ತರನೇ ನಾವುನು ಅಷ್ಟೇ, ನಾವುನು ಸಹ ಈ ಭ್ರಮೆಗೆ ಒಳಗಾಗಿದೀವಿ. ನಾವೆಂತಹ ಭ್ರಮೆಗೆ ಒಳಗಾಗಿದೀವಿ, ನಾನು ಒಡೆಯ, ನಾನು ಎಲ್ಲವನ್ನ ಅನುಭವಿಸ್ಬೇಕು, ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆಯನ್ನ ನಾವು ಪಟ್ಟಿರೋದ್ರಿಂದನೇ ನಾವು ಬಂಧನಕ್ಕೆ ಒಳಗಾಗಿದೀವಿ ಅಲ್ವಾ. ಸೊ ನಾವ್ ಇವಾಗ ಯಾವಾಗ ನಾವು ಈ ಇಚ್ಛೆಯನ್ನ ನಾವು ಬಿಡ್ತೀವೋ ಆಗ ಅಷ್ಟೇ ನಾವು ಬಂಧನದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವ್ ಎಲ್ಲಿ ತನಕ ನಾವು ಈ ಮೋಹವನ್ನ ನಾವು ಬಿಡೋದಿಲ್ಲ, ಇದೆಲ್ಲ ನಾವೇನ್ ನೋಡ್ತಾ ಇದೀವಿ ಮಹಾಮೋಹ, ಇದನ್ನೆಲ್ಲ ಯಾವ್ದನ್ನು ನಾವು ಬಿಡ್ಲಿಲ್ಲ ಅಂದಾಗ ನಾವು ಬಂಧನದಲ್ಲೇ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈಗ ನಮ್ಗೆ ಏನನ್ನ ಕೃಷ್ಣ ತಿಳಿಸಿಕೊಡ್ತಾ ಇದಾರೆ ಅಂತಂದ್ರೆ, ನಾಣ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನು ಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋ ಅಧಿಗಚ್ಚತಿ ಅಂತ ಹೇಳ್ತಾ ಇದಾರೆ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನ ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮ ಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನ ಪಡೆಯುತ್ತಾನೆ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ನಾವ್ ಏನೇ ಒಂದು ಕೆಲಸ ಮಾಡ್ತಾ ಇದ್ದಾಗ ನಾವು ಈ ಗುಣಗಳ ಪ್ರಭಾವದಿಂದ ನಾವು ಕೆಲಸ ಮಾಡ್ತಿದೀವಿ ಅಂತ ನಾವು ಅರ್ಥ ಮಾಡ್ಕೊಂಡಾಗ, ನಾವು ಈ ಗುಣಗಳಿಂದ ಹೊರಗಡೆ ಬರ್ಬೇಕಂತಂದ್ರೆ ಏನಪ್ಪಾ ಒಂದು ಮಾರ್ಗ ಇದೆ ಅಂತ ನಾವು ಯೋಚನೆ ಮಾಡಿದಾಗ, ಸೊ ಅವಾಗ ನಾವು ಪರಮ ಪ್ರಭುವಿಗೆ ಶರಣಾಗ್ಬೇಕು ಅಂತ ಅರ್ಥ ಮಾಡ್ಕೊಂಡಾಗ ಅಷ್ಟೇನೆ ನಾವು ಆ ಆಧ್ಯಾತ್ಮಿಕ ಹಂತಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವ್ ಇದನ್ನ 7ನೇ ಅಧ್ಯಾಯದಲ್ಲೂ ನಾವು ತಿಳ್ಕೊಂಡಿದೀವಿ ಅಲ್ವಾ. ಯಾರಾದ್ರೂ ಹೇಳ್ತೀರಾ ಆ ಶ್ಲೋಕವನ್ನ? 7.14ನೇ ಶ್ಲೋಕವನ್ನ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಇದು ಬಾಯ್ ಹಟ್ ಮಾಡುವಂತ ಶ್ಲೋಕ ಇದೆ ಆಕ್ಚುಲಿ ಇದ್ದಿದ್ದು 7.14. ದೇವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇ ಯೇ ಪ್ರಬದ್ಧಂತೆ ಮಾಯಾಮೇತಂ ತರಂತಿತೆ ಅಲ್ವಾ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಕೃಷ್ಣನೇ ಹೇಳ್ತಾ ಇದಾರೆ, ಈ 3 ಗುಣಗಳು ಏನಿದೆ ಇದು ನನ್ನ ಶಕ್ತಿ ಅಂತ ಹೇಳ್ತಾ ಇದಾರೆ. ಇದು ದುರತ್ಯಯ, ಇದು ತುಂಬಾ ಕಷ್ಟ, ಇದನ್ನ ಮೀರೋದು ತುಂಬಾ ಕಷ್ಟ. ಆದ್ರೆ ಯಾರು ನನಗೆ ಶರಣಾಗ್ತಾರೋ ಅವರು ಈ ನನ್ನ ಶಕ್ತಿಯನ್ನ ಮೀರಬಹುದು ಅಂತ ಹೇಳ್ತಾ ಇದಾರೆ ಅಲ್ವಾ. ಸೊ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಈ ಶ್ಲೋಕವನ್ನ.
ಸೊ ನಾನು ಮತ್ತೆ ಇದನ್ನ ಡೀಟೇಲ್ ಆಗಿ ಹೇಳಿಕ್ ಹೋಗೋದಿಲ್ಲ. ಸೊ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆ ಇಲ್ಲಿ ಒಂದು ಭರತ ಮಹಾರಾಜಂದ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಭರತ ಮಹಾರಾಜ ಆಲ್ರೆಡಿ ಅವನು ಭಾವ ಹಂತದಲ್ಲಿದ್ದ ಅಲ್ವಾ. ಭಾವ ಹಂತದಲ್ಲಿದ್ದು ಅವನು ಎಷ್ಟು ಒಳ್ಳೆ ರಾಜ ಅಲ್ವಾ. ಭರತ ಮಹಾರಾಜನ ಹೆಸರನ್ನ ಮೇಲೆನೆ ನಮ್ಮ ಈ ಭರತ ಭೂಮಿಗೆ ಹೆಸರು ಬಂದಿದೆ ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಅಂತಹ ರಾಜ ತನ್ನ ಸುಂದರವಾದ ಪತ್ನಿ ಮತ್ತೆ ಅಂತ ರಾಜ್ಯ, ಪ್ರಜೆಗಳನ್ನ, ಮಕ್ಕಳನ್ನ, ಧನ ಸಂಪತ್ತು ಎಲ್ಲವನ್ನ ಬಿಟ್ಟು ಅವನು ಕಾಡಿಗೆ ಬಂದದ್ದಾದ್ರೂ ಏನು ಅಲ್ವಾ, ಆತ್ಮ ಸಾಕ್ಷಾತ್ಕಾರ ಪಡ್ಕೋಬೇಕು, ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಬಂದು ಅವ್ನು ಏನ್ ಮಾಡ್ದ, ಕೊನೆಗೆ ಒಂದು ಜಿಂಕೆಯ ಮೋಹದಲ್ಲಿ ಸಿಕ್ಕಾಕೊಂಡ ಅಲ್ವಾ. ಯಾಕೆ ಇಲ್ಲಿ ಮೋಹದಲ್ಲಿ ಸಿಕ್ಕಾಕೊಂಡ? ಆ ಮೋಹ ಅಂತ ಬಂದ ತಕ್ಷಣ ಏನಾಯ್ತು? ತಮಸ್ ಅಲ್ವಾ. ಅಂದ್ರೆ ಅವ್ನಿಗೆ ಏನನ್ನ ಮಾಡ್ಬೇಕು ಅನ್ನೋದೇ ಅವ್ರಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಒಂದು ಜಿಂಕೆಗೆ ಮೋಹಕ್ಕೆ ಒಳಗಾಗಿದ್ದಾನೆ ಅಲ್ವಾ. ಇಲ್ಲಿ ಏನು ತೊಂದರೆ ಆಗಿದೆ ಅಂತಂದ್ರೆ ಅವನ ಉದ್ದೇಶ ಸರಿಯಾಗಿದೆ ಅಲ್ವಾ, ಆದ್ರೆ ಇಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಗುರುಗಳಿಲ್ಲ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಸಹ ಗುರುಗಳ ಮಾರ್ಗದರ್ಶನದಲ್ಲಿ ನಡೀಬೇಕು. ಯಾವಾಗ್ಲೂ ಸಹ ನಾವು ಭಕ್ತರ ಸಂಘದಲ್ಲೇ ಇರ್ಬೇಕು. ಆಗ ನಮ್ಮನ್ನ ನಾವು ಅಕಸ್ಮಾತ್ ಜಾರಿದ್ರು ಸಹ ಅವ್ರು ನಮ್ಮನ್ನ ಸರಿಯಾಗಿರೋ ಮಾರ್ಗಕ್ಕೆ ತಗೊಂಡ್ ಬಂದ್ಬಿಡ್ತಾರೆ. ಅದನ್ನ ನಾವು ಇಲ್ಲಿ ಭರತ ಮಹಾರಾಜನ ಎಕ್ಸಾಂಪಲ್ ಇಂದ ನಾವು ತಿಳ್ಕೊಬೇಕಾಗಿರೋದು. ಸೊ ಈಗ ನಾವು 3 ಗುಣಗಳಿಗೆ ಒಳಗಾಗ್ಬಿಟ್ಟಿದೀವಿ. ನಾವ್ ಈ 3 ಗುಣಗಳಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವು ಗುರುಗಳಿಗೆ ಶರಣ ಆಗ್ಬೇಕು. ಅಂದ್ರೆ ಗುರುಗಳು ಭಗವಂತನನ್ನ ಅವರು ಪ್ರತಿನಿಧಿಸ್ತಾರೆ ಅಲ್ವಾ. ಸೊ ನಮ್ಗೆ ಕಣ್ಣಿಗೆ ಇವಾಗ ಕಾಣುವಂತವ್ರು ಗುರುಗಳಿಗೆ ನಾವು ಶರಣಾದ್ರೆ ಏನಾಗುತ್ತೆ, ನಮ್ಗೆ ಈ 3 ಗುಣಗಳಿಂದ ಆ 3 ಗುಣಗಳ ಬಂಧನದಿಂದ ಅವರು ಹೊರಗಡೆ ಬರ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ ಅಲ್ವಾ. ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡ್ವಿ? 7.14 ಶ್ಲೋಕದಲ್ಲಿ. ಸೊ ಇವಾಗ ನಾವೇನಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅಲ್ಲಿ ಇಬ್ರು ಇರ್ತೀವಿ ಅನ್ಕೊಳ್ಳಿ, ಅವ್ರಿಬ್ರು ಸಹ ಹಗ್ಗದಿಂದ ಕಟ್ಟಾಕಿರ್ತಾರೆ. ಇಬ್ರು ಹಗ್ಗದಿಂದ ಕಟ್ಟಾಕ್ದಾಗ ಒಬ್ರಿಗೊಬ್ರು ಬಿಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಆ ಕಟ್ಟಾಕಿರೋರ್ನ ಯಾರಾದ್ರೂ ಬಿಡಿಸ್ಬೇಕು ಅಂತಂದ್ರೆ ಯಾರು ಬಂಧನಕ್ಕೆ ಒಳಗಾಗಿಲ್ವೋ ಅವರು ರೂಮಿಗೆ ಬಂದು ಅವ್ರಿಬ್ರು ಸಹ ಬಂಧನದಿಂದ ಬಿಡಿಸ್ಬೇಕು ಅಲ್ವಾ. ಈಗ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಬ್ರಹ್ಮನಿಂದ ಇಟ್ಕೊಂಡು ಆ ಇರುವೆ ತನಕ ಎಲ್ಲರನ್ನೂ ಸಹ ಈ 3 ಗುಣಗಳಿಂದ ಬಂಧಿತರಾಗ್ಬಿಟ್ಟಿದ್ದಾರೆ. ಬಂಧಿತರ ಆಗಿಲ್ಲ ಅಂತಂದ್ರೆ ಯಾರು? ಕೃಷ್ಣ ಒಬ್ಬರೇ ಬಂಧಿತರಾಗಿಲ್ಲ. ಅದಕ್ಕೋಸ್ಕರ ಯಾರು ಬಂಧಿತರಾಗಿಲ್ವೋ ಈ ಗುಣಗಳಿಂದ ಅವ್ರಿಗೆ ನಾವು ಶರಣ ಆದ್ರೆ ನಾವು ಅವಾಗ ಈ ಬಂಧನದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದನ್ನ ನಾವ್ ಹೇಗೆ ಅರ್ಥ ಮಾಡ್ಕೊಂಡ್ವಿ? ಇನ್ನ ಒಂದ್ ಎಕ್ಸಾಂಪಲ್ ಇಂದ, ಇವಾಗ ಅಕಸ್ಮಾತ್ ನಾವ್ ನಮ್ಮ ಫ್ರೆಂಡ್ ಮನೆಗೆ ಏನಾದ್ರು ಹೋದಾಗ ಅವ್ರ ಮನೆಯಲ್ಲಿ ನಾಯಿ ಇರುತ್ತೆ. ನಾಯಿ ಇದ್ದಾಗ ಏನಾಗುತ್ತೆ, ನಾಯಿನ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದೇ ನಮ್ಮ ಫ್ರೆಂಡ್ ಹೊರಗಡೆ ಬಂದ್ಬಿಟ್ಟು ನಾಯಿಗೆ ಹೇಳ್ಬಿಟ್ಟು ನೀನು ಏನು ಮಾಡ್ಬೇಡ, ಅವ್ನು ನನ್ನ ಸ್ನೇಹಿತ ಅಂದಾಗ ಏನಾಗುತ್ತೆ, ನಾಯಿ ಏನು ಮಾಡೋದಿಲ್ಲ, ನಮ್ಮನ್ನ ನಾವು ಒಳಗಡೆ ಹೋಗ್ಬೋದು ಅಲ್ವಾ. ಅದೇ ತರನೇ ಇವಾಗ ಕೃಷ್ಣನಿಗೆ ಶರಣಾದ್ರೆ ಕೃಷ್ಣ ಏನ್ ಮಾಡ್ತಾರೆ, ಅವ್ರ ನಾಯಿಗೆ ಹೇಳ್ತಾರೆ ಅವನು ನನ್ನ ಭಕ್ತ ಅಲ್ವಾ, ಅವನಿಗೇನು ಮಾಡ್ಬೇಡ ಅಂತ ಹೇಳ್ಬಿಟ್ಟು. ಅವಾಗ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿಲ್ವಾ 9ನೇ ಅಧ್ಯಾಯದಲ್ಲಿ ಯಾರು ಕೃಷ್ಣನ ಭಕ್ತಿರ್ತಾರೋ ಅವರೆಲ್ಲರೂ ಸಹ ದೈವೀಂ ಪ್ರಕೃತಿ ಆಶ್ರಿತಾಹ, ಅವ್ರು ದೈವೀ ಪ್ರಕೃತಿಯ ಆಶ್ರಯಕ್ಕೆ ಬಂದ್ಬಿಡ್ತಾರೆ ಅಲ್ವಾ. ನೋಡಿ ಎಷ್ಟು ಸುಲಭವಾದದ್ದು. ಅದರ್ವೈಸ್ ಇದು ಕಠಿಣ. ನಾವೇನೇ ಪ್ರಯತ್ನ ಪಟ್ರು ಸಹ ಕಠಿಣ. ನಾವು ನೋಡಿದ್ವಲ್ಲ ನೋಡಿ, ಈಗ ಭರತ ಮಹಾರಾಜ ಅವನಿವಾಗ ಪ್ರಯತ್ನ ಪಡ್ತಾ ಇದ್ದಾನೆ ಅಲ್ವಾ, ಆದ್ರೆ ಅಲ್ಲಿ ಅವನಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಯಾರು ಇಲ್ಲ, ಭಕ್ತರ ಸಂಘ ಇಲ್ಲ, ಗುರುಗಳಿಲ್ಲ ಅಲ್ವಾ, ಮತ್ತೆ ಜಾರ್ತಾ ಇದ್ದಾನೆ. ಆದ್ರೆ ಕೃಷ್ಣ ಯಾವಾಗ್ಲೂ ತನ್ನ ಭಕ್ತರನ್ನ ಕೈ ಬಿಡೋದಿಲ್ಲ. ಆದ್ರೆ ಅವನಿವಾಗ ಇನ್ನ 2 ಜನ್ಮವನ್ನ ಪಡ್ಕೋಬೇಕಾಯ್ತು ಅವನು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವಿವಾಗ ಪರಮ ಪ್ರಭುವನ್ನ ಗುಣಗಳಿಗೆ ಗುಣಾತೀತನಾದ ಪರಮ ಪ್ರಭುವನ್ನ ಅರಿತಾಗ ನಾವು ಆ ಆಧ್ಯಾತ್ಮಿಕ ಹಂತಕ್ಕೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆ ಇಲ್ಲಿ 2ನೇ ಅಧ್ಯಾಯದಲ್ಲೂ ಸಹ ಒಂದ್ ಶ್ಲೋಕ ಬರುತ್ತೆ, ತ್ರೈಗುಣ್ಯ ವಿಷಯವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಲ್ವಾ. ಸೊ ನಾವಿವಾಗ ಈ 3 ಗುಣಗಳನ್ನ ನಾವು ಮೀರ್ಬೇಕು. 3 ಗುಣಗಳನ್ನ ಮೀರಿ ನಮ್ಗೆ ಯಾವಾಗ್ಲೂ ಸಹ ಈ ವೇದಗಳಲ್ಲಿ ಈ 3 ಗುಣಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ. ಅದು ಪುಷ್ಪಿತ ವಾಚ ಅಂದ್ರೆ ತುಂಬಾ ಬಣ್ಣದ ಪದಗಳಿಂದ ಬಣ್ಣಿಸ್ತಾರೆ ಅಲ್ವಾ. ಆ ವೇದಗಳಲ್ಲಿರೋ ಆ 3 ಗುಣಗಳಿಂದ ನೀನು ಮೀರಿ ಬಾ ನೀನು ಅಂತ ಹೇಳ್ತಾರೆ ಅಲ್ವಾ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ತಾರೆ ಅಲ್ವಾ. ನೀನು 3 ಗುಣ ವೇದಗಳನ್ನು ಸಹ ನೀನು ಮೀರಿ ಬಾ ನೀನು ಅಂತ ಹೇಳ್ಬಿಟ್ಟು ಅವರು ಕರೆಯನ್ನ ಕೊಡ್ತಾರೆ ಕೃಷ್ಣ. ಸೊ ಅದೇ ತರ ನಮ್ಗೆ ಇನ್ನ ಎಷ್ಟೊಂದು ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ಇದ್ರ ಬಗ್ಗೆ ಗುಣಗಳ ಬಗ್ಗೆ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಯಾಕೆ ಈ ಭೌತಿಕ ಪ್ರಪಂಚ ನನ್ನನ್ನ ಅರ್ಥಕೊಳ್ತಾ ಇಲ್ಲ ಅಂತಂದ್ರೆ ಈ 3 ಗುಣಗಳಿಂದ ಮೋಹಿತರಾಗಿ ನನ್ನನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. 3 ಗುಣಗಳಿಂದ ಮೋಹಿತವಾಗಿ ಈ ಸಮಸ್ತ ಜಗತ್ತು ನನ್ನನ್ನ ಅರಿಯದೇ ಇದೆ. ನಾನು ಈ ಗುಣಗಳನ್ನ ಮೀರಿದವನು, ಅವ್ಯಯನು, ಇದನ್ನ ಅರ್ಥ ಮಾಡ್ಕೊತಾ ಇಲ್ಲ. ನನಗೆ ಶರಣಾದ್ರೆ ಅವ್ರು ಈ 3 ಗುಣಗಳಿಂದ ಅವರು 3 ಗುಣಗಳನ್ನ ಅವರು ಮೀರಬಹುದು ಸುಲಭವಾಗಿ ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾ ಇದ್ದಾರೆ. ಗುಣಾನೇತಾನತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರ ದುಃಖೈ ವಿಮುಕ್ತೋ ಅಮೃತಮಶ್ನುತೆ. ದೇಹದಾರಿಯಾದ, ನೋಡಿ ಇಲ್ಲಿ ದೇಹಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಾವೇ ದೇಹ ಆಗಿದ್ರೆ ಇಲ್ಲಿ ದೇಹಿ ಅಂತ ಹೇಳ್ತಾ ಇರಲ್ಲ ಅಲ್ವಾ.
ದೇಹದಲ್ಲಿ ವಾಸ ಮಾಡ್ತಾ ಇರೋರು ನಾವು ಅಂತ ಹೇಳ್ತಾ ಇದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನ ಮೀರಬಲ್ಲವನಾಗಬೇಕು ಅಲ್ವಾ. ಸೊ ಈ 3 ಗುಣಗಳು ದೇಹಕ್ಕೆ ಮಾತ್ರನೇ ಅದು ಪರಿಣಾಮ ಬೀರೋದು, ಆತ್ಮಕ್ಕೆ ಏನು ಪರಿಣಾಮ ಬೀರೋದಿಲ್ಲ. ಯಾಕೆಂದ್ರೆ ನಾವು ಸಹ ಭಗವಂತನ ಗುಣಲಕ್ಷಣಗಳನ್ನ ನಾವು ಹೊಂದಿದೀವಿ. ಭಗವಂತ ಹೇಗೆ ಗುಣಾತೀತನೋ ನಾವು ಸಹ ಗುಣಾತೀತರು. ಆದ್ರೆ ನಾವು ಈ ದೇಹದೊಳಗಡೆ ವಾಸ ಮಾಡ್ತಿರೋದ್ರಿಂದ ದೇಹಿ ಅಲ್ವಾ, ನಾವು ದೇಹಿನೋಸ್ಮಿನ್ ಯಥಾ ದೇಹ, ನಾವು ಈ ದೇಹದಲ್ಲಿ ವಾಸ ಮಾಡ್ತಾ ಇದೀವಿ. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ರೆ ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನ ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನ ಸವಿಯುತ್ತಾನೆ ಅಂತ ಹೇಳ್ತಾ ಇದಾರೆ ಅಲ್ವಾ. ಸೊ ನೋಡಿ, ನಾವಿವಾಗ ಏನನ್ನ ಅರ್ಥ ಮಾಡ್ಕೋಬೇಕು, ಈ ಜನ್ಮದಲ್ಲಿ ನಾವು ಈ ದೇಹವನ್ನ ಹೊಂದಿದ್ದಾಗ್ಲೇನೆ ನಾವು ಈ 3 ಗುಣಗಳಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಯಾಕಂದ್ರೆ ನಾವು ದೇಹವನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ದೇಹವನ್ನ ನಾವು ನಮ್ಗೆ ಎಷ್ಟು ಜೀವಿತಾವಧಿ ಕಾಲ ಇದೆಯೋ ಅಲ್ಲಿ ತನಕ ನಾವು ಈ ದೇಹದೊಳಗಡೆ ನಾವು ವಾಸ ಮಾಡ್ಲೇಬೇಕಾಗತ್ತೆ. ಈ ದೇಹವನ್ನ ಇಟ್ಕೊಂಡು ನಾವು ದೇಹದಲ್ಲೇ ಇಟ್ಕೊಂಡು ಈ 3 ಗುಣಗಳನ್ನ ಮೀರಿ ನಾವು ಈ ಭೌತಿಕ ಪ್ರಪಂಚ ಇದ್ದಾಗ್ಲೂ ಸಹ ನಾವು ಸಂತೋಷವಾಗಿ ಜೀವನವನ್ನ ಮಾಡ್ಬೋದು ಅಂತ ಬಿಟ್ಟು ನಮ್ಗೆ ಹೇಳ್ತಿದ್ದಾರೆ. ನಾವಿಲ್ಲಿ ಒಂದ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆ ಈ ಸ್ಥೂಲ ಶರೀರ ನಮ್ಗೆ ಚೆನ್ನಾಗಿ ಕಣ್ಣಿಗೆ ಕಾಣುತ್ತೆ ಅಲ್ವಾ. ಸೊ ಇವಾಗ ಆದ್ರೆ ನಮ್ಗೆ ಈ ಸೂಕ್ಷ್ಮ ಶರೀರ, ಈ ಮನಸ್ಸು, ಬುದ್ಧಿ, ಅಹಂಕಾರ ಅನ್ನೋದು ನಮ್ಗೆ ಕಾಣೋದಿಲ್ಲ ಅಲ್ವಾ. ನಾವ್ ಇವಾಗ ತಿಳ್ಕೊಂಡ್ವಿ ಇದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನ ಮೇಲೆ ಈ 3 ಗುಣಗಳು ಪರಿಣಾಮವನ್ನ ಉಂಟು ಮಾಡುತ್ತೆ ಅಲ್ವಾ. ಅದು ಹಗ್ಗ ಜಗಾಟ ಮಾಡ್ತಾ ಇರುತ್ತೆ. ಯಾವ ಗುಣ ಮೇಲ್ಗೆ ಸಾಧಿಸುತ್ತೋ ಆ ಗುಣದಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ. ಯಾವುದೇ ಒಂದು ಕೆಲಸವನ್ನ ನಾವು ಬೆಳಗಿನ ರಾತ್ರಿ ಮಾಡ್ಬೇಕಾದ್ರೆ. ಅದಕ್ಕೋಸ್ಕರ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ ಕೃಷ್ಣ. ಇಲ್ಲಿ ಜ್ಞಾನವನ್ನ ಕೊಡ್ತಾ ಇದಾರೆ. ನಾವು ಜ್ಞಾನವನ್ನ ಪಡ್ಕೊಂಡಾಗ ಅಷ್ಟೇನೆ ನಮ್ಗೆ ಬುದ್ಧಿ ಚುರುಕಾಗತ್ತೆ. ನನ್ನ ಬುದ್ಧಿಗೆ ಹೇಳ್ಬೋದು ಇವಾಗ ಮನಸ್ಸಿಗೆ ಎಲ್ಲಿಂದ ಅದು ಅಂದ್ರೆ ಎಲ್ಲಾ ಏನ್ ಹೇಳ್ತಾರೆ ಸಿಗ್ನಲ್ಸ್ ಎಲ್ಲ ರವಾನೆ ಆಗತ್ತೆ ಅಂತಂದ್ರೆ ಈ 5 ಪಂಚೇಂದ್ರಿಯಗಳಿಂದ ರವಾನೆ ಆಗತ್ತೆ ಅಲ್ವಾ. ನಮ್ಮ ಕಣ್ಣು ಏನೊಂದನ್ನು ನೋಡುತ್ತೆ. ಇದು ನಿನಗೆ ಇಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಮನಸ್ಸು ಕಣ್ಣು ನೋಡಿರೋದನ್ನ ಅದರ ಸಿಗ್ನಲ್ಸ್ ಅನ್ನ ರವಾನೆ ಮಾಡಿದಾಗ ಮನಸ್ಸು ಏನ್ ಯೋಚನೆ ಮಾಡುತ್ತೆ, ಇದು ನನಗೆ ಇಷ್ಟ, ಇದನ್ನ ನಾನು ಪಡ್ಕೋಬೇಕು ಅಂತ ಯೋಚನೆ ಮಾಡುತ್ತೆ. ಆದ್ರೆ ನಮ್ಮ ಬುದ್ಧಿ ಚುರುಕಾಗಿದ್ರೆ ಏನ್ ಹೇಳುತ್ತೆ, ಬೇಡ, ಅದನ್ನ ನೀನು ಪಡ್ಕೊಂಡ್ರೆ ಅದು ನಿನ್ನ ಕೃಷ್ಣ ಪ್ರಜ್ಞೆಗೆ ಅದು ಏನು ಸಹಾಯ ಮಾಡೋದಿಲ್ಲ, ನೀನು ಕೃಷ್ಣ ಪ್ರಜ್ಞೆಗೆ ತೊಂದರೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಬುದ್ಧಿ ಹೇಳಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುತ್ತೆ, ನಮ್ಗೆ ಅದು ಸ್ನೇಹಿತನ ತರ ಇರುತ್ತೆ. ಆಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಜ್ಞಾನನೇ ಇಲ್ಲ ಅಂದಾಗ ನಾವು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಬುದ್ಧಿ ಮನಸ್ಸು ಹೇಳ್ದಂಗೆ ಕೇಳುತ್ತೆ ಅಲ್ವಾ. ನಾವು ಇದನ್ನ 3ನೇ ಅಧ್ಯಾಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಂಡಿದೀವಿ. ಸೊ ಅದಕ್ಕೋಸ್ಕರನೇ ನಮ್ಗಿಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು, ಆ ಮನಸ್ಸನ್ನ ನಮ್ಮ ಸ್ನೇಹಿತನನ್ನಾಗಿ ನಾವು ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಓಕೆ, ಇನ್ನ ಒಂದು ಕ್ವಶನ್ ಅನ್ನ ಕೇಳ್ತೀನಿ. ನಮ್ಗೆ ಎಷ್ಟು ಜನ ಶತ್ರುಗಳಿದ್ದಾರೆ, ಯಾರಾದ್ರೂ ಹೇಳ್ತೀರಾ? ನಮ್ಮ ಶತ್ರುಗಳು ಎಷ್ಟು ಜನ ಇದ್ದಾರೆ? ನಮ್ಗೆ ಎಷ್ಟು ಶತ್ರುಗಳಿದ್ದಾರೆ? 7 ಜನ. 6 ಜನ ಶತ್ರುಗಳು ಮಾತಾಜಿ. 6 ಜನ. 6 ಜನ ಶತ್ರುಗಳು. ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. 6 ಜನ ಶತ್ರುಗಳು ಅಂತ ಹೇಳ್ತೀವಲ್ವಾ. ಆದ್ರೆ ನಮ್ಗೆ ಇಲ್ಲಿ ನಾವು ಶ್ರೀಮದ್ ಭಾಗವತದಲ್ಲಿ ನಾವು ತಿಳ್ಕೊಂತೀವಿ, ನಮ್ಗಿರೋದು ಏಕೈಕ ಶತ್ರು. ಆ ಏಕೈಕ ಶತ್ರು ಯಾರು ಅಂತ ಹೇಳ್ತೀರಾ? ಮನಸ್ಸು. ಹತೋಟಿಯಲ್ಲಿ ಇರೋದ ಮನಸ್ಸು ನಮ್ಮ ಏಕೈಕ ಶತ್ರು ಅಲ್ವಾ. ನೀವು ಶತ್ರುವಿನ ಜೊತೆ ಜೀವನ ಮಾಡಿದಾಗ ನಿಮ್ಮ ಜೀವನ ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲ ಮಾತಾಜಿ, ಇಲ್ಲ ಅಲ್ವಾ. ನೀವು ಶತ್ರುವನ್ನ ಬಗ್ಲಲ್ಲಿ ಇಟ್ಕೊಂಡು ಸಂತೋಷವಾಗಿ ಜೀವನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ನಾವು ಇಲ್ಲಿ ಮನಸ್ಸನ್ನ ನಾವು ಸ್ನೇಹಿತನನ್ನಾಗಿ ನಾವು ಪರಿವರ್ತನೆ ಮಾಡ್ಕೊಂಡಲೆ ನಾವು ಮನಸ್ಸಿನಿಗೆ ನಾವು ಅಧೀನರಾಗಿ ನಾವು ಜೀವನವನ್ನ ಮಾಡಿದಾಗ ಖಂಡಿತ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೋಸ್ಕರನೇ ಕೃಷ್ಣ ನಮ್ಗೆ ಈ ಜ್ಞಾನ ಯೋಗವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಅರ್ಥ ಮಾಡ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅಲ್ವಾ. ಇಲ್ಲಾಂದ್ರೆ ನಮ್ಗೆ ಎಷ್ಟು ಈಸಿ ಇತ್ತಲ್ವಾ ಭಕ್ತಿ ಯೋಗ ಅಂತಂದ್ರೆ. ಅವ್ರು ಏನ್ ಹೇಳಿದ್ರು ನಮ್ಗೆ, ಚಾಂಟ್ ಮಾಡಿ, ಪ್ರಸಾದ ತಿನ್ನಿ, ಮತ್ತೆ ಭಾಗವತ ಗ್ರಂಥ ಓದಿ, ಇಷ್ಟೇ ಹೇಳಿದ್ರು ನಮ್ಗೆ. ಭಕ್ತರ ಸಂಘದಲ್ಲಿ ಇರಿ ಅಂತ ಅಷ್ಟೇ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದ್ರೆ ನಮ್ಗೆ ಅಷ್ಟೇ ಮಾಡಿದ್ರೆ ನಮ್ಗೆ ಯಾಕೆ 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 ಅಂತ ಬಿಟ್ಟು ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನಮ್ಗೆ ಇಲ್ಲಿ ಕೃಷ್ಣ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅಲ್ವಾ. ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಮನಸ್ಸನ್ನ ನೀವು ಸ್ನೇಹಿತರನ್ನಾಗಿ ಬದಲಾಯಿಸ್ಕೊಳ್ಳಿ. ಅವಾಗಷ್ಟೇ ನೀವು ಈ ಗುಣಗಳನ್ನ ಮೀರಿ ನೀವು ಭಗವಂತನ ಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಯೋಗವಿರುವ ಈ 3 ಗುಣಗಳನ್ನ ಮೀರಬಲ್ಲವನಾಗ್ಬೇಕು. ಇದರಲ್ಲಿ ತುಂಬಾ ಮುಖ್ಯವಾದದ್ದು ಮನಸ್ಸು ಅಲ್ವಾ. ಮನಸ್ಸಿನ ಮೇಲೆ ನಾವು ಹೆಚ್ಚು ಕೆಲಸವನ್ನ ಮಾಡ್ಬೇಕು. ಮುಂದೆ ನಮ್ಗೆ ಮತ್ತೆ ಕೃಷ್ಣ ಗರ್ವದ ಬಗ್ಗೆ ಹೇಳ್ತಾರೆ. ಅಹಂಕಾರ ಅದೇನಿದೆ, ನಮ್ಗೆ ಮನಸ್ಸು, ಬುದ್ಧಿ, ಅಹಂಕಾರ ಅಲ್ವಾ. ಮಿಥ್ಯಾಹಂಕಾರದ ಬಗ್ಗೆ ನಮ್ಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಈಗ ನಾವು ಏನನ್ನ ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ಈಗ ಮನಸ್ಸನ್ನ ನಾವು
ನಮ್ಮ ಜ್ಞಾನವನ್ನ ಪಡ್ಕೊಂಡು, ನಮ್ಮ ಶಾಸ್ತ್ರಗಳಿಂದ ಜ್ಞಾನವನ್ನ ಗುರುಗಳ ಮುಖಾಂತರ ಪಡ್ಕೊಂಡು ನಮ್ಮ ಬುದ್ಧಿಯನ್ನ ಚುರುಕು ಮಾಡಿ ನಮ್ಮ ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ನಮ್ಮ ಮನಸ್ಸನ್ನ ಇಂದ್ರಿಯಗಳ ಹತೋಟಿಯಲ್ಲಿ ಇರೋ ತರ ನಾವು ಮಾಡ್ಕೂಡ್ದು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಆಗ ಏನಾಗತ್ತೆ, ಆಗ ಅವನು ಹುಟ್ಟು, ಸಾವು, ಮುಪ್ಪು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನ ಸವಿಯುತ್ತಾನೆ ಅಲ್ವಾ. ಸೊ ನಮ್ಗೆ ಇದೇ ಕೊನೆ ಜನ್ಮ. ನಾವು ಅರ್ಥ ಮಾಡ್ಕೊಂಡು ಕೃಷ್ಣ ಇದು ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಇದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೊಳ್ಳೋದು ಬೇಕಾಗಿಲ್ಲ. ನಾವ್ ಇದೇ ಜನ್ಮದಲ್ಲೇನೆ ನಾವು ಅಮೃತವನ್ನ ನಾವು ಸವಿತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಕೃಷ್ಣನು ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ, ಬಂಧನ, ಗುಣಲಕ್ಷಣಗಳು, ಕ್ರಿಯೆ ಮತ್ತು ಸಾವಿನ ಪ್ರಕ್ರಿಯೆಗಳು, ಇದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಕೊನೆಯ ಹಂತಕ್ಕೆ ಬಂದಿದೀವಿ. ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಸೊ ಮುಂದಿನ ಶ್ಲೋಕಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಈಗ ನಾವು ನೋಡೋಣಂತೆ. ಈಗ ಅರ್ಜುನ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕೈರ್ಲಿಂಗೈ ಸ್ತ್ರೀನ್ ಗುಣಾನೇ ತಾನ್ ಅತಿಥೋ ಭವತಿ ಪ್ರಭೋ ಹಿಮಾಚಾರ ಕತ್ತಂ ಚೈತಾಂ ತ್ರೀನ್ ಗುಣಾನತಿ ವರ್ತತೆ ಅಂತ ಕೇಳ್ತಾ ಇದ್ದಾರೆ. ಅರ್ಜುನ ಇಲ್ಲಿ 3 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅಲ್ವಾ. ಇದೇ ತರದ ಪ್ರಶ್ನೆಯನ್ನ ಕೃಷ್ಣನಿಗೆ ಅರ್ಜುನ ಮೊದ್ಲೇ ಕೇಳಿದ್ರು ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಿರೋ ತರನೇ ಒಂದು ಪ್ರಶ್ನೆಯನ್ನ ಕೇಳಿದ್ರಲ್ವಾ. ಯಾರಾದ್ರೂ ಹೇಳ್ತೀರಾ ಯಾವ ಅಧ್ಯಾಯದಲ್ಲಿ ಕೇಳಿದ್ರು ಅಂತ ಹೇಳ್ಬಿಟ್ಟು? ಎರಡನೇ ಅಧ್ಯಾಯ ಮಾತಾಜಿ. 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞ ಲಕ್ಷಣಗಳೇನು ಅಲ್ವಾ. ಅವ್ನು ಹೇಗ್ ನಡ್ಕೋತಾನೆ, ಹೇಗ್ ಕುತ್ಕೋತಾನೆ, ಹೇಗ್ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳಿದ್ರು ಅಲ್ವಾ. ಅದೇ ತರನೇ ನೋಡಿ ಇಲ್ಲೂ ನಮ್ಗೆ ಪ್ರಶ್ನೆಗಳನ್ನ ನಮಗೋಸ್ಕರ ಕೇಳ್ತಾ ಇದ್ರೆ ಅರ್ಜುನ ಕೃಷ್ಣನಿಗೆ. ಈ ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಯಾವ ತರ ಇರುತ್ತೆ ಅಂತ. ಇವಾಗ ಒಬ್ಬ ಸಾಹುಕಾರ ಅಂತ ಹೇಳ್ಬಿಟ್ಟು ನೀವು ಏನನ್ನ ನೋಡಿ ನೀವು ಹೇಳ್ತೀರಾ? ಅವ್ರೇನು ನಿಮ್ಮನ್ನ ಮಾತಾಡಿರಲ್ಲ, ಯಾರು ನಿಮ್ಗೆ ಅವ್ರ ಬಗ್ಗೆ ಹೇಳಿರೋದಿಲ್ಲ. ಆದ್ರೆ ಅವ್ರನ್ನ ನೋಡಿದ ತಕ್ಷಣ ನೀವು ಅವರ ಗುಣಲಕ್ಷಣಗಳನ್ನ ನೋಡಿ ನೀವು ಹೇಳ್ಬೋದು, ಇವ್ರು ಸಾಹುಕಾರ, ಇವ್ರು ಬಡವ, ಇವ್ರು ರೋಗಿ ಅಂತ ಹೇಳ್ಬಿಟ್ಟು ಅಲ್ವಾ. ಅದೇ ತರನೇ ಇಲ್ಲೂ ಸಹ ಯಾವ ಗುಣಲಕ್ಷಣಗಳನ್ನ ನೋಡಿದ್ರೆ ಇವ್ರು 3 ಗುಣಗಳನ್ನ ಮೀರಿದರಪ್ಪ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾ ಇದಾರೆ ಕೃಷ್ಣನಿಗೆ. ಆತ ಹೇಗೆ ನಡ್ಕೋತಾನೆ, ಮತ್ತೆ ಅವನು ಹೇಗೆ ಪ್ರಕೃತಿಯ ಗುಣಗಳನ್ನ ಮೀರುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ ಅಂತ ಬಿಟ್ಟು ನೋಡೋಣ ಅಂತೆ. ಯಾರಿಗಾದ್ರೂ ಈ ಶ್ಲೋಕ ಬರುತ್ತಾ? ಹೇಳ್ತೀರಾ ಬೇಗ ಯಾರಾದ್ರೂ ಸ್ಪಷ್ಟವಾಗಿ? ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಮವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಉದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತೆ ನೇಂಗತೆ ಸಮಾ ದುಃಖ ಸುಖಃ ಸ್ವಸ್ಥಃ ಸಮಲೋಷ್ಟಾಶ್ಮ ಕಾಂಚನ ತುಲ್ಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋ ಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲ ಮಾತಾಡಿ, ಚೆನ್ನಾಗಿದೆ. ಧನ್ಯವಾದಗಳು ಮಾತಾಡಿ. ನೋಡಿ ಇಲ್ಲಿ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಏನ್ ಹೇಳ್ತಾ ಇದಾರೆ, ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದಾರೆ. ಅವ್ರು ಇವಾಗ ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ. ಗುಣಲಕ್ಷಣಗಳೇನು ಅಂತಂದ್ರೆ ನೋಡಿ, ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ. ಇದನ್ನ ನೋಡಿ ನಿಮ್ಗೆ ಏನಾದ್ರೂ ಅರ್ಥ ಆಗ್ತಾ ಇದೆಯಾ? ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವಚ ಪಾಂಡವ ನಾ ದ್ವೇಷ್ಟಿ ಸಂಪ್ರವೃತ್ತಾನಿ ನಾ ನಿವೃತ್ತಾನಿ ಕಾಂಕ್ಷತಿ. ಇಲ್ಲಿ ದ್ವೇಷನು ಮಾಡೋದಿಲ್ಲ, ಕಾಂಕ್ಷತಿ ಇಚ್ಛೆನು ಪಡೋದಿಲ್ಲ. ಯಾವ್ದ್ರ ಕುರಿತಾಗಿ? ಪ್ರಕಾಶ, ಪ್ರವೃತ್ತಿ, ಮೋಹ. ಈ 3 ಯಾವ್ದ್ರ ಗುಣಲಕ್ಷಣಗಳು? ಪ್ರಕಾಶವಾಗಿರೋದು, ಪ್ರವೃತ್ತಿ, ಮೋಹ. ಈ 3 ಯಾವ್ದ್ರ ಗುಣಲಕ್ಷಣಗಳು ಅಂತ ನಾವು ತಿಳ್ಕೊಂಡ್ವಿ? ಪ್ರಕಾಶ ಸತ್ವಗುಣ. ಪ್ರಕಾಶ ಸತ್ವಗುಣದ ಗುಣಲಕ್ಷಣ. ಪ್ರವೃತ್ತಿ ರಜೋಗುಣದ ಗುಣಲಕ್ಷಣ. ಮೋಹ ತಮೋಗುಣದ ಗುಣಲಕ್ಷಣಗಳು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ 3 ಗುಣಗಳು ಅಕಸ್ಮಾತ್ ತನ್ನಲ್ಲಿ ಇದ್ದಾಗ ಅದ್ರ ಬಗ್ಗೆ ದ್ವೇಷ ಮಾಡೋದಿಲ್ಲ ಅವನು. ಅಕಸ್ಮಾತ್ ಅವನ ಹತ್ರ ಇಲ್ವಾ, ಅದನ್ನ ಬೇಕು ಅಂತಾನು ಇಚ್ಛೆಯನ್ನು ಪಡೋದಿಲ್ಲ. ಇದು 3 ಗುಣಗಳನ್ನ ಮೀರಿದವನ ಲಕ್ಷಣ. ಇದನ್ನ ಆಚಾರ್ಯರು ನಮ್ಗೆ ಹೇಗೆ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ನಾವು ದೇಹವನ್ನ ಹೊಂದಿರೋ ತನಕನು ನಮ್ಗೆ ಈ 3 ಗುಣಗಳು ನಮ್ಮ ಮೇಲೆ ಅದು ತನ್ನ ಪರಿಣಾಮವನ್ನ ಬೀರುತ್ತೆ. ಅಲ್ಲ ನೋಡಿ, ಇವಾಗ ನಾನು ಅಕಸ್ಮಾತ್ ನಿದ್ದೆ ಮಾಡ್ಬೇಕು ಅಂತಂದ್ರೆ ಅದು ತಮೋ ಗುಣದ ಲಕ್ಷಣ ಅಲ್ವಾ. ಹೌದು, ನಾನು ಇವಾಗ ನನ್ನ ಸಂತೋಷಕ್ಕೆ ನಿದ್ದೆ ಮಾಡ್ತಾ ಇಲ್ಲ, ಕೃಷ್ಣನ ಕೆಲಸವನ್ನ ನಾನು ಬೆಳಗ್ಗೆ ಎದ್ದು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ನಾನು ಇವಾಗ ನಿದ್ದೆಯನ್ನ ಮಾಡ್ತಾ ಇದೀನಿ, ನನ್ನ ದೇಹ ಸುಖಕ್ಕೋಸ್ಕರ ಮಾಡ್ತಾ ಇಲ್ಲ. ಆದ್ರೂ ಸಹ ಆ ನಿದ್ದೆ ಅನ್ನೋದು ಒಬ್ಬ ಮನುಷ್ಯನಿಗೆ ಬರ್ಬೇಕು ಅಂತಂದ್ರೆ ಅಲ್ಲಿ ತಮೋಗುಣ ಅಲ್ಲಿ ಕೆಲಸ ಮಾಡುತ್ತೆ. ಈ ದೇಹವನ್ನ ಹೊಂದಿರೋ ತನಕ ಈ 3 ಗುಣಗಳು
ಆ ವ್ಯಕ್ತಿಯ ಮೇಲೆ ಅದು ಪರಿಣಾಮವನ್ನ ಬೀರೇ ಬೀರುತ್ತೆ. ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಸ್ ಅನ್ನು ಸಹ ಕೊಡ್ತಾರೆ. ಇವಾಗ ನಾವು ನೋಡಿದ ಹಾಗೆ ಜಡ ಭರತ ಅಲ್ವಾ, ಅವನನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಇತ್ತು ಅವನು ಭಾವ ಹಂತದಲ್ಲಿದ್ದಾನೆ, ಮತ್ತೆ 3 ಗುಣಗಳನ್ನ ಅವನು ಮೀರಿದ್ದಾನೆ. ಅವನನ್ನ ಅವ್ರು ಯಾರು ದರೋಡೆಕೋರರು ಕರ್ಕೊಂಡು ಹೋಗಿ ದೇವಿಗೆ ಬಲೆ ಕೊಡ್ಬೇಕಾದ್ರೂ ಸಹ ಅವನು ಏನೂ ಮಾತಾಡೋದಿಲ್ಲ ಅಲ್ವಾ. ಅವನಿಗೆ ಏನೂ ಅವನು ಎಷ್ಟು ಸಮಚಿತದಲ್ಲಿ ಇರ್ತಾನೆ ಅಲ್ವಾ. ಆದ್ರೆ ಅಂತಹ ಜಡಭರತ ಅಂತವನನ್ನ ರಾಹುಗಣ ರಾಜ ಅವನು ಎಷ್ಟೊಂದು ನಿಂದಿಸ್ದಾಗ ಅವನು ಏನನ್ನೂ ಹೊರಗಡೆ ಪ್ರದರ್ಶನ ಮಾಡೋದಿಲ್ಲ. ಆದ್ರೆ ತನ್ನ ಮನಸ್ಸಲ್ಲಿ ಅವನು ಯೋಚನೆ ಮಾಡ್ತಾನಂತೆ. ಅಂದ್ರೆ ಈ ರಾಜ ಯಾವ ತರ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನು ಮನಸ್ಸಲ್ಲಿ ಬರುತ್ತಂತೆ, ಅವನಿಗೆ ಒಂದು ಕ್ಷಣ ಆಲೋಚನೆ ಬರುತ್ತಂತೆ. ಅಂದ್ರೆ ಏನರ್ಥ ಅಂದ್ರೆ ಯಾರೇ ಒಂದು ಈ ದೇಹವನ್ನ ಹೊಂದಿದಾಗ ಅವರು ಈ 3 ಗುಣಗಳಿಗೆ ಅವರು ಅದರ ಪರಿಣಾಮಕ್ಕೆ ಅವರು ಒಳಗಾಗ್ಲೇಬೇಕಾಗತ್ತೆ. ಆದ್ರೆ ಈ 3 ಗುಣಗಳನ್ನ ಮೀರಿರೋರು ಯಾವ ತರ ಇರ್ತಾರೆ ಅಂತಂದ್ರೆ, ಅದು ಬಂದಾಗ ಅದನ್ನ ದ್ವೇಷ ಪಡೋದಿಲ್ಲ, ಅದು ಹೊರಟು ಹೋದಾಗ ಅಯ್ಯೋ ಇದು ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ಕಾಂಕ್ಷತಿ ಅದನ್ನ ಇಚ್ಛೆ ಪಡೋದಿಲ್ಲ, ನನಗಿರ್ಬೇಕು ಅಂತ ಹೇಳ್ಬಿಟ್ಟು. ಇದು ಏನು ಈ 3 ಗುಣಗಳನ್ನ ಮೀರಿರೋವರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಉದಾಸೀನ ವದಾಸೀನೋ ಗುಣರ್ಯೋನ್ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋ ಅವತಿಷ್ಠತಿ ನೇಂಗತೆ. ಸೊ ಅವರು ಉದಾಸೀನವಾಗಿ ಅವರು ಇರ್ತಾರೆ. ಅದು ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇವೋತ್ತಮ ಪರಮಪುರುಷನು ಹೇಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನ ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನ ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ನೋಡಿ, ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ಇವಾಗ ನೋಡಿ, ನಮ್ಗೇನಾದ್ರೂ ಇವಾಗ ದುಃಖ ಬಂದ್ರೆ ನಾನು ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡೋದೇ ಇಲ್ಲ. ನಾನು ಇವಾಗ ಚಾಂಟ್ ಮಾಡ್ಕೋಬೇಕಾ, ನನಗ್ ದುಃಖ ಬಂತಾ, ಇವಾಗ ಇನ್ನ ಒಂದ್ 5 ರೌಂಡ್ ಇತ್ತಾ, ನಾನು ಅಲ್ಲಿಗೆ ನಿಲ್ಲಿಸೇ ಬಿಡ್ತೀನಿ ಅಲ್ವಾ. ಆದ್ರೆ ಈ 3 ಗುಣಗಳನ್ನ ಮೀರಿರೋರು ಅವ್ರು ಯಾವಾಗ್ಲೂ ಸಹ ಅವ್ರಿಗೆ ಅರ್ಥ ಆಗತ್ತೆ, ಇದೇನು ಗುಣಗಳು ಕೆಲಸ ಮಾಡ್ತಾ ಇದೆ ಇದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ ಉದಾಸೀನವಾಗಿ ಇದ್ದು ಅವರು ಆ ಕೃಷ್ಣನಿಗೋಸ್ಕರ ಅದ್ ಏನು ಕೆಲಸವನ್ನ ಮಾಡ್ಬೇಕು, ಕೃಷ್ಣನ ಆ ಭಕ್ತಿ ಸೇವೆ ಏನ್ ಮಾಡ್ಬೇಕು ಅದನ್ನ ನಿರಾತಂಕವಾಗಿ ಅವರು ಮಾಡ್ತಾ ಹೋಗ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ನೋಡಿ, ಅರ್ಜುನ ನಮ್ಗೆ ಯಾವಾಗ್ಲೂ ಅನ್ಕೋತೀವಲ್ವಾ, ಅರ್ಜುನ ಎಂತಹ ಭಕ್ತ ಆದ್ರೂ ಸಹ ಅವನು ಅಭಿಮನ್ಯು ಸತ್ತಾಗ ಯಾವ ತರ ರೋಧಿಸ್ದ. ಅವನು ಭಕ್ತನಾಗಿ ಇದ್ದಿದ್ರೆ ಆ ಕೃಷ್ಣನ ಆ ಭಗವದ್ಗೀತೆನೂ ಕೇಳಿದಾನೆ, ಆದ್ರೆ ಅವನು ಅಷ್ಟು ರೋಧಿಸಿದ್ದ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಅವನು ಯಾವತ್ತೂ ಸಹ ತನ್ನ ಕರ್ತವ್ಯದಿಂದ ವಿಮುಖನಾಗ್ಲಿಲ್ಲ. ಹೌದು, ನಾವು ಈ ದೇಹವನ್ನ ಹೊಂದಿದೀವಿ, ನಾವು ಈ 3 ಗುಣಗಳಿಗೆ ಒಳಗಾಗ್ತೀವಿ. ಆದ್ರೆ 3 ಗುಣಗಳನ್ನ ಮೀರಿರೋರು ಅವರು ಬೇಗ ಆ ಗುಣಗಳಿಂದ ಹೊರಗಡೆ ಬಂದು ಅವ್ರು ಅರ್ಥ ಮಾಡ್ಕೋತಾರೆ, ಇದು ಗುಣಗಳ ಪ್ರಭಾವ, ಇದರಿಂದ ನಾನು ಹೊರಗಡೆ ಬರ್ಬೇಕು, ಆ ಗುಣಗಳಲ್ಲೇ ಬೇರೆ ಏನೂ ಕೆಲಸ ಮಾಡ್ತಾ ಇಲ್ಲ ನನ್ನ ದೇಹದ ಮೇಲೆ ಅಂತ ಅರ್ಥ ಮಾಡ್ಕೊಂಡು ಅವರು ತಮ್ಮ ಕರ್ತವ್ಯವನ್ನ ಅವರು ಮಾಡ್ತಾರೆ. ಕರ್ತವ್ಯದಿಂದ ಅವ್ರು ಯಾವಾಗ್ಲೂ ವಿಮುಖರಾಗೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಐಹಿಕ ಗುಣಗಳ ಈ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನ ಅರ್ಥ ಮಾಡಿಕೊಂಡು ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಕನಾಗಿ ಉಳಿಯುತ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲನೂ ಸಹ ಗುಣಲಕ್ಷಣಗಳು, ಅವರ ಗುಣಲಕ್ಷಣಗಳು. ಓಕೆ, ಇವಾಗ ನೆಕ್ಸ್ಟ್ ನಾವೇನನ್ನ ಅರ್ಥ ಮಾಡ್ಕೊತಾ ಇದೀವಿ, ಇನ್ನೆರಡು ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾವ ತರ ನಡ್ಕೋತಾರೆ ಅಂತ ಹೇಳ್ಬಿಟ್ಟು. ಸಮ ದುಃಖ ಸುಖ ಸ್ವಸ್ಥಃ ಅಲ್ವಾ. ಸುಖ ದುಃಖದಲ್ಲಿ ಅವರು ಒಂದೇ ಸಮಚಿತದಲ್ಲಿ ಇರ್ತಾರೆ. ನಾವು ನೋಡಿದ್ವಿ ಅಲ್ವಾ, ಪ್ರಿಯ ಭಕ್ತನ ಲಕ್ಷಣಗಳೇನು ಅಂತ ಹೇಳ್ಬಿಟ್ಟು 8 ಶ್ಲೋಕದಲ್ಲಿ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ ಅಲ್ವಾ. ಅದನ್ನ ಪ್ರಿಯ ಅಷ್ಟಕ ಅಂತ ನಾವು ಕರಿತೀವಿ. ಅದ್ರಲ್ಲಿ ಏನ್ ಹೇಳ್ತಾರೋ ಅದೇ ತರನೇ ಇಲ್ಲಿ. ಇದು ತುಂಬಾ ಮುಖ್ಯವಾದದ್ದು, ಇದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಲ್ವಾ. ನಮ್ಮ ಮನಸ್ಸಿನ ಗುಣಲಕ್ಷಣ ಏನು ಅಂತಂದ್ರೆ ದ್ವಂದ್ವತೆ ಅಲ್ವಾ. ಸೊ ಮನಸ್ಸಿನ ಗುಣಲಕ್ಷಣ ದ್ವಂದ್ವತೆ. ಅದ್ ಯಾವಾಗ್ಲೂ ನನಗಿದಿಷ್ಟ, ಇದು ಕಷ್ಟ, ಇದು ನನಗೆ ಪ್ರಿಯವಾದದ್ದು, ಇದು ಅಪ್ರಿಯವಾದದ್ದು, ಇದು ನನಗೆ ಸುಖವನ್ನ ಕೊಡುತ್ತೆ, ಇದು ದುಃಖವನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದು ದ್ವಂದ್ವತೆ ಅಂತ ಏನಿದೆಯೋ ಅದು ಮನಸ್ಸಿನ ಲಕ್ಷಣ. ಸೊ ನಾವ್ ಯಾವಾಗ ಆ ಮನಸ್ಸಿನ ಲಕ್ಷಣವನ್ನ ನಾವು ಮೀರ್ತೀವೋ, ಆ ಸಮಚಿತತೆಗೆ ಬರ್ತೀವೋ, ಆಗ ನಾವು ಭಗವಂತನಿಂದ ನಾವು ಭಗವಂತನ ಕೃಪಾ ದೃಷ್ಟಿಗೆ ಒಳಗಾಗ್ತೀವಿ ನಾವು. ಇಲ್ಲಾಂದ್ರೆ ಅಲ್ಲಿ ತನಕ ನಾವು ಕೃಪಾ ದೃಷ್ಟಿಗೆ ಒಳಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇವಾಗ ಜಸ್ಟ್ ಎಕ್ಸಾಂಪಲ್ ಏನು ಅಂತಂದ್ರೆ, ಇವಾಗ ನನಗೆ ಒಬ್ಬ ಮಿತ್ರ ಅಂತ ಬಂದ ತಕ್ಷಣ ಏನಾಗತ್ತೆ, ಸೊ ನನಗೆ ಅವನ ಮೇಲೆ ಪ್ರೀತಿ ಬರುತ್ತೆ, ಇಚ್ಛೆ, ಮೋಹ ಅವೆಲ್ಲನೂ ಬರ್ತಾ ಹೋಗುತ್ತೆ ಅಲ್ವಾ. ನಾವ್ ಇವಾಗ ಧೃತರಾಷ್ಟ್ರನ ನೋಡಿದ್ವಿ ಅಲ್ವಾ. ಅವನಿಗೆ ತನ್ನ ಮಕ್ಕಳಂದ್ರೆ ತುಂಬಾ ಪ್ರೀತಿ, ಅದಕ್ಕೋಸ್ಕರ ಅವ್ನು ಎಂತಹ ಒಂದು ಡಿಸಿಷನ್ ಅನ್ನ ತಗೊಂಡ ಅಂತ ನಾವು ನೋಡಿದ್ವಿ ಅಲ್ವಾ. ಸೊ ಅದೇ ನಮ್ಗೆ ಇವಾಗ ಒಂದು ದ್ವೇಷ ಬಂತು ಅಂದ್ರೂ ಸಹ, ಇವಾಗ ಪಾಂಡವರ ಮೇಲೆ ದ್ವೇಷ ಬಂತು, ಅದಕ್ಕೆ ಏನ್ ಮಾಡ್ದ ಅವ್ರಿಗೆ ನ್ಯಾಯವಾಗಿ ಕೊಡ್ಬೇಕಾದ್ರೂ ಕೊಡ್ಲಿಲ್ಲ, ಅಲ್ಲಿನೂ ಒಂದು ಯುದ್ಧ ನಡೀತು ಅಲ್ವಾ. ನಮ್ಗಲ್ಲಿ ಅಂದ್ರೆ ಇಷ್ಟ ಅನಿಷ್ಟ, ಶತ್ರು ಮಿತ್ರ ಅಂತಿದ್ದಾಗ ನಮ್ಗೇನಾಗತ್ತೆ, ಅಲ್ಲಿ ಬಂಧನಕ್ಕೆ ಸಿಕ್ಕಾಕೋತೀವಿ
ಅಲ್ವಾ? ಸೊ ಯಾವಾಗ ನಾವು ಸಮಚಿತ್ತದಲ್ಲಿ ಇರ್ತೀವೋ ಆಗ ಅಷ್ಟೇ ನಾವು ಕೃಷ್ಣ ಪ್ರಜ್ಞೆನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಇವಾಗ ಹೆಚ್ಚು ಖುಷಿಯಲ್ಲಿ ಇದ್ದಾಗ್ಲೂ ಸಹ ನಾನು ಏನು ಕೃಷ್ಣ ಪ್ರಜ್ಞೆನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಹೆಚ್ಚು ದುಃಖದಲ್ಲಿ ಇದ್ರೂ ಸಹ ನಮ್ಗೆ ಕೃಷ್ಣ ಪ್ರಜ್ಞೆನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೇನೆ ಸಮಚಿತ್ತದಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಆ ಸಮಚಿತ್ತದಲ್ಲಿ ಇರ್ಬೇಕು ಅಂದ್ರೇನೆ ನಾವು ಮನಸ್ಸನ್ನ ನಿಗ್ರಹಿಸ್ಬೇಕು. ಮನಸ್ಸನ್ನ ನಿಗ್ರಹಿಸ್ಬೇಕಂತಂದ್ರೆ ನಮ್ಗೆ ಬೇರೆ ಯಾವುದೇ ಒಂದು ಮಾರ್ಗ ಇಲ್ಲ ಅಲ್ವಾ? ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅಷ್ಟೇ ನಾವು ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದು. ಇದನ್ನ ನಾವು ತಿಳ್ಕೊಂಡಿದೀವಿ. ಅದಕ್ಕೆ ನೋಡಿ ಇಲ್ಲಿ ಆ 3 ಗುಣಗಳನ್ನ ಮೀರಿರೋರು ಯಾವ ತರ ಇರ್ತಾರೆ ಅಂತಂದ್ರೆ ಅವರು ಸುಖ ದುಃಖಗಳನ್ನ ಸಮನಾಗಿ ನೋಡ್ತಾರೆ. ಸಮಲೋಷ್ಟಾಶ್ಮ ಕಾಂಚನಃ ಅಲ್ವಾ? ಮತ್ತೆ ಅವರು ಒಂದು ಮಣ್ಣಿನ ಹೆಂಟೆ ಅಥವಾ ಒಂದು ಕಲ್ಲಿನ ತುಂಡು ಮತ್ತೆ ಬಂಗಾರದ ಗಟ್ಟಿ ಇದೆಲ್ಲವನ್ನ ಕೊಟ್ರು ಸಹ ಅವ್ರು 3 ಸಹ ಸಮದೃಷ್ಟಿಯಿಂದ ನೋಡ್ತಾರೆ ಅವರು ಅಲ್ವಾ? ಇದು ಎಷ್ಟು ಕಷ್ಟವಾಗಿರೋದಲ್ವಾ? ನಮ್ಗೆ ಬಂಗಾರ ನೋಡಿದ ತಕ್ಷಣ ನಮ್ಗೆ ಆಸೆ ಬರುತ್ತೆ, ಅಯ್ಯೋ ಇದನ್ನ ಎತ್ಕೊಳ್ಳೋಣಂತೆ ಅಂತ ಹೇಳ್ಬಿಟ್ಟು ಅಲ್ವಾ? ಆದ್ರೆ ಈ 3 ಗುಣಗಳನ್ನ ಮೀರಿರೋರು ಆ 3 ಸಹ ಸಮವಾಗಿ ಅವರು ನೋಡ್ತಾರೆ. ಅಪ್ರಿಯ ಪ್ರಿಯ ಅವ್ಯಾವುದು ಅವರಿಗೆ ಇರೋದಿಲ್ಲ. ಮತ್ತೆ ತುಲ್ಯ ನಿಂದ ಸಂಸ್ತುತಿ, ಯಾರಾದ್ರೂ ಅವ್ರನ್ನ ಹೊಗಳಿದ್ರು ಅವ್ರನ್ನ ಯಾರಾದ್ರೂ ತೆಗೆದ್ರು ಸಹ ಅದನ್ನೆಲ್ಲವನ್ನು ಸಹ ಸಮನಾಗಿ ತಗೋತಾರೆ. ಯಾಕೆ ಇದನ್ನೆಲ್ಲ ಅವ್ರು ಸಮನಾಗಿ ತಗೊಳ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಯಾಕಂದ್ರೆ ನಾನು ದೇಹ ಅಲ್ಲ, ಇದನ್ನೆಲ್ಲ ಅವರು ನನ್ನ ದೇಹಕ್ಕೆ ಕುರಿತಾಗಿ ಅವರು ಹೇಳ್ತಾ ಇದ್ದಾರೆ ಇದನ್ನೆಲ್ಲನೂ ಸಹ. ಸೊ ನನ್ನನ್ನು ನಿಂದಿಸ್ತಾ ಇರೋದು ಈ ದೇಹದ ಕುರಿತಾಗಿ ನಿಂದಿಸ್ತಾ ಇದ್ದಾರೆ, ನನ್ನನ್ನ ನಿಂದಿಸ್ತಾ ಇಲ್ಲ. ಯಾಕಂದ್ರೆ ನಾನು ಆತ್ಮ, ಈ ದೇಹದಲ್ಲಿ ವಾಸ ಮಾಡ್ತಿರೋ ಆತ್ಮ. ಇದು ನನ್ನ ದೇಹಕ್ಕೆ ಮಾತ್ರನೇ ಅವ್ರು ಏನು ಅಂತ ಇದಾರೋ ಅದು ನನ್ನ ದೇಹದ ಕುರಿತಾಗಿ ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೋತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಇದನ್ನೆಲ್ಲವನ್ನು ಸಹ ಅವರು ಸಮವಾಗಿ ಸ್ವೀಕರಿಸ್ತಾರೆ. ಮಾನ ಅಪಮಾನ ಇದೆಲ್ಲವನ್ನು ಸಹ, ಮತ್ತೆ ಶತ್ರು ಮಿತ್ರ ಅಂದ್ರೆ ಇವಾಗ ಅವ್ರು ಯಾರಾದ್ರೂ ಕೃಷ್ಣ ಪ್ರಜ್ಞೆಗೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಯಾರಾದ್ರೂ ಬಂದ್ರೆ ನಾವು ಅವ್ರನ್ನ ಮಿತ್ರರು ಅಂತ ನಾವು ಅನ್ಕೋತೀವಿ. ಅದೇ ಕೃಷ್ಣ ಪ್ರಜ್ಞೆಗೆ ವಿರುದ್ಧವಾಗಿ ಯಾರಾದ್ರೂ ನಮ್ಗೆ ಎದುರಾದ್ರೆ ಅವ್ರನ್ನ ನಾವು ಶತ್ರು ಅಂತ ಭಾವಿಸ್ತೀವಿ. ಆದ್ರೆ ಆ ಶತ್ರುವನ್ನು ಸಹ ಅವರು ಕೃಷ್ಣ ಪ್ರಜ್ಞೆಗೆ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರು ಸಹ, ಇವಾಗ ನಾವು ನೋಡಿದ್ವಿ ಅಲ್ವಾ? ಪ್ರಹ್ಲಾದ ಮಹಾರಾಜ ಅವರ ತಂದೆ ವಿರುದ್ಧವಾಗಿ ನಡ್ಕೊಂಡ್ರು, ಆದ್ರೆ ಮಹಾರಾಜನಿಗೆ ತನ್ನ ತಂದೆ ಕುರಿತಾಗಿ ಅವ್ರಿಗೆ ಯಾವುದೇ ಒಂದು ದ್ವೇಷ ಇರ್ಲಿಲ್ಲ ಅಲ್ವಾ? ಅವರು ಭಗವಂತ ಏನಾದ್ರೂ ವರವನ್ನ ಕೇಳ್ಕೊ ಅಂತಂದ್ರೆ ತನ್ನ ತಂದೆ ಎಷ್ಟೆಲ್ಲ ಪಾಪ ಕಾರ್ಯಗಳನ್ನ ಮಾಡಿದ್ದಾರೆ, ಅವ್ರಿಗೆ ನೀನು ಆ ಪಾಪ ಕಾರ್ಯಗಳಿಂದ ವಿಮುಕ್ತಿಯನ್ನ ಕೊಡು, ಅವ್ರಿಗೆ ಮುಕ್ತಿಯನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ? ಅಂದ್ರೆ ಆ ತರ ಇರ್ತಾರೆ ಆ 3 ಗುಣಗಳನ್ನ ಮೀರಿರೋರು. ಅವ್ರಿಗೆ ಮಿತ್ರ ಮತ್ತೆ ಶತ್ರು ಎಲ್ಲವೂ ಸಹ ಒಂದೇ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಆತ್ಮದಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನ ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಒಂದು ಚಿನ್ನದ ತುಂಡು ಎಲ್ಲವನ್ನ ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯ ವಿಷಯಗಳಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ, ತೆಗಳಿಕೆ, ಮಾನ ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ ಅಲ್ವಾ? ಇವಾಗ ಜಡಭರತನಿಗೆ ಯಾಕೆ ಅದೆಲ್ಲ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅವನು ತನ್ನನ್ನ ತಾನು ದೇಹ ಅಂತ ಗುರುತಿಸ್ಕೊತಾ ಇಲ್ಲ ಅಲ್ವಾ? ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ ಅಂತ ಗುರುತಿಸ್ಕೊಂಡ. ಅವಾಗಷ್ಟೇ ಅವನಿಗೆ ಈ ತರ ಸಮಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ. ಎಲ್ಲ ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರುತ್ತಾನೆ ಅಲ್ವಾ? ಅವನು ಏನೇ ಒಂದು ಕೆಲಸ ಮಾಡಿದ್ರೆ ಅವನು ಸೋಮಾರಿಯಾಗಿರೋದಿಲ್ಲ. ಏನೇ ಕೆಲಸ ಮಾಡಿದ್ರು ಅವನು ಕೃಷ್ಣನ ಸೇವೆ ಅಷ್ಟೇ ಮಾಡ್ತಾನೆ ಹೊರತು, ಕೃಷ್ಣನ ಸೇವೆ ಮಾಡ್ಲಿಕ್ಕೆ ಏನ್ ಬೇಕೋ ಅಂತಹ ಒಂದು ಕೆಲಸವನ್ನ ಮಾಡ್ತಾನೆ ಹೊರತು ತನ್ನ ಐಹಿಕ ಸುಖಕ್ಕೋಸ್ಕರ ಅವನು ಯಾವುದೇ ಒಂದು ಕೆಲಸವನ್ನ ಮಾಡೋದಿಲ್ಲ. ಎಲ್ಲ ಐಹಿಕ ಚಟುವಟಿಕೆಗಳನ್ನ ಪರಿತ್ಯಜಿಸಿರುತ್ತಾನೆ ಅಂತ ಹೇಳ್ತಾರೆ ನೋಡಿ. ಇದಕ್ಕೆ ಉತ್ತಮ ಉದಾಹರಣೆ ನಾರದರು ಅಲ್ವಾ? ಸೊ ಇವಾಗ ಇದ್ರ ಬಗ್ಗೆನೆ ನಾನು ಇಲ್ಲಿ ಚಿತ್ರಗಳ ಸಮೇತ ನಾನು ಇಲ್ಲಿ ಹೇಳಿದ್ದೆ. ಸೊ ಮತ್ತೆ ಅದನ್ನ ನಾನೇನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಇವಾಗ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಾದ್ರು, ಕೃಷ್ಣನಿಗೋಸ್ಕರ ಆ 3 ಗುಣಗಳನ್ನ ಮೀರಿರುವಂತಹ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಸ್ವಂತಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಸೊ ಇಂತಹ ನಡತೆಯಿಂದ ಮನುಷ್ಯನು ಆಧ್ಯಾತ್ಮಿಕ ನೆಲೆಯನ್ನ ಪಡಿತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ 3ನೇ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. 3ನೇ ಪ್ರಶ್ನೆ ಏನಾಗಿತ್ತು? ಈ 3 ಗುಣಗಳನ್ನ ಮೀರೋದ್ ಹೇಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮಾಂಚಾಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತಿ ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ತುಂಬಾ ಮುಖ್ಯವಾದದ್ದು ನಮ್ಗೆ ಏನೋ ಇವಾಗ 3 ಗುಣಗಳನ್ನ ಮೀರ್ಬೇಕು ಅಂತಂದ್ರೆ ಇವಾಗ ಒಬ್ಬೊಬ್ರು ಒಂದೊಂದು ಮಾರ್ಗಗಳನ್ನ ಹೇಳ್ಬೋದು ಅಲ್ವಾ? ಆದ್ರೆ ಇಲ್ಲಿ ಯಾವ ಮಾರ್ಗದಲ್ಲಿ ಇದ್ರೂ ಸಹ ಈ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿವಾಗ ಜ್ಞಾನಿಗಳನ್ನ ನೋಡಿದ್ವಿ, ವಿಶ್ವಾಮಿತ್ರನನ್ನ ನೋಡಿದ್ವಿ ಅಲ್ವಾ? ಆ ಮೇನಕೆಗೆ ಅವನು ಮನಸ್ಸೋಲ್ತಾನೆ ಅಲ್ವಾ? ಅಷ್ಟು ವರ್ಷಗಳಿಂದ ಮಾಡಿರುವಂತ ತಪಸ್ಸು ಅದು ಭಗ್ನಗೊಳ್ಳುತ್ತೆ ಅಲ್ವಾ? ಸೊ ಅಂದ್ರೆ ಯಾವುದೇ ಇವಾಗ ಜ್ಞಾನ ಮಾರ್ಗದಲ್ಲೇ ಇರ್ಲಿ, ಬೇರೆ ಇನ್ಯಾವುದೇ ಒಂದು ಮಾರ್ಗದಲ್ಲಿ ಇದ್ದವರೆಲ್ಲರನ್ನೂ ಸಹ ನಾವು ಅವರು ಕೆಳಗಡೆ ಜಾರಿರೋದನ್ನ ನಾವು ನೋಡಿದೀವಿ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಇರೋರು
ಅವರು ಯಾವತ್ತೂ ಸಹ ಜಾರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹರಿದಾಸ್ ಠಾಕೂರನ್ನ ಎಕ್ಸಾಂಪಲ್ ಆಗಿ ಕೊಟ್ಕೋತೀವಿ ಅಲ್ವಾ. ಸೊ ಹರಿದಾಸ್ ಠಾಕೂರ್ ಇರುವಂತಹ ಕುಟೀರದಲ್ಲಿ 3 ರಾತ್ರಿ ಆ ಮಧ್ಯರಾತ್ರಿ ಸಮಯದಲ್ಲಿ ಅಷ್ಟು ಸುಂದರವಾದ ವೇಶ್ಯೆ ಏಕಾಂಗಿಯಾಗಿ ಇದ್ದಾಗಲೂ ಸಹ ಹರಿದಾಸ್ ಠಾಕೂರ್ ಅವರವರ ಮನಸ್ಸು ವಿಚಲಿತವಾಗೋದಿಲ್ಲ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಭಕ್ತಿ ಸೇವೆ ಒಂದೇನೆ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ. ಇವಾಗ ನಮ್ಗೆಲ್ಲ ಏನಾಗಿದೆ ಅಂತಂದ್ರೆ, ಅದಕ್ಕೆ ಆಚಾರ್ಯರು ಒಂದು ಉದಾಹರಣೆನ ಕೊಡ್ತಾರೆ ಅಲ್ವಾ. ಇವಾಗ ನಾವು ಒಂದು ಕಿರೀಟವನ್ನ ತಲೆ ಮೇಲೆ ಇಟ್ಕೊಂಡ್ರೆ ಅದು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹೌದು, ತಲೆ ಮೇಲೆ ಏನೋ ಒಂದು ಇಟ್ಕೊಂಡಿದೀವಿ, ಆದ್ರೆ ಅದು ನಮ್ಗೆ ಸಂಪೂರ್ಣವಾಗಿ ಮಳೆಯಿಂದ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನ್ ಇಟ್ಕೋಬೇಕು, ಒಂದು ಅಂಬ್ರೆಲಾವನ್ನ ಇಟ್ಕೊಂಡ್ರೆ, ಅಂದ್ರೆ ಕೊಡೆಯನ್ನ ಇಟ್ಕೊಂಡ್ರೆ ಅಷ್ಟೇ ಅದು ನಮ್ಗೆ ಮಳೆಯಿಂದ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯ. ಇವಾಗ ಭಕ್ತಿ ಸೇವೆಗೆ ನಾವು ಬಂದಿದೀವಿ, ಆದ್ರೆ ಈ ಭಕ್ತಿ ಸೇವೆಯನ್ನ ನಾವು, ಈ ಭಕ್ತಿ ಮಾರ್ಗವನ್ನ ನಾವು ಒಂದು ಕಿರೀಟ ತರ ಉಪಯೋಗಿಸ್ತಾ ಇದೀವಿ. ನಾನು ಏನೋ ಭಕ್ತಿ ಸೇವೆ ಮಾಡ್ತಾ ಇದೀನಿ, ನಾನು ಒಂದು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀನಿ, ನಾನು ಚಾಂಟ್ ಮಾಡ್ತಾ ಇದೀನಿ, ನನಗೂ ಇವ್ರು ಗುರುಗಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವೊಂದು ಅದನ್ನ ಕಿರೀಟ ತರ ನಾವ್ ಇವಾಗ ಇಟ್ಕೊಂಡಿದೀವಿ, ಒಂದು ಆಭರಣ ತರ ಅಲ್ವಾ. ಇಲ್ಲ, ಆಭರಣ ತರ ಇಟ್ಕೊಂಡ್ರೆ ಅದು ನಮ್ಗೆ ಪೂರ್ಣ ರಕ್ಷಣೆ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ರೆ, ಎಲ್ಲಾ ಸನ್ನಿವೇಶಗಳಲ್ಲಿ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನ ಮೀರುತ್ತಾನೆ, ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ನಾವ್ ಯಾರು ಅಂದ್ರೆ, ನಾನ್ ನಿಮ್ಗೆ ಹೇಳ್ತಿಲ್ಲ, ಸೀರಿಯಸ್ ಆಗಿ ತಗೋತಾ ಇಲ್ಲ ಅಲ್ವಾ. ನಾನ್ ಇವಾಗ ಸೀರಿಯಸ್ ಆಗಿ ತಗೊಂತಿಲ್ಲ. ಸೀರಿಯಸ್ ಆಗಿ ತಗೊಂಡಿದ್ರೆ ಇಷ್ಟೊತ್ತಿಗೆ ಎಷ್ಟು ಭಕ್ತಿಯಲ್ಲಿ ಮುಂದುವರಿಬೇಕಾಗಿತ್ತು ಅಲ್ವಾ. ಸೊ ಏನೋ ಬಂದಿದೀವಿ, ಯಾವ್ದೋ ಪುಣ್ಯದ ಇದರಿಂದ ನಾವು ಇದ್ರ ಸಂಪರ್ಕಕ್ಕೆ ಬಂದಿದೀವಿ, ಇಂಥ ಉತ್ತಮೋತ್ತವಾದ ದಿವ್ಯ ಜ್ಞಾನದ ಸಂಪರ್ಕಕ್ಕೆ ಬಂದಿದೀವಿ. ಆದ್ರೆ ಇದನ್ನ ನಾವು ಏನೋ ಊಟಕ್ಕೆ ಉಪ್ಪಿನಕಾಯಿ ತರ ನಾವು ಇದನ್ನ ಉಪಯೋಗಿಸ್ಕೊತಾ ಇದೀವಿ. ಇದನ್ನೇ ಮೇನ್ ಫುಡ್ ತರ ನಾವು ಉಪಯೋಗಿಸ್ಕೊತಾ ಇಲ್ಲ ಕೃಷ್ಣ ಪ್ರಜ್ಞೆನ ಅಲ್ವಾ. ಅದೇ ಇಲ್ಲಿ ನಮ್ಗೆ ಕೃಷ್ಣ ಏನನ್ನ ಹೇಳ್ತಾ ಇದಾರೆ, ನೀವು ಇದನ್ನ ಸಂಪೂರ್ಣವಾಗಿ ನೀವು ಯಾವುದೇ ಒಂದು ಸನ್ನಿವೇಶ ಲೋಪ ಮಾಡಿದ್ರೆ ಅಲ್ವಾ, ಭಕ್ತಿ ಸೇವೆ ನಿರತರಾದ್ರೆ ನೀವು ಈ 3 ಗುಣಗಳನ್ನ ಮೀರಿ ನೀವು ಬ್ರಹ್ಮನ್ ಹಂತಕ್ಕೆ ಬರ್ತೀರಾ ಅಂತ ಹೇಳ್ತಾ ಇದಾರೆ ಅಲ್ವಾ. ನೋಡಿ, ಇಲ್ಲಿ ಬ್ರಹ್ಮನ್ ಹಂತಕ್ಕೆ ಬರ್ತಾ ಇರೋದು ಯಾಕೆ ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ಇಲ್ಲಿ ಜ್ಞಾನಿಗಳಿಗೆ ಹೇಳ್ತಾ ಇರೋದ್ರಿಂದ, ಜ್ಞಾನಿಗಳಿಗೆ ಯಾವಾಗ್ಲೂ ಯಾವ್ದು ತುಂಬಾ ಆಪ್ಯಾಯಮಾನವಾದದ್ದು ಅಂತಂದ್ರೆ, ಅವ್ರಿಗೆ ಆ ಬ್ರಹ್ಮ ಜ್ಯೋತಿಲಿ ಲೀನವಾಗ್ಬಿಡ್ಬೇಕು, ಅದು ಅವ್ರಿಗೆ ತುಂಬಾ ಆಪ್ಯಾಯಮಾನವಾದದ್ದು. ಅದಕ್ಕೆ ಇಲ್ಲಿ ಬ್ರಹ್ಮನ್ ಹಂತಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಜ್ಞಾನಯೋಗವನ್ನ ಮುಖ್ಯವಾಗಿ ಜ್ಞಾನಿಗಳಿಗೆ ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಹೇಗೆ ಭಕ್ತಿ ಮಾರ್ಗಕ್ಕೆ ಬರಬಹುದು ಅಂತ ಹೇಳ್ಬಿಟ್ಟು. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ನಮ್ಗೆ ತಿಳಿಸಿ ಕೊಡ್ತಾರೆ, ಈ ಬ್ರಹ್ಮನ್ ಹಂತ ಅನ್ನೋದು ಆ ಭಗವಂತನ ಸಾಕ್ಷಾತ್ಕಾರದಲ್ಲಿ ಕೆಳಗಿನ ಹಂತ ಅಲ್ವಾ. ಬ್ರಹ್ಮನ್ ಹಂತವನ್ನ ಮೀರಿ ನಾವು ಪರಮಾತ್ಮ ಹಂತವನ್ನು ಮೀರಿ ನಾವು ಭಗವಾನ್ ಹಂತಕ್ಕೆ ಬರ್ಬೇಕು. ಆಗ ನಾವು ಪರಿಪೂರ್ಣವಾದ ಭಗವಂತನ ಸಾಕ್ಷಾತ್ಕಾರವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಗವಂತ ಒಬ್ಬ ವ್ಯಕ್ತಿ, ಅವನು ಬೆಳಕಲ್ಲ, ಅವನು ಬರೇ ಶಕ್ತಿ ಅಲ್ಲ, ಅವನಿಗೂ ಸಹ ನಮ್ಮ ತರದೇ ಎಲ್ಲಾ ಭಾವನೆಗಳಿದೆ. ನಾವು ಅವ್ರಿಗೆ ಪ್ರೀತಿಯನ್ನ ಮಾಡಿದ್ರೆ ಅವರು ಸಹ ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ವಾ. ಅವ್ರು ಗೋಡೆ ತರ ಅಲ್ಲ. ಇವಾಗ ಒಂದು ಗೋಡೆಗೆ ನಾವ್ ಎಷ್ಟೇ ಪ್ರೀತಿ ಮಾಡಿದ್ರು, ಅಥವಾ ನಾನು ಈ ಲ್ಯಾಪ್ಟಾಪ್ಗೆ ಎಷ್ಟೇ ಪ್ರೀತಿ ಮಾಡಿದ್ರು ಅದು ನನಗೆ ಪ್ರತಿಯಾಗಿ ಪ್ರೀತಿ ಮಾಡೋದಿಲ್ಲ ಅಲ್ವಾ. ಆದ್ರೆ ಭಗವಂತ ಆತರ ಅಲ್ಲ. ನಾವು ಪ್ರೀತಿ ಮಾಡಿದ್ರೆ ಅವರು ಪ್ರತಿಸ್ಪಂದನೆ ಮಾಡ್ತಾರೆ. ನಾವು ಎಷ್ಟು ಡಿಗ್ರಿಯಲ್ಲಿ ಅವ್ರಿಗೆ ಪ್ರೀತಿ ಮಾಡ್ತೀವೋ, ಎಷ್ಟು ಡಿಗ್ರಿಯಲ್ಲಿ ಅವ್ರಿಗೆ ಶರಣಾಗ್ತೀವೋ, ಅಷ್ಟೇ ಡಿಗ್ರಿಯಲ್ಲಿ ಅವ್ರು ನಮ್ಗೆ ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ವಾ. ಅದು ಭಗವಾನ್ ಹಂತ. ನಾವು ಅವ್ರನ್ನ ನಮ್ಮ ಕಣ್ಣುಗಳಿಂದ ನಾವು ನೇರವಾಗಿ ನೋಡ್ಬೋದು, ಅವ್ರನ್ನ ವ್ಯಕ್ತಿತಃ ನಾವು ಅಂದ್ರೆ ದರ್ಶನ ಮಾಡಬಹುದು, ಅವ್ರ ಜೊತೆ ಮಾತಾಡ್ಬೋದು, ಅವ್ರ ಜೊತೆ ಊಟ ಮಾಡ್ಬೋದು, ಅವ್ರ ಜೊತೆ ತಿಂಡಿ ತಿನ್ಬೋದು, ಅವ್ರ ಜೊತೆ ಆಟ ಆಡ್ಬೋದು ಅಲ್ವಾ. ನಾವಿವಾಗ ಸ್ನೇಹಿತರಾಗಿ ನಾವು ಅಥವಾ ಈ 5 ಯಾವ ಒಂದು ರಿಲೇಶನ್ಶಿಪ್ ಇದೆಯೋ ಅದ್ರಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನ ನಾವು ಕೃಷ್ಣನ ಜೊತೆ ನಾವು ಮಾಡ್ಬೋದು, ಅದನ್ನ ನಾವು ತಿಳ್ಕೊಂಡಿದೀವಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತದ್ರೆ, ಬ್ರಹ್ಮನ್ ಹಂತಕ್ಕೆ ಬಂದ್ರೆ ಅದು ಪರಿಪೂರ್ಣತೆ ಆಗೋದಿಲ್ಲ. ಇವಾಗ ಆ ಜ್ಞಾನಿಗಳಲ್ಲಿ 2 ತರದ ಜ್ಞಾನಿಗಳಿದ್ದಾರೆ ಅಂತ ಹೇಳ್ತಾರೆ. ಒಬ್ರು ಜ್ಞಾನಿಗಳು ಅವರು ಭಕ್ತಿ ಮಾರ್ಗಕ್ಕೆ ಬಂದ್ಬಿಡ್ತಾರೆ, ಇನ್ನೊಬ್ರು ಜ್ಞಾನಿಗಳು ಅವರು ಮಾಯಾವಾದಿಗಳು. ಅವರು ಆ ಬ್ರಹ್ಮನ್ ಹಂತವೇ ತುಂಬಾ ಶ್ರೇಷ್ಠವಾದದ್ದು. ಮೊದಲು ನಾವು ಭಗವಾನ್ ಹಂತ ಅಂದ್ರೆ ನಾವು ಭಗವಂತನಿಗೆ ಒಂದು ರೂಪ ಇದೆ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡ್ಬೇಕು, ಆಮೇಲೆ ನಾವು ಅದನ್ನೂ ಮೀರಿ ನಾವು ಆ ಬ್ರಹ್ಮನ್ ಹಂತಕ್ಕೆ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅದು ಸರಿಯಾದ ಜ್ಞಾನ ಅಲ್ಲ ಅಂತ ನಾವು ಈಗ ಭಗವದ್ಗೀತೆ ಬಂದ್ಮೇಲೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಬ್ರಹ್ಮನ್ ಪರಮಾತ್ಮ ಭಗವಾನ್. ಆದ್ರೆ ಮಾಯಾವಾದಿಗಳು ಅವ್ರೇನ್ ಹೇಳ್ತಾರೆ, ಮೊದಲು ಅವರು ಸ್ವರೂಪದಲ್ಲಿ ಪೂಜೆ ಮಾಡಿ ಆಮೇಲೆ ನೀವು ನಿರಾಕಾರ ರೂಪದಲ್ಲಿ ಪೂಜೆನ ಮಾಡೋದು ಕಲ್ತ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಅವರು ಕೃಷ್ಣ ಪ್ರಜ್ಞೆಲಿರೋರ್ಗೆ ಅಣಗಿಸ್ತಾರೆ, ಇದೇನಿತ್ತು ನೀವಿನ್ನ ಮೆಚೂರ್ ಆಗಿಲ್ವಲ್ಲ, ನೀವಿನ್ನ ಬೊಂಬೆಗಳನ್ನ ಇಟ್ಕೊಂಡು ಆ ಕೃಷ್ಣ ರಾಧೆನ ನಾವು ಪೂಜೆ ಮಾಡ್ತಿದ್ರೆ ಆ ಬೊಂಬೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದೀರಲ್ಲ, ನೀವು ಯಾವಾಗ ನೀವು ಆ ನಿರಾಕಾರ ಹಂತಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಕೇಳ್ತಾರೆ ಅಲ್ವಾ. ಆದ್ರೆ ಅವ್ರು ಅರ್ಥ ಮಾಡ್ಕೊತಾ ಇಲ್ಲ ಅಲ್ವಾ. ನಮ್ಮನ್ನ ಸೃಷ್ಟಿ ಮಾಡಿರೋ ಭಗವಂತ ಅವ್ನು ನಿರಾಕಾರವಾಗಿರ್ಲಿಕ್ಕೆ ಸಾಧ್ಯನಾ ಅಲ್ವಾ. ಕೈ ಕಾಲು ಕಿವುಡ ಮೂಗ ಕುಂಟ ಹತ್ತರ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವ್ ಇವಾಗ ಬ್ರಹ್ಮನ್ ಹಂತಕ್ಕೆ ಬಂದಾಗ, ಹೌದು ಜ್ಞಾನಿಗಳಲ್ಲಿ ನಾವಿವಾಗ ಚತುಷ್ಕುಮಾರರನ್ನ ನೋಡಿದ್ವಿ. ಅವರು ಭಗವಂತನ ಆ ತುಳಸಿಯನ್ನ ತುಳಸಿಯ ಭಗವಂತನ ಪಾದ ಕಮಲದಲ್ಲಿರುವಂತಹ ತುಳಸಿಯನ್ನ ಅವರು ಅದರ ವಾಸನೆಯನ್ನ ಸೇವಿಸಿದ ತಕ್ಷಣನೇ ಅವರು ಭಕ್ತರಾಗಿ ಮಾರ್ಪಡ್ತಾರೆ ಅಲ್ವಾ. ಶುಕ ಮುನಿಗಳು ಅವ್ರನ್ನು ಸಹ ಜ್ಞಾನಿಗಳಾಗಿದ್ದವರು
ಯಾವಾಗ ಆ 2 ಶ್ಲೋಕಗಳನ್ನ ಭಾಗವತಮ ಆ 2 ಶ್ಲೋಕಗಳನ್ನ ಕೇಳಿದ ತಕ್ಷಣನೇ ಅವರು ಭಕ್ತರಾಗಿ ಮಾರ್ಪಡ್ತಾರೆ ಅಲ್ವಾ. ಸೊ ಇವಾಗ ಬ್ರಹ್ಮನ್ ಹಂತಕ್ಕೆ ಬಂದವರು ಸಹ ಆ ಭಗವಾನ್ ಸಾಕ್ಷಾತ್ಕಾರದ ಹಂತಕ್ಕೆ ಬಂದಿದ್ದಾರೆ. ಅಕಸ್ಮಾತ್ ಬರ್ಲಿಲ್ಲ ಅಂತಂದ್ರೆ ಅಲ್ಲಿ ಏನ್ ಅಪಾಯ ಇದೆ ಅಂತಂದ್ರೆ, ಬ್ರಹ್ಮನ್ ಹಂತದಲ್ಲಿ ಅಲ್ಲಿ ಯಾವುದೇ ಒಂದು ಸೇವಾ ಅವಕಾಶ ಇಲ್ಲ, ಭಗವಂತನಿಗೆ ಸೇವಾ ಮಾಡುವಂತ ಅವಕಾಶ ಇಲ್ಲ. ಬ್ರಹ್ಮ ಜ್ಯೋತಿ ಆ ಭಗವಂತನ ದೇಹದಿಂದ ಬರ್ತಾರೆ ಅಂತಹ ಆ ಪ್ರಭೆಯಲ್ಲಿ ನಾವು ಹೋಗಿ ಸೇರ್ಕೋತೀವಿ. ಆದ್ರೆ ಅಲ್ಲಿ ಶಾಂತಿಯಿಂದ ಇರುತ್ತೆ. ಯಾವುದೇ ಒಂದು ಜನ್ಮ ಮೃತ್ಯು ಜರ ವ್ಯಾಧಿ ಮತ್ತೆ ಆ 3 ಕ್ಲೇಶಗಳು ಅದ್ಯಾವುದು ಇರೋದಿಲ್ಲ. ಆದ್ರೆ ಅಲ್ಲಿ ಸೇವಾ ಭಾಗ್ಯ ಇಲ್ಲ. ಆದ್ರೆ ಒಬ್ಬ ಜೀವಿಯ ಗುಣಲಕ್ಷಣ ಏನು ಅಂತಂದ್ರೆ ಸೇವೆಯನ್ನ ಮಾಡಲೇಬೇಕು. ಇವಾಗ ನಾವು ನೋಡಿದೀವಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ನಾವು ಸೇವೆಯನ್ನ ಮಾಡಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಸೇವೆ ಮಾಡ್ಲಿಕ್ಕೆ ಯಾರು ಇಲ್ಲ ಅಂತಂದ್ರೆ ಒಂದು ನಾಯಿಯನ್ನೋ ಬೆಕ್ಕನ್ನ ತಂದಿಟ್ಕೋತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದ್ರೆ ಹೇಳ್ತಾರೆ ಅಲ್ವಾ. ಅದೇ ತರ ಆ ಬ್ರಹ್ಮ ಜ್ಯೋತಿಲಿ ನಾವು ನಮ್ಮ ಅಂದ್ರೆ ಪೂರ್ತಿಯಾಗಿ ನಾವು ಹಾಗೇನೆ ಹಲವಾರು ವರ್ಷಗಳ ಕಾಲ ನಾವು ಯಾವುದೇ ಒಂದು ಸೇವೆನ ಮಾಡಿದ್ರೆ ಇರ್ಲಿಕ್ಕೆ ಆಗೋದಿಲ್ಲ. ನಾವು ಅಲ್ಲಿ ಭಗವಂತನ ಭಕ್ತಿನ ಮಾಡ್ಲಿಲ್ಲ ಅಂದ್ರೆ ನಾವು ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಪರಮಾತ್ಮ ಭಗವಾನ್ ಹಂತವನ್ನ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಾಗ ಏನಾಗುತ್ತೆ, ಕೆಳಗಡೆ ಜಾರುವಂತಹ ಒಂದು ಅಪಾಯಕಾರವಾದ ಒಂದು ಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಕೊನೆಗೆ ಅಲ್ಲಿ ಸೇವೆ ಮಾಡಕ್ಕೆ ಅಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಈ ಮತ್ತೆ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಭೌತಿಕ ಪ್ರಪಂಚಕ್ಕೆ ಬಂದು ಅವರು ಈ ಲೋಕೋತ್ತರ ಕಲ್ಯಾಣ ಸೇವೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ನಮ್ಗೆ ಪ್ರಭುಪಾದ ಏನ್ ಹೇಳ್ತಾ ಇದಾರೆ, ಸೊ ನಾವು ಈ ಬ್ರಹ್ಮನ್ ಹಂತಕ್ಕೆ ಹೌದು ಅದನ್ನು ಸಹ ಆಧ್ಯಾತ್ಮಿಕ ಲೋಕದಲ್ಲೇ ಇರೋದು, ನಮ್ಗಲ್ಲಿ ಅಮೃತತ್ವ ಅಂದ್ರೆ ಶಾಶ್ವತತೆ ಇದೆ. ಆದ್ರೆ ಅಲ್ಲಿ ನಮ್ಗೆ ಸೇವಾ ಭಾಗ್ಯ ಇಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಮೇಲಿನ ಹಂತಕ್ಕೆ ಹೋಗ್ಲಿಲ್ಲ ಅಂದ್ರೆ ಕೆಳಗಡೆ ಜಾರುವಂತಹ ಹಂತಗಳಿರುತ್ತೆ. ಅದಕ್ಕೋಸ್ಕರ ನಾವು ಆ ಭಕ್ತಿ ಸೇವೆಯನ್ನೇ ಮಾಡಿ ಆ ಕೃಷ್ಣ ಪ್ರಜ್ಞೆಯನ್ನೇ ಮಾಡಿ ನಾವು ಆ ಭಗವಂತನ ಸಾಕ್ಷಾತ್ಕಾರವನ್ನ ಪಡಿಬೇಕಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಸೊ ಇಲ್ಲಿ ನಾವು ಈ 3 ಗುಣಗಳನ್ನ ಮೀರ್ಬೇಕು ಅಂದ್ರೆ ನಮ್ಗೆ ಬೇರೆ ಯಾವುದೇ ಒಂದು ಅನ್ಯ ಮಾರ್ಗ ಇಲ್ಲ. ಭಕ್ತಿ ಯೋಗದಿಂದ ಅಷ್ಟೇನೆ ನಾವು ಆ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ. ನನಗೆ ಇವಾಗ ಕೃಷ್ಣ ಅಂದ್ರೆ ಅಷ್ಟಿಷ್ಟ ಇಲ್ಲಪ್ಪ, ನನಗೆ ವಿಷ್ಣು ರೂಪ ಇಷ್ಟ, ನನಗೆ ವಿಷ್ಣು ರೂಪನು ಇಷ್ಟ ಇಲ್ಲ, ರಾಮ ಅಂದ್ರೆ ಇಷ್ಟ, ನರಸಿಂಹ ಅಂದ್ರೆ ಇಷ್ಟ ಅಂದ್ರೆ ಯಾವುದೇ ನಿಮ್ಗೆ ಕೃಷ್ಣನ ಆ ಸ್ವ ಅಂಶ ವಿಸ್ತರಣೆಗಳು ಯಾವ್ದಿದೆಯೋ ಯಾವುದೇ ಆ ವಿಷ್ಣುವಿನ ದಶಾವತಾರ ಅಥವಾ ವಿಷ್ಣುವಿನ ಆ ಸ್ವ ಅಂಶ ವಿಸ್ತರಣೆಗಳು ಅಂತ ನಾವೇನೆಲ್ಲ ಕರಿತೀವೋ ಅದ್ರಲ್ಲಿ ಯಾವ್ದನ್ನ ಬೇಕಾದ್ರೂ ನೀವು ಏನು ಆರಾಧಿಸಿದ್ರೆ ನೀವು ಈ 3 ಗುಣಗಳನ್ನ ಮೀರುವಂತಹ ಒಂದು ಹಂತಕ್ಕೆ ನೀವು ಬರ್ತೀರಾ. ಅದನ್ನ ನಮ್ಗೆ ಪ್ರಭುಪಾದರು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸೊ ಮತ್ತೆ ನಾವು ಆ 3 ಗುಣಗಳನ್ನ ನಾವು ಮೀರಿದಾಗ ನಮ್ಗೆ ಇಲ್ಲಿ ಇನ್ನೂ ಒಂದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ಈಗ ನಾವು ಬ್ರಹ್ಮನ್ ಹಂತಕ್ಕೆ ಹೋದಾಗ ನಮ್ಗೆ ಆ ಮಾಯಾವಾದಿಗಳು ಏನ್ ಹೇಳ್ತಾರೆ ಅಂದ್ರೆ ನಾವು ಅಲ್ಲಿ ಲೀನ ಆಗೋಗ್ಬಿಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ನಾವು ನಮಗೂ ಭಗವಂತನಿಗೂ ಅಲ್ಲಿ ಪ್ರತ್ಯೇಕತೆ, ಅಲ್ಲಿ ಪ್ರತ್ಯೇಕ ವ್ಯಕ್ತಿತ್ವ ಅನ್ನೋದು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಆಗೋ ತರ ಅವರು ನಮ್ಗೆ ಹೇಳ್ತಾರೆ. ಆದ್ರೆ ನಮ್ಗೆ ಏನನ್ನ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ನಾವ್ ಎಂತಹ ಸ್ಥಿತಿಯಲ್ಲೇ ಇದ್ರೂ ಸಹ ನಾವ್ ಯಾವಾಗ್ಲೂ ಪ್ರತ್ಯೇಕವಾಗೇ ಇರ್ತೀವಿ. ನಾವು ಇಲ್ಲಿ ಪ್ರತ್ಯೇಕವಾಗಿಲ್ಲ, ನಾವು ಭಗವಂತನೇ ಆಗ್ಬಿಡ್ತೀವಿ ಅಂದ್ರೆ ಇಲ್ಲಿ ಭಕ್ತಿ ಯೋಗಕ್ಕೆ ಮಹತ್ವನೇ ಇಲ್ಲ ಅಲ್ವಾ. ಭಕ್ತಿ ಯೋಗ ಅಂತಂದ್ರೆ ಏನು, ಅಲ್ಲಿ ಒಬ್ಬ ಭಕ್ತ ಅನ್ನೋರು ಇರ್ಬೇಕು, ಮತ್ತೆ ಅಲ್ಲಿ ಭಗವಂತ ಇರ್ಬೇಕು. ಅವ್ರಿಬ್ರು ನಡುವೆ ಒಂದು ಬಾಂಧವ್ಯ ಅಂದ್ರೆ ಆ ಭಕ್ತಿ ಅನ್ನೋ ಒಂದು ಬಾಂಧವ್ಯ ಇರ್ಬೇಕು. ಅವಾಗಷ್ಟೇ ಅಲ್ಲಿ ಭಕ್ತಿ ಯೋಗ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ಇಲ್ಲಾಂದ್ರೆ ನಾನು ಇವತ್ತಲ್ಲ ನಾಳೆ ಭಗವಂತ ಆಗ್ಬಿಡ್ತೀನಿ ಅಂದ್ರೆ ಈ ಭಕ್ತಿ ಯೋಗದ ಮಹತ್ವನೇ ಇರ್ತಿರ್ಲಿಲ್ಲ ಅಲ್ವಾ. ನಮ್ಗೆ ಇಲ್ಲಿ ಕೃಷ್ಣ ನಮ್ಗೆ ಇಲ್ಲಿ ಭಗವದ್ಗೀತೆಯನ್ನ ಹೇಳೋ ಒಂದು ಅಗತ್ಯನೇ ಇರ್ತಾ ಇರ್ಲಿಲ್ಲ ಅಲ್ವಾ. ಅದಕ್ಕೆ ಅದನ್ನ ಪ್ರಭುಪಾದರು ನಮ್ಗೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಅಲ್ಲಿ ನಾವ್ ಇವಾಗ ಒಂದಾಗ್ತೀವಿ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಗುಣಗಳಲ್ಲಿ ನಾವು ಭಗವಂತನಿಗೆ ಒಂದಾಗ್ತೀವಿ. ನಾವಿವಾಗ ಆತ್ಮ ಸತ್ ಚಿತ್ ಆನಂದ ಸ್ವರೂಪಿ. ಯಾಕಂದ್ರೆ ನಾವೆಲ್ಲನೂ ಭಗವಂತನ ವಿಭಿನ್ನ ಅಂಶ, ಪ್ರತ್ಯೇಕಗೊಂಡ ಅಂಶಗಳು. ಭಗವಂತನ ಗುಣಲಕ್ಷಣಗಳನ್ನೇ ನಾವು ಹೊಂದಿದೀವಿ ಅಲ್ವಾ. ಗುಣಲಕ್ಷಣಗಳಲ್ಲಿ ನಾವು ಒಂದಾಗ್ತೀವಿ ಹೊರತು ನಾವು ಆ ಪ್ರಮಾಣದಲ್ಲಿ ನಾವ್ ಯಾವತ್ತೂ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಭಗವಂತ ಯಾವತ್ತಿದ್ರು ಭಗವಂತನೇ, ನಾವ್ ಯಾವತ್ತಿದ್ರು ನಾವು ಅಂದ್ರೆ ಇವಾಗ ಪ್ರಭುಪಾದರು ಹೇಳೋತ್ರನೆ, ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್, ಡಾಗ್ ಕ್ಯಾನ್ ನೆವರ್ ಬಿಕಮ್ ಗಾಡ್. ನಾವ್ ಯಾವತ್ತು ಏನೇ ಯಜ್ಞ ಯಾಗ ತಪ ದಾನ ಏನನ್ನೇ ಮಾಡಿದ್ರು ಸಹ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಸಮನಾಗ್ಲಿಕ್ಕೂ ಸಾಧ್ಯ ಇಲ್ಲ, ದೇವರನ್ನ ಮೀರಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಗುಣಲಕ್ಷಣಗಳಲ್ಲಿ ಮಾತ್ರ ನಾವು ಭಗವಂತನಿಗೆ ಒಂದಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ನಾವು ಆ ಬ್ರಹ್ಮನ್ ಹಂತ ಅಂತಂದ್ರೆ ಏನ್ ಅರ್ಥ ಅಂತಂದ್ರೆ, ಎಲ್ಲ ಐಹಿಕ ಕಲ್ಮಶದಿಂದ ನಾವು ಮುಕ್ತರಾಗ್ತೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಐಹಿಕ ಕಲ್ಮಶದಿಂದ ಮುಕ್ತರಾದಾಗ ನಾವು ಆ ಹಂತವನ್ನ ಬ್ರಹ್ಮನ್ ಹಂತ ಅಂತ ಕರಿತೀವಿ. ನಾವು ಬ್ರಹ್ಮನ್ ಹಂತಕ್ಕೆ ಬಂದ್ರೆ ಅಷ್ಟೇ ನಾವು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ಏನ್ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ ಅಂತಂದ್ರೆ, ಇವಾಗ ಒಬ್ಬ ರಾಜನಿಗೆ ರಾಜನ ಹತ್ರ ಯಾರಾದ್ರೂ ಸೇವೆಯನ್ನ ಮಾಡ್ಬೇಕಂತಂದ್ರೆ ಅವ್ರಿಗೆ ಒಂದು ಅರ್ಹತೆ ಇರ್ಬೇಕು ಅಲ್ವಾ. ಆ ಬೀದಿಯಲ್ಲಿ ಹೋಗ್ತಿರೋರ್ನ ಕರ್ಕೊಂಡು ಹೋಗಿ ರಾಜನಿಗೆ ಸೇವೆ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಕೊಡೋದಿಲ್ಲ. ಅವ್ರನ್ನೆಲ್ಲ ಅವ್ರು ಇಂಟರ್ವ್ಯೂ ಮಾಡ್ತಾರೆ, ಇವ್ನಿಗೆಲ್ಲ ಅರ್ಹತೆ ಇದೆಯಾ
ರಾಜನಿಗೆ ಸೇವೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ ರಾಜನಿಗೆ ಸೇವೆ ಮಾಡೋ ಅರ್ಹತೆ ಇದ್ರೆ ಮಾತ್ರನೇ ಆ ರಾಜನ ಹತ್ರ ಅವ್ರು ಹೋಗಿ ಕೆಲಸಕ್ಕೆ ಸೇರಿಕೊಳ್ಳಿಕ್ಕೆ ಸಾಧ್ಯ. ಅದೇ ತರನೇ ನಾವು ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡ್ಬೇಕು, ಆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ಅಂತಂದಾಗ ನಾವು ಈ 3 ಗುಣಗಳನ್ನ ಮೀರಿರ್ಬೇಕು, ಆ ಗುಣಾತೀತ ಹಂತಕ್ಕೆ ಬಂದಿರ್ಬೇಕು. ಅದನ್ನೇ ಬ್ರಹ್ಮನ್ ಹಂತ ಅಂತ ಕರೀತಾರೆ ಅಲ್ವಾ. ನಾವ್ ಇವಾಗ 18ನೇ ಅಧ್ಯಾಯದಲ್ಲಿ ನಾವು ಇದನ್ನ ತಿಳ್ಕೊಂಡಿದೀವಿ ಅಲ್ವಾ. ಬ್ರಹ್ಮನ್ ಹಂತಕ್ಕೆ ಬಂದಾಗ ಏನಾಗುತ್ತೆ, ಬ್ರಹ್ಮಭೂತ ಪ್ರಸನ್ನಾತ್ಮ ನಾ ಶೋಚತಿ ನಾ ಕಾಂಕ್ಷತಿ ಅಲ್ವಾ. ಅಂತ ಹಂತಕ್ಕೆ ಬಂದಾಗ ಅವ್ರು ಎಲ್ಲಾ ಜೀವರಾಶಿಗಳನ್ನ ಒಂದಾಗಿ ನೋಡ್ತಾರೆ ಅಲ್ವಾ. ನಾ ಶೋಚತಿ ನಾ ಕಾಂಕ್ಷತಿ, ಅವ್ರು ಏನೇ ಆದ್ರೂ ಅವರು ಶೋಕಿಸೋದಿಲ್ಲ, ಕಾಂಕ್ಷತಿ ನಾ ಕಾಂಕ್ಷತಿ ಇಚ್ಛೆನೂ ಪಡೋದಿಲ್ಲ ಅಲ್ವಾ. ಅಂತ ಹಂತದಲ್ಲಿ ಇದ್ದಾಗ್ಲೇನೆ ಅಷ್ಟೇ ಅವರು ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ, ಭಗವಂತನಿಗೆ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ 18ನೇ ಅಧ್ಯಾಯದಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಆ ಬ್ರಹ್ಮನ್ ಹಂತಕ್ಕೆ ಬರೋದು ಅಂತಂದ್ರೆ ಈ ಐಹಿಕ ಕಲ್ಮಶದ ಸೋಂಕಿನಿಂದ ಮುಕ್ತ ಆಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಕೊನೆಯ ಶ್ಲೋಕ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಾಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈ ಕಾಂತಿಕಸ್ಯ ಚ ಅಂತ ಹೇಳ್ತಾ ಇದ್ದಾರೆ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಲ್ವಾ. ಸೊ ನೋಡಿ ಇಲ್ಲಿ ನಾವ್ ಈಗ ಆ ಜ್ಞಾನಿಗಳು ಏನ್ ಇಚ್ಛೆ ಪಡ್ತಾರೆ, ಆ ಆ ಬ್ರಹ್ಮನಲ್ಲಿ ಹೋಗಿ ಲೀನ ಆಗ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಲ್ವಾ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾರೆ, ಹೌದು ಈ ಬ್ರಹ್ಮ ಅನ್ನೋದು ಅದು ಮೃತ್ಯು ಇಲ್ಲ, ಅದು ಬ್ರಹ್ಮ ಈ ನನ್ನ ದೇಹದಿಂದ ಬರ್ತಿರೋ ಆ ಪ್ರಭೆ ಏನಿದೆ ಅದು ನಿರಾಕಾರ ಅಲ್ವಾ. ಯಾಕಂದ್ರೆ ಬೆಳಕಿಗೆ ಒಂದು ಯಾವುದೇ ಒಂದು ಆಕಾರ ಇಲ್ಲ, ಅದು ನಿರಾಕಾರ. ಮತ್ತೆ ಅದು ಅವಿನಾಶ, ನಾಶ ಆಗೋದಿಲ್ಲ ಅಲ್ವಾ. ಭಗವಂತ ಇದ್ದಾಗ ಭಗವಂತ ಎಲ್ಲಿರ್ತಾರೋ ಅಲ್ಲಿಂದ ಅವ್ರ ದೇಹದಿಂದ ಪ್ರಭೆ ಬರ್ತಾ ಇರುತ್ತೆ. ಸೊ ಆ ಬ್ರಹ್ಮನ್ ಜ್ಯೋತಿ ಅದು ಇದ್ದೇ ಇರುತ್ತೆ ಅಲ್ವಾ. ಅದು ಶಾಶ್ವತವಾಗಿರೋದು, ಪರಮ ಸುಖವೇ ಅದರ ಸಹಜ ಸ್ಥಿತಿ ಅಲ್ವಾ. ಸೊ ನಮ್ಗೆ ಇವಾಗ ಬ್ರಹ್ಮಾನಂದ ಅಂತ ಅಲ್ವಾ. ಈ ಆನಂದ ಅನ್ನೋದು ನಮ್ಮ ಆತ್ಮದ ಗುಣಲಕ್ಷಣ ಅಲ್ವಾ. ನಾವ್ ಅದನ್ನ ತಿಳ್ಕೊಂಡಿದೀವಿ. ನಮ್ಮ ದೇಹದ ಗುಣಲಕ್ಷಣ ಏನು, ಆ ದೇಹ ಸುಖವನ್ನ ಪಡ್ಬೇಕು ಅಂತ ಆಸೆ ಪಡುತ್ತೆ. ಅದೇ ನಮ್ಮ ಮನಸ್ಸು ಏನಂತ ಇಚ್ಛೆ ಪಡುತ್ತೆ, ಶಾಂತಿಯಿಂದ ಇರ್ಬೇಕು, ಮನಃಶಾಂತಿ ಅಂತ ಹೇಳ್ತೀವಿ ನೋಡಿ. ನಾವೆಲ್ಲ ಪದವನ್ನು ನಾವು ಸರಿಯಾಗಿ ಉಪಯೋಗಿಸ್ತೀವಿ, ಆದ್ರೆ ನಾವ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ದೇಹ ಸುಖ ಅಲ್ವಾ, ಮನಃಶಾಂತಿ, ಮತ್ತೆ ಆತ್ಮಾನಂದ ಅಲ್ವಾ. ಆತ್ಮಕ್ಕೆ ಬೇಕಾಗಿರೋದು ಆನಂದ ಅಲ್ವಾ. ಅದಕ್ಕೆ ಬರೇ ಶಾಂತಿ ಕೊಟ್ರೆ ಅದಕ್ಕೆ ಸಂತೋಷ ಇರೋದಿಲ್ಲ, ಅದಕ್ಕೆ ಆನಂದ ಅಂದ್ರೆ ಆ ಪರಮಾತ್ಮನ ಜೊತೆ ಸಂಪರ್ಕ ಇರ್ಬೇಕು, ಅವಾಗ್ಲೇ ಅದಕ್ಕೆ ಆನಂದ. ಮನಸ್ಸಿಗೆ ಶಾಂತಿ, ಆ ಜನ್ಮ ಮೃತ್ಯು ಜರ ವ್ಯಾಧಿಗಳಿಂದ ಅದು ಹೊರಗಡೆ ಬರ್ಬೇಕು, ಅದು ಶಾಂತಿ ಸ್ಥಿತಿ ಅಲ್ವಾ. ದೇಹಕ್ಕೆ ಸುಖ ಅಲ್ವಾ. ಸೊ ಈ 3ಅನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಯಾವ್ದಕ್ಕೆ ಏನ್ ಕೊಡ್ಬೇಕಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ಗೊಂದಲಕ್ಕೆ ಒಳಗಾಗಿದೀವಿ, ಗೊಂದಲದ ಪರಿಸ್ಥಿತಿಯಲ್ಲಿ ನಾವಿದೀವಿ. ಅದಕ್ಕೆ ಜ್ಞಾನ ಇದ್ದಾಗ ಏನಾಗುತ್ತೆ, ಯಾವ್ದಕ್ಕೆ ಏನ್ ಬೇಕು ಅಂತ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಪರಮ ಸುಖವೇ ಅದರ ಸಹಜ ಸ್ಥಿತಿ. ಪರಮ ಸುಖ ಅಂದ್ರೆ, ಪರಮ ಸುಖ ಅಂತಂದ್ರೆ ಏನು, ಆ ಭಗವಂತನನ್ನ ಪಡೆಯೋದೇ ಪರಮ ಸುಖ ಅಲ್ವಾ. ಅದು ಆ ಬ್ರಹ್ಮನ್ ಹಂತಕ್ಕೆ ಬಂದಿರೋರ ಸಹಜ ಸ್ಥಿತಿ ಅಂತ ಹೇಳ್ತಾ ಇದ್ರೆ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ ಅಲ್ವಾ. ಈ ನಿರಾಕಾರ ಬ್ರಹ್ಮ ಬಂದಿರೋದಾದ್ರೂ ಯಾವುದು ಅಲ್ವಾ, ಅದಕ್ಕೆ ಆಧಾರ ಏನು, ನಾನೇ. ಅದು ನನ್ನ ದೇಹದಿಂದ ಬರ್ತಾ ಇರುವಂತಹ ಪ್ರಭೆನೇ ಈ ನಿರಾಕಾರ ಬ್ರಹ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವ್ ಇವಾಗ ನಿರಾಕಾರ ಬ್ರಹ್ಮಕ್ಕೆ ಹೋದ್ರೆ ನಾವು ಆ ಪರಬ್ರಹ್ಮನನ್ನ ಪಡಿಬಹುದು ಅಲ್ವಾ. ಸೊ ನಿರಾಕಾರ ಬ್ರಹ್ಮಕ್ಕೆ ಹೋಗ್ಬೇಕು ಅಂದ್ರೆ ನಾವು ಈ ಐಹಿಕ ಕಲ್ಮಾಶಗಳಿಂದ, ನಾವು ಈ ಸೋಂಕಿನಿಂದ ನಾವು ಹೊರಗಡೆ ಬರ್ಬೇಕು. ಆಗ ನಾವು ಬ್ರಹ್ಮನ್ ಹಂತಕ್ಕೆ ಬಂದಾಗ ನಾವು ಆ ಪರಬ್ರಹ್ಮನ್ ಹಂತವನ್ನ ನಾವು ಪಡಿಬಹುದು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೊನೆಗೆ ಪ್ರಭುಪಾದರು ನಮ್ಗೆ ಏನ್ ಹೇಳ್ತಾ ಇದ್ರೆ, ಸೊ ಇದಕ್ಕೆ ನಾವು ಈ ಬ್ರಹ್ಮನ್ ಹಂತವನ್ನು ಮೀರಿ ಪರಮಾತ್ಮ ಹಂತವನ್ನು ಮೀರಿ ನಾವು ಆ ಭಗವಾನ್ ಹಂತವನ್ನ ನಾವು ತಲುಪಬೇಕಂತಂದ್ರೆ ಕೃಷ್ಣ ಪ್ರಜ್ಞೆ ಒಂದನೇ ನಮ್ಗೆ ಸುಲಭವಾದ ಮಾರ್ಗ. ಇದರಲ್ಲಿ ಮಾಡೋದಾದ್ರೂ ಏನು ಅಲ್ವಾ, ನಮ್ಗೆ ಇಲ್ಲಿ ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಭಕ್ತರ ಸಂಘದಲ್ಲಿ ಇರ್ಬೇಕು, ನಾವು ಭಗವದ್ಗೀತಾ ಭಾಗವಂತ ಅಂತಹ ಪುಸ್ತಕಗಳನ್ನ ಓದ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೋಬೇಕಾಗತ್ತೆ, ಮತ್ತೆ ಪ್ರಸಾದವನ್ನ ನಾವು ಸ್ವೀಕರಿಸ್ಬೇಕಾಗತ್ತೆ, ಮತ್ತೆ ಉಪವಾಸ ಯಾವ ದಿವಸಗಳಲ್ಲಿ ಏಕಾದಶಿ ಮತ್ತೆ ನಮ್ಮ ಗುರುಗಳು ಮತ್ತೆ ಕೃಷ್ಣ ಅವರ ಜನ್ಮದಿನಗಳಲ್ಲಿ ನಾವು ಉಪವಾಸ ಮಾಡ್ಬೇಕಾಗತ್ತೆ. ಇದನ್ನ ನಮ್ಮ ಹಿರಿಯ ಆಚಾರ್ಯರು ಅವರ ಆವಿರ್ಭಾವ ಮತ್ತೆ ತಿರುಭಾವ ತಿಥಿಯ ದಿವಸ ನಾವು ಉಪವಾಸವನ್ನ ಮಾಡ್ಬೇಕಾಗತ್ತೆ. ಮತ್ತೆ ಧಾಮದಲ್ಲಿ ಹೋಗಿ ನಾವು ಅಲ್ಲಿ ದರ್ಶನವನ್ನ ಮಾಡ್ಬೇಕು, ಮತ್ತೆ ಅಲ್ಲಿ ವಾಸವನ್ನ ಮಾಡ್ಬೇಕು. ಸೊ ಈ ತರದೆಲ್ಲ ಮಾಡಿದ್ರೆ ಏನಾಗತ್ತೆ, ನಾವು ಈ ನವವಿಧ ಭಕ್ತಿಯಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ಮಾಡಿದ್ರು ಸಹ ನಾವು ಈ ಅಂದ್ರೆ ಕೃಷ್ಣ ಪ್ರಜ್ಞೆಗೆ ಬರ್ತೀವಿ. ಕೃಷ್ಣ ಪ್ರಜ್ಞೆಗೆ ಬಂದಾಗ ನಾವು ಗುರುಗಳ ಮಾರ್ಗದರ್ಶನದಲ್ಲಿ ನಡೆದಾಗ ನಾವು ಈ 3 ಹಂತಗಳನ್ನ ನಾವು ಮೀರಿ ನಾವು ಏನು ಶುದ್ಧ ಸತ್ವ ಹಂತಕ್ಕೆ ನಾವು ಬರಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಭುಪಾದರು ಇಲ್ಲಿ ನಮ್ಗೆ ಕೊನೆಯದಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಈ ಭಗವದ್ಗೀತೆಯ ಅಧ್ಯಾಯ 13 ಮತ್ತು 14 ಇದು ಪಾಠ 1. ಇದರಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ, ಪ್ರಕೃತಿಯ 3 ಗುಣಗಳು ಯಾವುದು, ಅದರಲ್ಲಿ ಹೇಗೆ ಈ
ಈ ಜೀವಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ಜಟಿಲತೆಯನ್ನ ವಿವರಿಸ್ತಾರೆ. ಅದಾದ್ಮೇಲೆ 14ನೇ ಅಧ್ಯಾಯಗಳಲ್ಲಿ ನಮ್ಗೆ ಏನು ಈ 3 ಗುಣಗಳ ಸ್ಥಿತಿಗತಿಗಳನ್ನ ನಮ್ಗೆ ಹೇಳ್ತಾರೆ, ಗುಣಲಕ್ಷಣಗಳನ್ನ ಹೇಳ್ತಾರೆ. ಅದಾದ್ಮೇಲೆ ಕೊನೆಯ 14ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ಈ 3 ಗುಣಗಳನ್ನ ಹೇಗೆ ಮೀರೋದನ್ನ ನಮ್ಗೆ ತಿಳಿಸಿಕೊಟ್ರು. ಸೊ ಇಲ್ಲಿ ವೈಯಕ್ತಿಕ ವಿಷಯ ನಮ್ಗೆ ಏನ್ ತಿಳ್ಕೊಂಡ್ವಿ ಅಂದ್ರೆ, ಭಗವದ್ಗೀತೆ 14ನೇ ಅಧ್ಯಾಯವನ್ನ ಉಲ್ಲೇಖಿಸಿ ನಾವು ವೈಯಕ್ತಿಕವಾಗಿ ಭಾವೋದ್ರೇಕ ಮತ್ತು ಅಜ್ಞಾನದ ವಿಧಾನಗಳಿಂದ ಪ್ರಭಾವಿತರಾಗಿದ್ದೇವೆ ಎಂದು ಗುರುತಿಸಲಾಗಿದೆ ಅಲ್ವಾ. ನೋಡಿ, ನಮ್ಗೆ ಗೊತ್ತೇ ಇರ್ಲಿಲ್ಲ ನಾವು ಜ್ಞಾನವಂತರು ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ. ನಮ್ಗೆ ಗೊತ್ತೇ ಇರಲಿಲ್ಲ ನಾವು ಬಂಧನಕ್ಕೆ ಒಳಗಾಗಿದ್ದೀವಿ. ಬೆಳಗಿಂದ ರಾತ್ರಿ ತನಕ ಏನ್ ಕೆಲಸ ಮಾಡಿದ್ರು ನಾವು ಈ 3 ಗುಣದಲ್ಲೇ ನಾವು ಕೆಲಸ ಮಾಡ್ತೀವಿ. 3 ಗುಣದಲ್ಲಿ ಕೆಲಸ ಮಾಡಿದ್ರೆ ನಾವು ಬಂಧನಕ್ಕೆ ಒಳಗಾಗಿರೋ ತರನೇ ನಾವು ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೋಬೇಕು ಅಂತ ನಮ್ಗೆ ಆ ಜ್ಞಾನನೇ ಗೊತ್ತಿರ್ಲಿಲ್ಲ ಅಲ್ವಾ. ಸೊ ಇದರಿಂದ ನಮ್ಗೆ ಗೊತ್ತಾಯ್ತು ನಾವ್ ಈ ಅಜ್ಞಾನದ ವಿಧಾನಗಳಿಂದ ನಾವು ಪ್ರಭಾವಿತರಾಗಿದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವು ಗುರುತಿಸ್ಕೊಂಡ್ವಿ. ನಾವು ಒಳ್ಳೆಯತನದ ವಿಧಾನವನ್ನು ಅಭಿವೃದ್ಧಿ ಪಡಿಸಬಹುದಾದ ಪ್ರಾಯೋಗಿಕ ವಿಧಾನಗಳನ್ನ ಪಟ್ಟಿ ಮಾಡಲಾಗಿದೆ ಅಲ್ವಾ. ನಮ್ಗೆ ಸುಮ್ನೆ ಬರೇ ಇದು ನಿಮ್ಮ ತೊಂದರೆ ಅಂತ ಹೇಳ್ಬಿಟ್ಟು ಬಿಡೋದಿಲ್ಲ ಕೃಷ್ಣ ಅಲ್ವಾ. ನಮ್ಗೆ ಇವಾಗ ನಾವು ನಮ್ಮ ಬೇರೆ ಒಂದು ಜ್ಞಾನಗಳನ್ನ ನೋಡಿದಾಗ ಇದು ನಿಮ್ಗೆ ತೊಂದರೆ ಇರೋದು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಬಿಟ್ಬಿಡ್ತಾರೆ ಹೊರತು ಅದರಿಂದ ಹೊರಗಡೆ ಹೇಗೆ ಬರೋದು ಅಂತ ಹೇಳ್ಬಿಟ್ಟು ನಮ್ಗೆ ವಿಧಾನವನ್ನ ನಮ್ಗೆ ಹೇಳೋದಿಲ್ಲ ಅಲ್ವಾ. ಕೃಷ್ಣ ಯಾವತ್ತೂ ಸಹ ನಮ್ಗೆ ಅಪರಿಪೂರ್ಣವಾದ ಜ್ಞಾನವನ್ನ ಕೊಡೋದಿಲ್ಲ, ಅವರು ಪರಿಪೂರ್ಣವಾದ ಜ್ಞಾನವನ್ನ ಕೊಡ್ತಾರೆ. ಅಜ್ಞಾನ ಏನು ಅಂತ ಹೇಳ್ತಾರೆ, ಮತ್ತೆ ಜ್ಞಾನ ಏನು ಅಂತ ಹೇಳ್ತಾರೆ. ಈ ಅಜ್ಞಾನದಿಂದ ಆ ಜ್ಞಾನದ ಕಡೆಗೆ ಹೇಗೆ ಬರೋದು ಅಂತ ನಮ್ಗೆ ತಿಳಿಸಿಕೊಡ್ತಾರೆ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಪ್ರಾಯೋಗಿಕವಾಗಿ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರೋದನ್ನ ನಮ್ಗೆ ಕೃಷ್ಣ ಹೇಳ್ತಾರೆ. ಸೊ ಅದನ್ನ ನಮ್ಗೆ ತಿಳಿಸಿಕೊಡ್ಲಾಯ್ತು. ಮತ್ತೆ ಪ್ರಭುಪಾದರ ಭಾವಾರ್ಥದಿಂದ 14ನೇ ಅಧ್ಯಾಯದವರೆಗೆ ಅವರ ಧ್ಯೇಯವನ್ನ ಪ್ರತಿಬಿಂಬಿಸುವ ಚರ್ಚೆಯ ಹೇಳಿಕೆಗಳನ್ನ ನಾವು ನೋಡಿದ್ವಿ ಅಲ್ವಾ. ಪ್ರಭುಪಾದ ನಮ್ಗೆ ತಿಳಿಸಿಕೊಟ್ರೆ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ. ನಾವ್ ಇವಾಗ ಅಪಾಯಕಾರಿಯಾದ ಯುಗದಲ್ಲಿ ಇದೀವಿ. ನಮ್ಮ ನಾಯಕರು ನಮ್ಮನ್ನ ತಮೋಗುಣದ ಕಡೆಗೆ ಕರ್ಕೊಂಡು ಹೋಗ್ತಾ ಇದಾರೆ. ನಮ್ಗೆ ಮುಂದಿನ ಜನ್ಮದಲ್ಲಿ ಪ್ರಾಣಿಗಳಾಗಿ ಹುಟ್ಟೋ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ ಅಲ್ವಾ. ಪ್ರಭುಪಾದ ಏನ್ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಗೆ ಎಲ್ಲರೂ ಬರೋದ್ ಬೇಕಾಗಿಲ್ಲ, ಸ್ವಲ್ಪ ಜನ ಬನ್ನಿ, ಸ್ವಲ್ಪ ಜನ ಬಂದ್ರೆ ನೀವು ಈ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿ ಇರೋ ತರ ಆಗತ್ತೆ ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ತಿಳಿಸಿಕೊಡ್ತಾ ಇದಾರೆ ಅಲ್ವಾ. ಇದೆಲ್ಲವೂ ಸಹ ನಮ್ಗೆ ಪ್ರಭುಪಾದರ ಭಾವಾರ್ಥದಿಂದ ನಾವು ಇದನ್ನ ತಿಳ್ಕೊಂಡ್ವಿ. ಸೊ ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಓಕೆ, 8:39 ಇದೆ. ಸೊ ಇವಾಗ ನೆಕ್ಸ್ಟ್ ವೀಕ್ ಗೌರಿ ಗಣೇಶ ಹಬ್ಬ ಬರುತ್ತೆ. ಸೊ ಗಣೇಶ ಹಬ್ಬದ ದಿವಸ ಮಾಡ್ಬೋದು ಅಂದ್ರೆ ನಾನು ಮಾಡ್ತೀನಿ, ಇಲ್ಲ ಅಂತಂದ್ರೆ ಅದಕ್ಕಿಂತ ಹಿಂದೆ ಅಂದ್ರೆ ಬುಧವಾರ ಏನಾದ್ರು ತಗೋಬಹುದು ಅಂತಂದ್ರೆ ನಾನು ಬುಧವಾರ ತಗೊಂತೀನಿ. ಯಾಕಂದ್ರೆ ಆಲ್ರೆಡಿ ಒಂದು ಕ್ಲಾಸ್ ಮಿಸ್ ಆಗಿದೆ, ಮತ್ತೆ ಇನ್ನ ಒಂದು ಕ್ಲಾಸ್ ಮಿಸ್ ಆದ್ರೆ ಮತ್ತೆ ತುಂಬಾನೇ ಲೇಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ನೀವು ಏನ್ ಹೇಳ್ತಿರೋ ಅದನ್ನ ಮಾಡೋಣಂತೆ, ಎಲ್ಲಾರು ಏನ್ ಹೇಳ್ತಿರೋ ಅದನ್ನ ಮಾಡೋಣಂತೆ. ಸೊ ಈಗ ನಾನು 15th ಚಾಪ್ಟರ್ ನ ಮಾತಾಜಿ ಅಡ್ವಾನ್ಸ್ ಆಗಿ ಮಾಡಿ ಮಾತಾಜಿ. ಕೇಳಿಸ್ಲಿಲ್ಲ ಮಾತಾಜಿ. ಅಡ್ವಾನ್ಸ್ ಆಗಿ ಮಾಡ್ಬೋದಲ್ಲ ಮಾತಾಜಿ? ಅಡ್ವಾನ್ಸ್ ಆಗಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು. ಮಾತಾಜಿ ಬುಧವಾರ ಓಕೆನಾ? ಯಾಕಂದ್ರೆ ಗುರುವಾರ ಅಂದ್ರೆ ಹಬ್ಬಕ್ಕೆ ಹೊರಡಿಸ್ಕೊಳ್ಳೋದೆಲ್ಲ ಇರುತ್ತೆ ಅಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಹೇಳಿ ಪ್ರಭುಜಿ. ಸಂಡೇ ತಗೋಬೋದಲ್ಲ ಮಾತಾಜಿ ನೀವು? ನಾಳೆ ಅಥವಾ ನಾಳೆ ಸಾಯಂಕಾಲ ಇದೆ ಟೈಮ್ ನನಗೆ ಕ್ಲಾಸ್ ಇರುತ್ತೆ ಪ್ರಭುಜಿ. ಸಂಡೇ ನನಗೆ 7 to 9 ಕ್ಲಾಸ್ ಇರುತ್ತೆ. ಅದು ಬೆಳಗ್ಗೆ ಮಾತಾಜಿ, ಬೆಳಗ್ಗೆನೂ ಇರ್ಬೋದಾ? ಸಾಟರ್ಡೇನೆ ತಗೊಂಡ್ರಿ ಮಾತಾಜಿ, ಈವ್ನಿಂಗ್ ಇರುತ್ತಲ್ಲ ಸಾಟರ್ಡೇನೆ ಕಷ್ಟ ಆಗ್ತದೆ ಮಾತಾಜಿ, ಫಂಕ್ಷನ್ ಉಂಟಲ್ಲ. ಅದೇ ಎಲ್ಲಾರು ಅಂದ್ರೆ ಮನೆಗೆ ಕರೆದಿರ್ತಾರೆ ಅಲ್ವಾ ಗಣಪತಿ ಇಟ್ಟಾಗ, ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ. ಮಾತಾಜಿ ಬುಧವಾರ ಮಾಡ್ಬೇಡಿ ಬುಧವಾರ ಓಕೆನಾ? ಬುಧವಾರ ಕಷ್ಟ ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಬುಧವಾರ ತಗೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬುಧವಾರ ತಗೊಳ್ಳಿ. ಈ ವಾರ ಸ್ವಲ್ಪ ಬಿಸಿ ಮಾತಾಜಿ, ಹಬ್ಬ ಇರೋದ್ರಿಂದ ಬೇರೆ ಕ್ಲಾಸ್ಗಳು ಯಾವ್ದು ಇಲ್ಲ ಮಾತಾಜಿ. ಗುರುವಾರ ಶುಕ್ರವಾರ ಅಂದ್ರೆ ಮಂಡೇ ಟ್ಯೂಸ್ಡೇ ಅಷ್ಟೇ ಕ್ಲಾಸ್ಗಳಿದೆ. ಹೌದಾ? ನೆಕ್ಸ್ಟ್ ವೀಕ್ ತಗೊಂಡ್ರೆ ಓಕೆ ಮಾತಾಜಿ, ಹೇಗಾಗುತ್ತೆ ನೋಡಿ. ಅಲ್ಲ ಮಂಡೇ ಟ್ಯೂಸ್ಡೇ ಬೇಡವಾ? ಮಂಡೇ ಟ್ಯೂಸ್ಡೇ ಏನಾದ್ರು ಅಲ್ಲ ಮುಗ್ಸೋಣಂತೆ ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ರೆ ಬೇರೆ ಏನೇನಿಲ್ಲ. ಮತ್ತೆ ಈ ಸಾಟರ್ಡೆ ಬಿಟ್ಟು ನೆಕ್ಸ್ಟ್ ವೆನಸ್ಡೇ ಹಿಂಗ್ ತಗೊಳ್ಳಲ್ಲ. ಈ ಸಾಟರ್ಡೆ ಬಿಟ್ಟು ಈ ಕ್ಲಾಸ್ ನೆಕ್ಸ್ಟ್ ವಾರದಲ್ಲಿ ಒಂದ್ ದಿವಸ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಮಧ್ಯದಲ್ಲಿ ಒಂದ್ ತಗೊಂಡು ಮತ್ತೆ ಶನಿವಾರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಮಧ್ಯದಲ್ಲಿ ಅಂದ್ರೆ ಈ ವಾರ ಬೇಡ. ಗಣಪತಿ ಹಬ್ಬ ತನಕ ಯಾವ್ದು ಬೇಡ ಕ್ಲಾಸಸ್. ಅದಾದ್ಮೇಲೆ ಬರೋ ವಾರದಲ್ಲಿ ನೀವು ಶನಿವಾರಕ್ಕಿಂತ ಮುಂಚೆ ಒಂದ್ ದಿವಸ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಹೌದು ಮಾತಾಜಿ. ಓಕೆ ಮಾತಾಜಿ. ಎಲ್ಲರಿಗೂ ಬುಧವಾರ ಓಕೆನಾ? ಯಾಕಂದ್ರೆ ಮಧ್ಯದಲ್ಲಿ ಬರುತ್ತೆ, ಸರಿ ಹೋಗುತ್ತೆ ಅಲ್ಲ? ಈ ಬುಧವಾರ ಮಾತಾಜಿ? ಈ ಬುಧವಾರ ಅಲ್ಲ, ಮುಂದಿನ ಬುಧವಾರ. ಓಕೆ ಮಾತಾಜಿ. ಅಂದ್ರೆ ಗಣೇಶನ ಹಬ್ಬ ಆದ್ಮೇಲೆ ಬರೋ ಬುಧವಾರ ಓಕೆನಾ? ಓಕೆ ಮಾತಾಜಿ.
ಓಕೆ ಓಕೆ ಆಯ್ತು, ಇದು ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹಾ ಪ್ರಭುಜಿ, ಹೇಳಿ ಪ್ರಭುಜಿ. ಮಾತಾಜಿ ಅದೇ ಕ್ವಶನ್ ಪೇಪರ್ಸ್ ಕ್ವಶನ್ಸ್ ಏನು ಕೊಟ್ಟಿಲ್ಲ ಮಾತಾಜಿ. ಹಾ ಮುಂಚೆ ಪ್ರಭುಜಿ, ಇನ್ನ ಪ್ರೇಮ ಮಾತಾಜಿ ಕೊಟ್ಟಿಲ್ಲ, ಪ್ರೇಮ್ ಕಿಶೋರಿ ಮಾತಾಜಿ ಕೊಟ್ಟಿದ ತಕ್ಷಣ ಕೊಡ್ತೀನಿ. ಸೊ ಇವತ್ತು ಸಹ ಹೌದಾ ರಿಮೈಂಡ್ ಮಾತಾಜಿ? ಮಾಡ್ತೀನಿ ನಾನು. ಹಾ ಪ್ರಭುಜಿ. ಸೊ ಮತ್ತೆ ಇದು ಯಾಕಂದ್ರೆ ಇನ್ನೊಂದು ಲಾಸ್ಟ್ ಏನಂದ್ರೆ ಟೈಮ್ ಇದು ಕನ್ಫ್ಯೂಷನ್ ಆಗಿ 2 ಸಲ ಆಯ್ತು ಮಾತಾಜಿ. ಹಾ ಫಸ್ಟ್ ಹಾ ಕೊಟ್ರು ಪ್ರಭುಜಿ. ಮಾತಾಜಿ, ಮತ್ತೆ ಸೆಕೆಂಡ್ ಚೇಂಜ್ ಮಾಡಿದ್ರು. ಸೊ ಸ್ವಲ್ಪ ಹಾ ಮತ್ತೆ ಇದಾಗುತ್ತೆ ಮತ್ತೆ. ಹಾ ಪ್ರಭುಜಿ, ಈ ಸತಿ ಅದೇ ಕೇಳ್ತಾ ಇದೀನಿ, ನೋಡೋಣ ಪ್ರಭುಜಿ. ಅವ್ರು ಕೊಟ್ಟಿದ ತಕ್ಷಣ ನಾನು ಓಕೆ ಇಮಿಡಿಯೇಟ್ ಆಗಿ ನಿಮ್ಗೆ ಕೊಡ್ತೀನಿ ಪ್ರಭುಜಿ. ಓಕೆ ಮಾತಾಜಿ, ಓಕೆ ಹರೇ ಕೃಷ್ಣ. ಓಕೆ. ಈಗ ನಾನು ಇದು 15ನೇ ಚಾಪ್ಟರ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5 ಶ್ಲೋಕಗಳನ್ನ ಮಾತ್ರ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ದಟ್ ಇನ್ನೊಂದು ಕ್ಲಾಸ್ ಅಲ್ಲಿ ನಾನು 15ನೇ ಚಾಪ್ಟರ್ ನ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಪಾಠ 1ರಲ್ಲಿ ಏನ್ ಕಲ್ತ್ಕೊಂಡಿದೀವಿ ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆ 13 ಮತ್ತು 14ನೇ ಅಧ್ಯಾಯಗಳನ್ನ ಉಲ್ಲೇಖಿಸಿ ಪ್ರಕೃತಿಯ ಗುಣಗಳಲ್ಲಿ ಜೀವಿಗಳ ಬಂಧನ ಮತ್ತು ಗುಣಗಳನ್ನ ಹೇಗೆ ಮೀರುವುದು ಎಂಬುದ ವಿವರಣೆನ ನಾವು 13 ಮತ್ತು 14ನೇ ಅಧ್ಯಾಯಗಳಲ್ಲಿ ನಾವು ತಿಳ್ಕೊಂಡ್ವಿ. ಗುರುತಿಸಲ್ಪಟ್ಟ ಮಾರ್ಗಗಳು ನಾವು ವೈಯಕ್ತಿಕವಾಗಿ ರಾಜಸ ಮತ್ತು ತಾಮಸ ಗುಣಗಳಿಗೆ ಹೇಗೆ ಪ್ರಭಾವಿತರಾಗುತ್ತೇವೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನಾವು ಸಾತ್ವಿಕ ಗುಣವನ್ನು ಅಭಿವೃದ್ಧಿ ಪಡಿಸಬಹುದಾದ ಪ್ರಾಯೋಗಿಕ ವಿಧಾನಗಳನ್ನ ಪಟ್ಟಿ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಭಾವಾರ್ಥದಿಂದ 14ನೇ ಅಧ್ಯಾಯದವರೆಗೆ ಅವರ ಧ್ಯೇಯವನ್ನು ಪ್ರತಿಬಿಂಬಿಸುವ ಚರ್ಚೆ ಹೇಳಿಕೆಗಳನ್ನ ನಾವು ಕಲ್ತ್ಕೊಂಡ್ವಿ. ಸೊ ಈಗ ಇಲ್ಲಿ ಸೊ ನಮ್ಗೆ ಇದು ಹಿಂದಿನ ಅಧ್ಯಾಯಗಳ ಬಗ್ಗೆ ಇಲ್ಲಿ ಎರಡು ವಿಷಯಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ಪ್ರಕೃತಿಯೊಂದಿಗಿನ ಒಡನಾಟವು ಅವನನ್ನ ಬಂಧಿಸುತ್ತದೆ ಅಲ್ವಾ. ಸೊ ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿದ್ರೆ ನಮ್ಗೆ ಬಂಧನಕ್ಕೆ ನಾವು ಒಳಗಾಗುವಂತಹ ಒಂದು ಅವಕಾಶವೇ ಸಂದರ್ಭವೇ ಬರ್ತಾ ಇರ್ಲಿಲ್ಲ. ಆದ್ರೆ ನಾವಿವಾಗ ಇಚ್ಛೆಯನ್ನ ಪಟ್ವಿ, ನಾವು ಒಡೆಯರಾಗ್ಬೇಕು ಅಂತ. ಆ ಭೋಕ್ತಾ ಅನ್ನೋ ಒಂದು ಇಚ್ಛೆಯನ್ನ ನಾವ್ ಏನ್ ಪಟ್ವೋ ಅದರಿಂದನೇ ನಾವು ಇವಾಗ ಬಂಧನಕ್ಕೆ ಒಳಗಾಗಿರೋದು ಅಂತ ನಾವು ತಿಳ್ಕೊಂಡ್ವಿ. ಜೀವಿಯು ತನ್ನ ಸ್ವರೂಪದಲ್ಲಿ ಐಹಿಕ ಪ್ರಕೃತಿಯ ಗುಣತ್ರಯಗಳನ್ನ ಮೀರಿದವನು ಅಲ್ವಾ. ನಾವು ಭಗವಂತ ಹೇಗೆ ಗುಣಾತೀತನೋ ಅದೇ ತರ ನಾವು ಸಹ ಗುಣಾತೀತರು. ಆದರೆ ಐಹಿಕ ಪ್ರಕೃತಿಯ ಸಹವಾಸವು ಅವನನ್ನು ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ಪ್ರಕೃತಿಯ ಗುಣಗಳಲ್ಲಿ ಸಿಕ್ಕಿಸುತ್ತದೆ. ಇದು ತುಂಬಾ ಮುಖ್ಯವಾದದ್ದು ಈ ಸೆಂಟೆನ್ಸ್ ನೋಡಿ. ಇದು ಯಾರಿಗಾದ್ರೂ ಜ್ಞಾಪಕ ಬಂತ? 13ನೇ ಅಧ್ಯಾಯದ 22ನೇ ಶ್ಲೋಕ ಈ ಜ್ಞಾನಯೋಗಗಳ ಅಧ್ಯಾಯಗಳ ಮಹಾವಾಕ್ಯ ಅಂತ ನಾವು ಹೇಳ್ತೀವಿ ಅಲ್ವಾ. ಜ್ಞಾಪಕ ಬಂತ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಇದನ್ನೆಲ್ಲರೂ ಬಾಹೆಟ್ ಮಾಡ್ಕೊಳ್ಳೇಬೇಕು. 13.22 ನಿಮ್ಗೆ ಬಾಹೆಟ್ ಶ್ಲೋಕ ಅಲ್ವಾ. ಪುರುಷ ಪ್ರಕೃತಿ ಸ್ಥೋಹಿ ಭೋಕ್ತೆ ಪ್ರಕೃತಿ ಜಾನ್ ಗುಣ ಕಾರಣ ಗುಣ ಸಂಗೋಸ್ಯ ಯೋನಿ ಜನ್ಮಸು ಅಲ್ವಾ. ಪುರುಷ ಪ್ರಕೃತಿ ಸ್ಥೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದ್ ಅಸದ್ ಯೋನಿ ಜನ್ಮಸು ಅಲ್ವಾ. ನಾವು ಭುಂಕ್ತೆ, ನಾನು ಇಚ್ಛೆನ ಪಟ್ಟಿದ್ದಕ್ಕೆ, ನಾನು ಅನುಭವಿಸ್ಬೇಕಂತ ಇಚ್ಛೆನ ಪಟ್ಟಿದ್ದಕ್ಕೆ ಏನಾಯ್ತು? ಕಾರಣಂ ಗುಣ ಸಂಗೋಸ್ಯ, ಅದಕ್ಕೋಸ್ಕರ ನಾನು ಈ ಗುಣಗಳ ಸಂಘಕ್ಕೆ ಬಂದೆ ಅಲ್ವಾ. ಅದರಿಂದನೇ ಏನಾಗ್ತಿದೆ? ಗುಣಗಳಲ್ಲಿ ನಾನು ಬದುಕ್ತಾ ಇರೋದ್ರಿಂದ ಸದ್ ಅಸದ್ ಯೋನಿ ಜನ್ಮಸು, ನನಗೆ ಒಳ್ಳೇದು ಮತ್ತೆ ಕೆಟ್ಟದೊಂದು ಯೋನಿಗಳಲ್ಲಿ ನಾನು ಜನ್ಮವನ್ನು ಪಡೆಯೋ ತರ ಆಗ್ತಾ ಇದೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮ್ಗೆ ಏನು ಹೇಳ್ತಾ ಇದ್ದಾರೆ ಈ 15ನೇ ಅಧ್ಯಾಯದಲ್ಲಿ? ನಮ್ಗೆ ಈ ಸಂಘದಿಂದ ಅಸಂಗವಾಗಿ, ಅಂದ್ರೆ ಈ ಸಂಘದಿಂದ ನಾವು ಹೇಗೆ ಹೊರಗಡೆ ಬರೋದನ್ನ ನಮ್ಗೆ ಇಲ್ಲಿ 15ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದೇ 13, 14 ಮತ್ತೆ 15ನೇ ಅಧ್ಯಾಯಗಳ ನಡುವೆ ಇರುವಂತಹ ಒಂದು ಸಂಬಂಧ. ಸೊ ಆದರೆ ಐಹಿಕ ಪ್ರಕೃತಿಯ ಸಹವಾಸವು ಅವನನ್ನು ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ಪ್ರಕೃತಿ ಗುಣಗಳಲ್ಲಿ ಸಿಕ್ಕಿಸುತ್ತದೆ. ಈ ಗುಣತ್ರಯಗಳ ಸಹವಾಸದಿಂದ ಅವನಲ್ಲಿ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಬಯಕೆ ಬರುತ್ತದೆ ಅಲ್ವಾ. ನಮಗೆ ನಾವು ಈ 3 ಗುಣಗಳಲ್ಲಿ ನಾವು ಸಿಕ್ಕಾಕೊಂಡ್ರಿಂದ ನಾವು ಭ್ರಮೆಗೆ ಒಳಗಾಗ್ತೀವಿ, ಮಾಯೆಗೆ ಒಳಗಾಗ್ತೀವಿ ಅಲ್ವಾ. ನಮ್ಗೆ ನೋಡಿದ್ವಿ 5 ಮಾಯೆಯ ಹೊದಿಕೆಗಳಿದೆ ಅಲ್ವಾ. ಈ ಮಾಯೆಯ ಹೊದಿಕೆಗಳನ್ನ ಇಟ್ಕೊಂಡು ನಾವಿಲ್ಲಿ ಯಜಮಾನ, ನಾನು ಇಲ್ಲಿಯ ಒಡೆಯ, ನಾನು ನಿಯಂತ್ರಕ, ನಾನೇ ಇಲ್ಲಿ ಪಾಲನೆಯನ್ನ ಮಾಡ್ತಾ ಇದೀವಿ ಅನ್ನೋ ಒಂದು ಭ್ರಮೆಯಲ್ಲಿ ನಾವಿಲ್ಲಿ ಜೀವನವನ್ನ ನಾವು ಮಾಡ್ತಾ ಇದೀವಿ. ಮತ್ತೆ ಇಲ್ಲಿ ಏನ್ ಹೇಳ್ತಿದ್ರೆ, ಭೌತಿಕ ಪ್ರಕೃತಿಯೊಂದಿಗಿನ ಒಡನಾಟವು ಅವನನ್ನ ಬಂಧಿಸುತ್ತದೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ತೊಡಗುವುದರಿಂದ ಆತನು ಕೂಡಲೇ ದಿವ್ಯ ಸ್ಥಿತಿಯಲ್ಲಿ ನೆಲೆಸುತ್ತಾನೆ ಮತ್ತು ಐಹಿಕ ಪ್ರಕೃತಿಯನ್ನು ತಾನು ನಿಯಂತ್ರಿಸಬೇಕೆಂಬ ಅವನ ಕಾನೂನು ಬಾಹಿರ ಅಪೇಕ್ಷೆಯು ಹೊರಟು ಹೋಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಪ್ರಭುಪಾದರು ಅಲ್ವಾ. ನೋಡಿ ಇದು ನಮ್ಗೆ ಭಾಗವತಮಲ್ಲೂ ಬರುತ್ತೆ. ಇದು ಪಾಪಪೂರ್ಣ ಇಚ್ಛೆ. ನಾವೇನಿಲ್ಲಿ ಇಚ್ಛೆಯನ್ನ ಪಡ್ತಾ ಇದೀವಿ ಇದು ನಿಜವಾದ ಇಚ್ಛೆ ಅಲ್ಲ, ಕಾನೂನ ಪ್ರಕಾರವಾದ ಇಚ್ಛೆ ಅಲ್ಲ, ಕಾನೂನು ಬಾಹಿರ ಇಚ್ಛೆ ಅಲ್ವಾ. ನಾನು ಒಡೆಯನಾಗ್ಬೇಕು ಅಂತ ಇವಾಗ ರಾಜನ ಹತ್ರ ಒಬ್ಬ ಸೇವಕ ಇದ್ದವನು, ಅವನು ರಾಜನಿಗೆ ಸೇವೆಯನ್ನ ಮಾಡ್ಬೇಕೇ ಹೊರತು ಈ ರಾಜನ ಸಂಹಾರ ಮಾಡ್ಬಿಟ್ಟು ವಧೆ ಮಾಡ್ಬಿಟ್ಟು ನಾನು ರಾಜನಾಗ್ಬೇಕು ಅಂತ ಯಾರಾದ್ರೂ ಒಬ್ಬ ಇಚ್ಛೆ ಪಟ್ರೆ ಅವನ ಸೇವಕ ನಮ್ಗೆ ಏನ್ ಅನ್ಸುತ್ತೆ? ನಾವೇ ಹೇಳ್ತೀವಿ ಅಲ್ವಾ, ಎಂತಹ ದುಷ್ಟ ಸೇವಕ ಇವನು ಅಂತ.
ನೋಡಿ, ನಾವ್ ಆತರ ಇವಾಗ ಇಚ್ಛೆಯನ್ನ ಪಟ್ಟಿದೀವಿ, ಪಾಪಪೂರ್ಣ ಇಚ್ಛೆಯನ್ನ ಪಟ್ಟಿದೀವಿ, ಕಾನೂನು ಬಾಹಿರ ಅಪೇಕ್ಷೆಯನ್ನ ಪಟ್ಟಿದೀವಿ. ನಾನು ಒಡೆಯನಾಗ್ಬೇಕು, ನಾನು ದೇವರಾಗ್ಬೇಕು ಅಂತ ನಾವು ಇಚ್ಛೆಯನ್ನ ಪಟ್ವಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ನಾವ್ ಯಾವಾಗ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ತೊಡಗಿದ್ರೆ ಏನಾಗುತ್ತೆ, ನಾವು ಆ ದಿವ್ಯ ಸ್ಥಿತಿಗೆ ಬರ್ತೀವಿ ಅಲ್ವಾ. ನಾವು ದಿವ್ಯ ಸ್ಥಿತಿ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಂಡ್ವಿ, ಆ 3 ಗುಣಗಳನ್ನ ಮೀರಿರುವಂತಹ ಸ್ಥಿತಿಯನ್ನ ದಿವ್ಯ ಸ್ಥಿತಿ, ಟ್ರಾನ್ಸೆಂಡೆಂಟಲ್ ಪೊಸಿಷನ್ ಅಂತ ನಾವ್ ಹೇಳ್ತೀವಿ ಅಲ್ವಾ. ಅವಾಗ ಏನಾಗುತ್ತೆ, ಆ ಸ್ಥಿತಿಗೆ ಬಂದಾಗ ಅಷ್ಟೇನೆ ನಾನು ಎಲ್ಲವನ್ನ ನಿಯಂತ್ರಿಸಬೇಕು ಅನ್ನೋ ಒಂದು ಏನ್ ಅಪೇಕ್ಷೆ ಇದೆ, ಕಾನೂನು ಬಾಹಿರ ಅಪೇಕ್ಷೆ ಇದೆ, ಅದು ಹೊರಟೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಸುಲಭ ಅಲ್ಲ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ ನಾವು ಒಳ್ಳೆಯ ಸಂಪರ್ಕದಲ್ಲಿ ಇರ್ಬೇಕು, ಕೃಷ್ಣ ಪ್ರಜ್ಞೆಲಿ ಇರ್ಬೇಕು. ಅವಾಗಷ್ಟೇನೆ ನಮ್ಗೆ ಈ ಏನು ಒಂದು ಪಾಪಪೂರ್ಣ ಇಚ್ಛೆ ಇದೆ ಅದು ಹೊರಟೋಗುತ್ತೆ ಅಲ್ವಾ. ಇಲ್ಲಾಂದ್ರೆ ನಮ್ಗೆ ನಾವ್ ಬರೇ ಅಪೇಕ್ಷೆ ಪಟ್ರೆ ಆಗೋದು. ನಾವು ಭರತ ಮಹಾರಾಜನ ನೋಡಿದ್ವಿ ಅಲ್ವಾ. ಸೊ ಅದು ಸಾಧ್ಯ ಇಲ್ಲ, ತುಂಬಾ ಕಷ್ಟ ಇರೋದು. ನಾವ್ ಇದರಿಂದ 3 ಗುಣಗಳಿಂದ ಹೊರಗಡೆ ಬರ್ಬೇಕಂದ್ರೆ ನಾವು ಗುರುಗಳ ಮಾರ್ಗದರ್ಶನದಲ್ಲಿ ಇರ್ಬೇಕು, ಭಕ್ತರ ಸಂಘದಲ್ಲಿ ಇರ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ತೊಡಗಿಸ್ಕೋಬೇಕು. ಅವಾಗಷ್ಟೇ ನಾವು ಈ 3 ಗುಣಗಳನ್ನ ಮೀರ್ಲಿಕ್ಕೆ ಸಾಧ್ಯ. ಅದನ್ನ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದಾರೆ. ಸೊ ಈ 3ನೇ ಘಟಕದಲ್ಲಿ ನಾವೇನನ್ನ ತಿಳ್ಕೊತಾ ಇದೀವಿ ಅಂತಂದ್ರೆ, ಆಲದ ಮರ ಮತ್ತು ಪುರುಷೋತ್ತಮ ಯೋಗ ಅಂತ ಕರೀತಾ ಇದ್ದಾರೆ. ಸೊ ಈ 15ನೇ ಅಧ್ಯಾಯವನ್ನ ಪುರುಷೋತ್ತಮ ವಿಭಾಗ ಯೋಗ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಇದರಲ್ಲಿ 20 ಶ್ಲೋಕಗಳಿದೆ ಅಲ್ವಾ. ಭಕ್ತಿ ಯೋಗದ ತರನೇ ಇಲ್ಲೂ ಸಹ 20 ಶ್ಲೋಕಗಳಿದೆ. ಮೊದಲ 5 ಶ್ಲೋಕದಲ್ಲಿ ಅಶ್ವತ್ಥದ ವೃಕ್ಷದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೃಷ್ಣ. ಅದಾದ್ಮೇಲೆ ಆ ಪರಿವರ್ತನೆ ಅಂದ್ರೆ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್, ಅಂದ್ರೆ ನಾವು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೇಗೆ ನಾವು ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಮ್ಗೆ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅದ್ರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ. ಆಮೇಲೆ ಕೃಷ್ಣನೇ ಎಲ್ಲದರ ನಿಯಂತ್ರಕ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸ್ಥೂಲ ಶರೀರ, ನಮ್ಮ ಸೂಕ್ಷ್ಮ ಶರೀರ ಮತ್ತೆ ನಮ್ಮ ಆತ್ಮ, ಈ ಎಲ್ಲದಕ್ಕೂ ಸಹ ಅವನೇ ನಿಯಂತ್ರಕ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ವೇದಾಂತ ಸೂತ್ರದ ಸಾರಾಂಶವನ್ನ 3 ಶ್ಲೋಕದಲ್ಲಿ ಹೇಳ್ತಾರೆ. ಇದನ್ನ ತ್ರಿಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಷ್ಟನ್ನ ನಾವು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತಾ ಇದೀವಿ. ಇಲ್ಲಿ ಕೃಷ್ಣನ ಶ್ಲೋಕದಿಂದ ಶುರುವಾಗ್ತಾ ಇದೆ. ಇಲ್ಲಿ ಕೃಷ್ಣ ಇನ್ನ ಜ್ಞಾನವನ್ನ ಕೊಡ್ತಾ ಇದ್ದಾರೆ ಅರ್ಜುನನಿಗೆ, ಇನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ನಮ್ಮ ಸ್ಥಿತಿ ಯಾವ ತರ ಇದೆ ಈ ಭೌತಿಕ ಪ್ರಪಂಚದಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಊರ್ಧ್ವ ಮೂಲಂ ಅಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. 2ನೇ ಶ್ಲೋಕ ಅದ್ರ ಜೊತೆದು ಕಂಟಿನ್ಯೂಯೇಷನ್ ಬರುತ್ತೆ, ಅದಕ್ಕೆ ಅದ್ರ ಜೊತೆಲೇನೆ ಹೇಳ್ತಾ ಇದೀನಿ. ಅಧಶ್ಚೋರ್ಧ್ವಂ ಪ್ರಸ್ತುತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧಶ್ಚ ಮೂಲಾನ್ಯನು ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿದೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಮತ್ತೆ ನಮ್ಮ ಸ್ಥಿತಿಯನ್ನ, ಈ ಭೌತಿಕ ಪ್ರಪಂಚ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತಿದ್ದಾರೆ ಕೃಷ್ಣ. ಸೊ ಈ ಭೌತಿಕ ಪ್ರಪಂಚವನ್ನ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಈ ಅಶ್ವತ್ಥ ವೃಕ್ಷ ಯಾವ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರ ಬೇರುಗಳು ಯೂಶಲಿ ಬೇರುಗಳು ಅಂದ್ರೆ ಕೆಳಮುಖವಾಗಿರುತ್ತೆ ಅಲ್ವಾ. ಆದ್ರೆ ಇಲ್ಲಿ ಬೇರುಗಳು ಯಾವ ತರ ಇದೆ, ಸೊ ಈ ಮರದ ಬೇರುಗಳು ಕೆಳಮುಖವಾಗಿ ಮತ್ತೆ ಮೇಲ್ಮುಖವಾಗಿ 2 ಕಡೆನೂ ಚಾಚಿಕೊಂಡಿದೆ, ಹರಡ್ಕೊಂಡಿದೆ. ಅದರದ ಮೊದಲು ಯಾವುದು, ಕೊನೆ ಯಾವುದು, ಆದಿ ಅಂತ್ಯ ಮಧ್ಯ ಯಾವುದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇದನ್ನ ಇವಾಗ ಒಂದು ಮರವನ್ನ ಪೋಷಣೆ ಮಾಡ್ಬೇಕಂತಂದ್ರೆ ನೀರನ್ನ ಹಾಕಿದ್ರೆ ಆ ಮರ ಬೆಳೆಯುತ್ತೆ ಅಲ್ವಾ, ಅದಕ್ಕೆ ಪೋಷಣೆ ಸಿಗುತ್ತೆ. ಅದೇ ತರ ಈ ಭೌತಿಕ ಪ್ರಪಂಚದ ಈ ಅಶ್ವತ್ಥ ವೃಕ್ಷ ಏನಿದೆ, ಆ ಬೇರುಗಳು ಮೇಲ್ಮುಖವಾಗಿರುವಂತಹ ಈ ಮರದ ಪೋಷಣೆ ಯಾವ್ದ್ರಿಂದ ಆಗ್ತಿದೆ ಅಂತಂದ್ರೆ ಈ ತ್ರಿಗುಣಗಳಿಂದ ಆಗ್ತಾ ಇದೆ ಅಲ್ವಾ. ನಾವು ಈ 3 ಗುಣದಲ್ಲಿ ಎಷ್ಟು ದಿನಗಳ ಕಾಲ ನಾವ್ ಇರ್ತೀವೋ ಆಗ ನಾವು ಇಲ್ಲಿ ಬಂಧನಕ್ಕೆ ಸಿಕ್ಕಾಕೋತೀವಿ. ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ನಾವು ಬಳಲ್ತೀವಿ, ನಾವು ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋತೀವಿ ಅಲ್ವಾ. ಸೊ ಈ 3 ಗುಣಗಳಲ್ಲಿ ಇರೋದೇ ಈ ಭೌತಿಕ ಪ್ರಪಂಚವನ್ನ ಪೋಷಿಸ್ತಾ ಇರೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯ ವಸ್ತುಗಳು ಅಂದ್ರೆ ಯಾವುದು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಇಂದ್ರಿಯ ವಸ್ತುಗಳು ಅಂದ್ರೆ ಯಾವುದು? ಕಣ್ಣು, ಕಿವಿ, ನಾಲ್ಗೆ. ಮಾತಾಜಿ ಅದು ಪಂಚೇಂದ್ರಿಯಗಳು ಮಾತಾಜಿ, ಅದನ್ನ ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಅಂತ ಕರಿತೀವಿ. ಶಬ್ದ, ಸ್ಪರ್ಶ, ಪಂಚ ತನ್ಮಾತ್ರಗಳು ಅಂತ ನಾವ್ ಏನ್ ಕರಿತೀವೋ ಅದು ಇಂದ್ರಿಯ ವಸ್ತುಗಳು ಅಲ್ವಾ. ಅದನ್ನ ಏನಕ್ಕೆ ಹೇಳ್ತಾ ಇದ್ರೆ ಈ ಮರದ ಕುಡಿಗಳು ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯ ವಸ್ತುಗಳು ಇದರ ಕುಡಿಗಳು ಅಂದ್ರೆ ಈ ಮರದ ಕೊಂಬೆಗಳನ್ನ ಇಂದ್ರಿಯಗಳಿಗೆ ಹೋಲಿಸ್ತಾರೆ.
ಆ ಮರದ ತುದಿಯಲ್ಲಿ ಬರುವಂತಹ ಕುಡಿಗಳನ್ನ ಇಂದ್ರಿಯ ವಸ್ತುಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಾವು ಆ ಇಂದ್ರಿಯ ವಸ್ತುಗಳನ್ನ ನೋಡಿದಾಗ ಏನಾಗುತ್ತೆ, ನಮ್ಗೆ ಅದನ್ನ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆ ಬರುತ್ತೆ ನಮ್ಮ ಇಂದ್ರಿಯಗಳಿಗೆ ಅಲ್ವಾ. ನಾವು ಆ ಒಂದು ಸಿಗ್ನಲ್ ಅನ್ನ ನಾವು ಮನಸ್ಸಿಗೆ ರವಾನೆ ಮಾಡಿದಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ನಾವು ಶಿಕ್ಷಣವನ್ನ ಕೊಟ್ಟಿಲ್ಲ, ಜ್ಞಾನದ ಮೂಲಕ ಶಿಕ್ಷಣವನ್ನ ಕೊಟ್ಟಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಇಂದ್ರಿಯಗಳು ಹೇಗೆ ಹೇಳುತ್ತೋ ಹಾಗೆ ನಮ್ಮ ಮನಸ್ಸು ಕುಣಿಯುತ್ತೆ ಅಲ್ವಾ. ನಾವು ಅದೇ ತರನೇ ನಾವು ಕೆಲಸವನ್ನ ನಾವು ಮಾಡ್ತೀವಿ ಅಲ್ವಾ. ಇಲ್ಲಾಂದ್ರೆ ಅದಕ್ಕೆ ಜ್ಞಾನ ಇದ್ರೆ ಏನ್ ಮಾಡುತ್ತೆ, ಇಲ್ಲ ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅದು ತಪ್ಪು ಅಂತ ಹೇಳುತ್ತೆ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಂದ್ರಿಯ ಹರೇ ಕೃಷ್ಣ. ಮಾತಾಜಿ ಕೇಳಿಸ್ತಿಲ್ಲ. ಹೌದು. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇಲ್ಲ. ಎಸ್ ಮಾತಾಜಿ ಕೇಳಿಸ್ತಿಲ್ಲ, ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು, ಲಾಗೌಟ್ ಆಯ್ತು. ಹರೇ ಕೃಷ್ಣ. ಸಾರಿ, ಡಿಸ್ಕನೆಕ್ಟ್ ಆಗೋಯ್ತು. 54 ಆಗ್ತಾ ಇದೆ. ಆಲ್ರೆಡಿ ಎಷ್ಟೊಂದ್ ಜನ ಲೀವ್ ಆಗಿದ್ದಾರೆ. ಸೊ ಇದೆರಡು ಶ್ಲೋಕ ಮುಗಿಸ್ಬಿಟ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಇಂದ ಮತ್ತೆ ಇನ್ನ ಮಿಕ್ಕಿದ ಶ್ಲೋಕಗಳನ್ನ ಮಾಡೋಣಂತೆ. ಹರೇ ಕೃಷ್ಣ. ಸೊ ಮಾತಾಜಿ ಎಲ್ಲಿಗೆ ಸ್ಟಾಪ್ ಆಯ್ತು? ಇದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡೋ ತನಕ ಕೇಳಿಸ್ಕೊಂಡ್ರಾ? ಮಾತಾಜಿ 2ನೇ ಶ್ಲೋಕದಿಂದ ಹೇಳ್ಬೇಕು ಮಾತಾಜಿ, ಫಸ್ಟ್ ಆಯ್ತು. ಓಕೆ ಮಾತಾಜಿ. ಸೊ ಎರಡನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಲ್ಲಿ ಅಶ್ವತ್ಥ ವೃಕ್ಷ ಒಂದಿದೆ. ಅದು ಯಾವ ತರ ಇದೆ ಅಂತಂದ್ರೆ, ಇದು ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಇದೆ. ಅದು ಬೇರುಗಳು ಮೇಲಿದೆ, ರೆಂಬೆಗಳು ಕೆಳಗಡೆ ಇದೆ. ಸೊ ನಮ್ಗೆ ಒಂದು ಮರವನ್ನ ನೋಡಿದ ತಕ್ಷಣ ಎಲೆಗಳಿಂದ ನಾವು ಆಕರ್ಷಿತರಾಗ್ತೀವಿ ಅಲ್ವಾ. ಈ ಎಲೆಗಳನ್ನ ಏನಕ್ಕೆ ಹೋಲಿಸ್ತಾ ಇದಾರೆ ಅಂದ್ರೆ, ವೇದ ಮಂತ್ರಗಳಿಗೆ ಹೋಲಿಸ್ತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ ನಾವು ವೇದಗಳನ್ನ ತಿಳ್ಕೊಂಡ್ರೆ, ವೇದಗಳ ಉದ್ದೇಶ ಏನು, ದೇವೋತ್ತಮ ಪರಮ ಪುರುಷನನ್ನ ತಿಳ್ಕೊಳೋದು. ಆದ್ರೆ ಎಲ್ಲರನ್ನೂ ಸಹ ವೇದಗಳನ್ನ ದೇವೋತ್ತಮ ಪರಮ ಪುರುಷನನ್ನ ತಿಳ್ಕೊಳ್ಲಿಕ್ಕೆ ಉಪಯೋಗಿಸೋದಿಲ್ಲ. ಅವರು ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನ ಅವರು ತಿಳ್ಕೊಳ್ಲಿಕ್ಕೆ ಅವ್ರು ಉಪಯೋಗಿಸ್ಕೊತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದಾರೆ, ವೇದ ಮಂತ್ರಗಳ ಪರಿಪೂರ್ಣವಾದ ಉದ್ದೇಶ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ ಹೆಚ್ಚಾಗಿ ವೇದ ಮಂತ್ರಗಳನ್ನ ಏನಕ್ಕೆ ಉಪಯೋಗಿಸ್ತಾರೆ, ಧರ್ಮ, ಅರ್ಥ, ಕಾಮ ಅಲ್ವಾ. ಅವರ ಧರ್ಮಯುತವಾಗಿ ನಡ್ಕೊಂಡು ಅವರ ಕಾಮನೆಗಳನ್ನೆಲ್ಲ, ಅವ್ರ ಹಣವನ್ನ ಸಂಪಾದನೆ ಮಾಡಿ ಅವರ ಕಾಮನೆಗಳನ್ನೆಲ್ಲ ಪೂರ್ತಿ ಮಾಡ್ಕೊಳ್ಲಿಕ್ಕೆ ಉಪಯೋಗಿಸ್ಕೊತಾರೆ. ಆಗ ಅದು ವೇದಗಳ ಉದ್ದೇಶ ನೆರವೇರ್ದಂಗೆ ಆಗೋದಿಲ್ಲ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ಯಾರು ಇಲ್ಲಿ ವೇದಗಳನ್ನ ಪರಿಪೂರ್ಣವಾಗಿ ತಿಳ್ಕೊತಾರೋ ಅವರು ಈ ಮರದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ಮರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅದರದ್ದು ಆದಿ ಅಂತ್ಯ ಮಧ್ಯ ಯಾವ್ದು ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಜೀವರಾಶಿಗಳು ಏನ್ ಮಾಡ್ತಾ ಇದಾರೆ, ಒಂದು ಬೇರಿಂದ ಇನ್ನೊಂದು ಬೇರಿಗೆ, ಇನ್ನೊಂದು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ, ಇನ್ನೊಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಅವರು ಏನು ಎಗರಾಡ್ಕೊಂಡು, ಅಂದ್ರೆ ಜಂಪ್ ಮಾಡ್ಕೊಂಡು ಅವರು ಹೋಗ್ತಾ ಇದಾರೆ. ಅಂದ್ರೆ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನಾವು ನಮ್ಮ ಪಾಪ ಪುಣ್ಯ ಅನುಸಾರ ನಾವು ಮೇಲಿನ ಲೋಕಕ್ಕೆ ಹೋಗ್ತೀವಿ, ಇಲ್ಲಾಂದ್ರೆ ಕೆಳಗಿನ ಲೋಕಕ್ಕೆ ನಾವು ಬರ್ತೀವಿ ಅಲ್ವಾ. ನಮ್ಮ ಈ ಭೂಮಿಯನ್ನ ಕರ್ಮ ಭೂಮಿ ಅಂತ ಕರೀತಾರೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವ್ ಈ ಭೂಮಿ ಮೇಲೆ ಇದ್ದಾಗ ಮಾತ್ರನೇ ನಾವು ಏನು ಕೆಲಸವನ್ನ ಮಾಡ್ತೀವೋ ಅದಕ್ಕೆ ನಮ್ಮ ಅಕೌಂಟ್ಗೆ ಪಾಪ ಅಥವಾ ಪುಣ್ಯ ಹೋಗಿ ಬಂದು ಬೀಳುತ್ತೆ. ಸೊ ನಾವು ಪಾಪವನ್ನ ನಮ್ಮ ಅಕೌಂಟ್ ಅಲ್ಲಿ ಪಾಪ ಇದ್ದಾಗ ಅದನ್ನ ನಾವು ಅನುಭವಿಸ್ಲಿಕ್ಕೆ ನಾವು ಕೆಳಗಿನ ಲೋಕಕ್ಕೆ ಹೋಗ್ಬೇಕಾಗತ್ತೆ. ಅದೇ ನಮ್ಮ
ಅಕೌಂಟ್ ಅಲ್ಲಿ ಪುಣ್ಯ ಇದ್ದಾಗ ಅದನ್ನ ಅನುಭವಿಸ್ಲಿಕ್ಕೆ ನಾವು ಮೇಲಿನ ಲೋಕಕ್ಕೆ ಹೋಗ್ಬೇಕು ಅಲ್ವಾ. ಅದೆಲ್ಲ ಮುಗ್ದಿದ ತಕ್ಷಣ ನಾವು ಮತ್ತೆ ವಾಪಸ್ಸು ಭೂಮಿಗೆ ಬರ್ಬೇಕು. ಅದಕ್ಕೆ ಭೂಮಿಯನ್ನ ಕರ್ಮ ಕ್ಷೇತ್ರ ಅಂತ ಕರೀತಾರೆ. ಆ ಕರ್ಮಗಳಿಗೆ ಪ್ರಕ್ರಿಯೆಯನ್ನ ಅನುಭವಿಸ್ಲಿಕ್ಕೆ ಇರೋ ಒಂದು ಜಾಗ ಈ ಭೂಮಿ. ಆ ಕರ್ಮ ಮಾಡೋ ಆ ಪಾಪ ಪುಣ್ಯವನ್ನ ಅನುಭವಿಸ್ಲಿಕ್ಕೆ ಇರುವಂತಹ ಜಾಗ ಮೇಲಿನ ಲೋಕಗಳು ಮತ್ತೆ ಕೆಳಗಿನ ಲೋಕಗಳು. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವಿಲ್ಲಿ ಮೇಲಿನ ಲೋಕಕ್ಕೆ ಕೆಳಗಿನ ಲೋಕಕ್ಕೆ ಭೂಮಿಗೆ ನಾವ್ ಈ ತರ ಮೇಲೆ ಕೆಳಗಡೆ ಓಡಾಡ್ತಾನೆ ನಾವು ಇದೀವಿ ಅಲ್ವಾ. ನಾವಿವಾಗ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಲ್ಲಿ ಮತ್ತೆ ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲೆಲ್ಲ ಎಷ್ಟೊಂದು ಏನು ಅಂತಸ್ತುಗಳಿದ್ದಾಗ ಏನಾಗುತ್ತೆ, ನಾವು ಕೆಳಗಿನ ಅಂತಸ್ತಿಗೆ ಹೋಗ್ಬೇಕಂದ್ರೆ ನಾವು ಭೂಮಿಗೆ ಬರ್ಲೇಬೇಕು ಅಲ್ವಾ. ಮೇಲಿನ ಅಂತಸ್ತಿಗೆ ಹೋಗ್ಬೇಕಂದ್ರೆ ನಾವು ಭೂಮಿಗೆ ಬಂದನೆ ಮೇಲಿನ ಅಂತಸ್ತಿಗೆ ಹೋಗ್ಬೇಕು ಅಲ್ವಾ. ಅದೇ ತರ ನಾವಿಲ್ಲಿ ಮೇಲೆ ಕೆಳಗಡೆ ನಾವು ಹಲವಾರು ಕೋಟ್ಯಾಂತರ ಜನ್ಮಗಳಿಂದ ನಾವು ಇದೇ ತರ ಮೇಲೆ ಕೆಳಗಡೆ ನಾವು ಹೋಗಿ ಬಂದು ಮಾಡ್ತಾ ಇದೀವಿ. ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಸೊ ಈ ಅಶ್ವತ್ಥ ವೃಕ್ಷವನ್ನ ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ಬೇಕಾದ್ರೆ ಹಲವಾರು ಪದಗಳಿಂದ ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಅಶ್ವತ್ಥ ವೃಕ್ಷವನ್ನ ಮಾಯಾ ವೃಕ್ಷ ಅಂತ ಕರೀತಾರೆ ಅಲ್ವಾ. ಸೊ ನಾವು ಮಾಯೆಗೆ ಸಿಕ್ಕಾಕೊಂಡಿರೋದ್ರಿಂದಲೇ ನಾವು ಈ ವೃಕ್ಷದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಲ್ವಾ. ಅದಕ್ಕೆ ಇದನ್ನ ಮಾಯಾ ವೃಕ್ಷ ಅಂತ ಕರೀತಾ ಇದಾರೆ. ಮತ್ತೆ ಐಹಿಕ ಜಗತ್ತಿನ ವೃಕ್ಷ ಅಂತ ಕರೀತಾ ಇದ್ದಾರೆ. ಸೊ ಈ ಐಹಿಕ ಜಗತ್ತಿನಲ್ಲಿ ಸಿಕ್ಕಿ ಬೀಳುವುದನ್ನ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ನಾವು ಸಿಕ್ಕಾಕೊಂಡ್ರೆ ನಾವು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹೋಗ್ಲಿಕ್ಕೆ ಸಾಧ್ಯನೇ ಹೊರತು ಈ ಅಶ್ವತ್ಥ ವೃಕ್ಷವನ್ನ ಭೇದಿಸಿ ನಾವು ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಭೌತಿಕ ಪ್ರಪಂಚದ ಜಟಿಲತೆಯನ್ನ ಆಲದ ಮರಕ್ಕೆ ಹೋಲಿಸಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಡೀಟೇಲ್ ಆಗಿ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ನಾವು ತಿಳ್ಕೊಳ್ಳೋಣಂತೆ ನಾನು ಇಲ್ಲಿಗೆ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದೀನಿ. ಭಗವದ್ಗೀತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ.